ದ್ವಂದ್ವ ಕಾನತನಾಗಿ ವರ ವ್ಯಾಸ ಮುನಿ ಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂಗಡಿಗೆ ಬಲಬಂದು ಬೇಳುವೆ ಚಿತ್ರಗಂಡಿಗೆ ಕಥಾಮೃತವು ಲೋಕದಲ್ಲಿ ವಿಖ್ಯಾತಿಯನ್ನ ಪ್ರಖ್ಯಾತಿಯನ್ನ ಪಡೆದದ್ದು ಈ ತೆರನಾಗಿ ನಾನು ಹಠಾತ್ಕಚ ಎನ್ನುವಂತಹ ಶುಭನಾಮಧೇಯವನ್ನು ಹೊಂದಿ ಸಮೃದ್ಧವಾಗಿರುವಂತಹ ಹಿಡಿಂಬಾವನದ ಸರ್ವ ರಕ್ಕಸರಿಗೆ ಧಾತಾರನು ನೇತಾರನು ಆಗಿ ವಿಜೃಂಭಿಸುತ್ತಾ ಇದ್ದೇನೆ. ನನ್ನ ಕುರಿತಾಗಿ ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಅದಕ್ಕೆ ಕಾರಣ ಚಂದ್ರವಂಶದಲ್ಲಿ ಜಾಯಮಾನಕ್ಕೆ ಬಂದಿರುವಂತಹ ಫಲಕ್ಕೆ ಮತ್ತೊಂದು ಹೆಸರ ಎನ್ನುವ ರೀತಿಯಲ್ಲಿ ಬದುಕನ್ನು ಸಾಗಿಸುತ್ತಿರುವ ಭೀಮಸೇನ ಹಾಗೂ ಹಿಡಿಂಬೆಯರ ದಾಂಪತ್ಯದ ಪ್ರತ್ಯೇಕವಾಗಿ ಪ್ರಪಂಚದ ಬೆಳಕನ್ನು ಕಂಡವ. ಆ ಕಾರಣಕ್ಕಾಗಿ ಹೈಡಿಂಬೆ ಎನ್ನುವುದಾಗಿಯೂ ಲೋಕ ನನ್ನನ್ನು ಗುರುತಿಸಿತು. ಆ ವಿಚಾರದಲ್ಲಿ ಸಂತೋಷವನ್ನು ಸಮಾಧಾನವನ್ನು ನಾನು ಅನುಭವಿಸಿದ್ದೇನೆ. ಚಂದ್ರವಂಶದ ಆ ಒಂದು ರಕ್ತ, ಆಮೇಲೆ ರಕ್ಕಸರ ರಕ್ತ, ಈ ಕಾರಣಕ್ಕಾಗಿ ನಾವು ಮಾಡುವಂತಹ ಕಾರ್ಯ ಲೋಕದಲ್ಲಿ ಮಾನ್ಯತೆಯನ್ನು ಪಡೆಯಬೇಕು ಎನ್ನುವುದಾಗಿ ಆಲೋಚಿಸ್ತಾ ಇದ್ದೇನೆ. ರಕ್ಕಸರ ಕುರಿತಾಗಿ ಜನರ ಮನಸ್ಸಿನಲ್ಲಿ ಉಂಟಾಗಿರುವಂತಹ ಕ್ರೂರಿಗಳು, ದುಷ್ಟರು ಎನ್ನುವಂತಹ ಭಾವನೆಯನ್ನು ಹೋಗಲಾಡಿಸಿ ನಮ್ಮಲ್ಲಿಯೂ ಶ್ರೇಷ್ಠರು ಸಜ್ಜನರು ಇದ್ದಾರೆ ಎನ್ನುವುದು ಲೋಕ ಒಪ್ಪಿಕೊಳ್ಳಬೇಕು. ದೇವರ ಕುರಿತಾದಂತಹ ಭಕ್ತಿ, ಧರ್ಮದ ಕುರಿತಾದಂತಹ ಶ್ರದ್ಧೆ, ಅದನ್ನು ಬೆಳೆಸಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಸರಿಯಾದಂತಹ ತೀರ್ಮಾನವನ್ನು ಮಾಡಿದ್ದೇನೆ. ಕೇವಲ ನಾನೊಬ್ಬನೇ ಈ ವಿಷಯದಲ್ಲಿ ಮುಂದುವರಿಯುವುದಲ್ಲ, ನಮ್ಮ ರಕ್ಕಸ ವೀರರೆಲ್ಲರ ಸಹಕಾರ ಎನ್ನುವುದು ಬೇಕು. ಆ ಉದ್ದೇಶವನ್ನು ತಿಳಿದಿರುವಂತಹ ನಾನು ಸಮಗ್ರವಾಗಿರುವಂತಹ ರಕ್ಕಸರನ್ನು ಒಗ್ಗೂಡಿಸಿ ಅವರೆಲ್ಲರೂ ಧರ್ಮಾಚರಣೆಯಲ್ಲಿಯೇ ತೊಡಗಿಸಿಕೊಳ್ಳಬೇಕು ಎನ್ನುವುದಾಗಿ ಉದ್ದೇಶಿಸಿದ್ದೇನೆ. ಯಾರಲ್ಲಿ ಶುಭವಾಗಲಿ ಬರ ಹೇಳಿದ್ರಿ, ಯಾಕೆ ಅಂತ ಗೊತ್ತಾಗಲಿಲ್ಲ. ದಾನವ ವೀರರೇ
ಆಡಳಿತದಲ್ಲಿ ಇಲ್ಲಿಯವರೆಗೆ ಸುಖ ಸಂತೋಷವಾಗಿಯೇ ಕಾಲವನ್ನು ಕಳೆಯುತ್ತಾ ಇದ್ದವರು ನೀವು. ಅನುಮಾನವೇ ಬೇಡ. ನಾವು ಮಾತ್ರ ಅಲ್ಲ, ನಮ್ಮ ರಕ್ಕಸ ಪರಂಪರೆಯ ಎಲ್ಲರೂ ಸುಖವನ್ನು ಸಂತೋಷವನ್ನು ತಾಳಬೇಕು ಎಂಬ ಕಾರಣಕ್ಕಾಗಿ ಹೊಸದಾಗಿರುವಂತಹ ಯೋಜನೆಯೊಂದನ್ನ ರೂಪಿಸಿದ್ದೇನೆ. ಯಾವುದು? ಅದನ್ನ ಕಾರ್ಯರೂಪಕ್ಕೆ ತರಬೇಕು ಎನ್ನುವ ಕಾರಣಕ್ಕಾಗಿ ನಿಮ್ಮನ್ನ ನಾನೀಗ ಬಳಸಿಕೊಳ್ತಾ ಇರುವುದು. ಅಪ್ಪಣೆಯಾಗಲಿ. ರಕ್ಕಸರಾದಂತಹ ನಮ್ಮ ವಿಷಯದಲ್ಲಿ ಎಲ್ಲ ನಾಡಿರು ಕೇಳಿ ಬರುತ್ತಿರುವಂತಹ ಅಭಿಪ್ರಾಯ, ಮಾನವ ಭಕ್ಷಕರು, ದುಷ್ಟರು, ಕುಹಕಿಗಳು, ಲೋಕಕಂಟಕರು ಎನ್ನುವುದಾಗಿಯೇ ಗುರುತಿಸಿದ್ದಾರೆ. ಅಧರ್ಮಿಗಳು. ನಾವು ಮಾಡುವುದು ಹಾಗೆ. ರಾತ್ರಿಯ ಕಾಲದಲ್ಲಿ ಸಂಚಾರವನ್ನ ಕೈಗೊಂಡು ಸಿಕ್ಕಂತ ಮನುಷ್ಯ ಪ್ರಾಣಿಗಳನ್ನ ತಿನ್ನುವುದರ ಮೂಲಕವಾಗಿ ನಾವಂದ್ರೆ ಕ್ರೂರಿಗಳು ಎನ್ನುವುದನ್ನು ರೂಪಿಸಿಬಿಟ್ಟಿದ್ದೇವೆ. ಈಗ ಸ್ವಾಭಿಮಾನದ ಪ್ರಶ್ನೆ. ಲೋಕವೇ ಸದ್ಧರ್ಮಯುತವಾಗಿ ನಡೆಯುತ್ತಾ ಇರುವಾಗ ರಕ್ಕತರಾದಂತಹ ನಾವು ಮಾತ್ರ ಜನಮಾನಸದಲ್ಲಿ ಇಂಥ ಒಂದು ಭಯದ ಅಲೆಯನ್ನು ಎಬ್ಬಿಸುವುದು ಸರಿಯಲ್ಲ. ಆ ಕಾರಣಕ್ಕಾಗಿ ಈಗಲೇ ನೀವು ತಿರುಗಾಟಕ್ಕೆ ಹೊರಡಬೇಕು. ಹೌದೇ? ಎಲ್ಲೆಲ್ಲಿ ರಕ್ಕಸ ಪರಂಪರೆ ಇದೆಯೋ, ಯಾವ ನಾಡಿನಲ್ಲಿ ರಕ್ಕಸರಿದ್ದಾರೋ ಅವರನ್ನೆಲ್ಲ ಸಂಪರ್ಕಿಸುವುದರ ಮೂಲಕವಾಗಿ ಇನ್ನು ಮುಂದೆ ಯಾರೂ ಹಿಂಸಿಸಬಾರದು, ಯಾರನ್ನು ಯಾವುದೇ ಕಾರಣಕ್ಕೂ ಕ್ರೂರಿಗಳಾಗಿ ವರ್ತಿಸಬಾರದು. ಧರ್ಮಾಚರಣೆ, ದೇವರಲ್ಲಿ ಭಕ್ತಿ, ಧರ್ಮದ ಪಾಲನೆ, ಪರೋಪಕಾರ, ಇನ್ನೊಬ್ಬರಿಗೆ ನಾವು ಬೇಕಾದಂತಹ ಸಹಾಯವನ್ನು ಮಾಡುವುದರ ಮೂಲಕವಾಗಿ ನಾವು ಬದುಕಬೇಕು. ಜೊತೆಯಲ್ಲಿ ಮತ್ತೊಬ್ಬರಿಗೆ ಬದುಕುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕಾರ್ಯೋನ್ಮುಖರಾಗಬೇಕು ಎನ್ನುವುದು ವೀರ ಘಟೋತ್ಕಜನ ಅಪ್ಪಣೆ ಎನ್ನುವುದಾಗಿ ಹೇಳಿ ಅವರನ್ನೆಲ್ಲ ಈ ಕಾರ್ಯದಲ್ಲಿ ಪ್ರೇರೇಪಿಸಬೇಕು. ಹೇಳಿ ಬರುವುದು ಮಾತ್ರ ಅಲ್ಲ, ಅಲ್ಲಿಯ ಫಲಿತಾಂಶ ಏನು ಅದನ್ನು ನಮಗೆ ಬಂದು ತಿಳಿಸಬೇಕು. ಅಪ್ಪಣೆ ಆಗಬೇಕು. ಶುಭವಾಗಲಿ. ಒಂದು ಕಾಲದಲ್ಲಿ ಲೋಕವನ್ನೇ ನಡುಗಿಸಿರುವಂತಹ ಊರು ಇದು. ಹೆಚ್ಚೇನು ಸ್ವರ್ಗವನ್ನು ಕೂಡ ಧರೆಗಿಳಿಸಿರುವಂತಹ ಭೂಮಿ ಇದು. ರಾಜ್ಯೋತಿಷ್ಯ ಪಟ್ಟಣ. ನರಕಾಸುರ ಮುರಕಾಸುರ ಎನ್ನುವಂತ ಇರುವರು ದೈತ್ಯರು ಮಾಡಿರುವಂತಹ ಸಾಧನೆಯನ್ನು ಅಲ್ಪವಾದುದೇ. ಎಲ್ಲಾ
ರಾಕ್ಷಸರು ದೇವಲೋಕದ ದಾಳಿಯನ್ನು ಮಾಡಿ ಅಲ್ಲಿಯೇ ಪ್ರಭುತ್ವವನ್ನು ಹೊಂದಿರುತ್ತಾರೆ. ಆದ್ರೆ ನಮ್ಮವರು ಹಾಗಲ್ಲ. ಹೇಗೆ? ದೇವಲೋಕದ ಸುವಸ್ತುಗಳನ್ನು ಬರಿದು ಮಾಡಿ ಈ ನೆಲಕ್ಕೆ ತಂದವರಿದ್ದಾರೆ. ಮಾತ್ರ ಅಲ್ಲ, ಅಷ್ಟು ಯೋಗ್ಯತೆ ಒಂದಾದರೆ ಇನ್ನೂ ಉಂಟು. ಹೇಗೆ? ಆ ಬಳಿಕ ಆ ನರಕಾಸುರ ಹಾಗೂ ಮುರಾಸುರನ ವಧೆಗೋಸ್ಕರವಾಗಿ ಶ್ರೀಕೃಷ್ಣನೇ ಈ ನೆಲಕ್ಕೆ ಕಾಲಿಟ್ಟಿದ್ದಾನೆ. ಯೋಚನೆಯನ್ನು ಮಾಡು. ಲೋಕವೇ ಹಾಡಿ ಹೊಗಳಬಹುದಾದ ಸಾಕ್ಷಾತ್ ಲೋಕವನ್ನು ನಡೆಸುವಂತಹ ರಂಗನಾಯಕನಾದ ಆ ಭಗವಂತನೇ ಕೃಷ್ಣ ರೂಪಿಯಾಗಿ ಬಂದಿದ್ದಾನೆ. ಅಂತಹ ಶ್ರೀಕೃಷ್ಣ ಇಲ್ಲಿಯವರೆಗಾಗಿ ಬಂದು ದುಷ್ಟರನ್ನು ಕೊಂದಿದ್ದಾನೆ ಎನ್ನುವ ಹಾಗೆ ಪ್ರಪಂಚ ಆಡಿತು. ಹಾಗಾದ್ರೆ ಬೇಕಾದನ್ನು ಒದಗಿಸಿಕೊಡುವುದರ ಮೂಲಕವಾಗಿ ತನ್ನ ಕೈಯಾರೆ ಇಲ್ಲಿ ಭಗದತ್ತನಿಗೆ ಆಡಳಿತವನ್ನು ಒದಗಿಸಿಕೊಟ್ಟಿದ್ದಾರೆ. ಹಾಗೆಂದು ಈ ಹೊತ್ತಿಗೆ ನನ್ನ ಅಣ್ಣ ಅಂತಹ ಭಗದತ್ತನ ಆಳ್ವಿಕೆಯಾದರೂ ಕೂಡ ನನ್ನ ಸೌಭಾಗ್ಯಕ್ಕೆ ಎಣೆ ಉಂಟೇನೆ. ಬೇಕಾದಂತಹ ಜ್ಞಾನವು ಲಭಿಸಿದೆ, ನನಗೆ ಸಾಧನೆಗಳನ್ನು ಮಾಡಿದ್ದೇನೆ. ಕೇವಲ ವಿದ್ಯೆಯನ್ನು ಆರ್ಜಿಸುವುದರಲ್ಲಿ ಮಾತ್ರವೇ ಅಲ್ಲ, ಹೆಣ್ಣು ಮಕ್ಕಳಾದ ನಾವ್ಯಾಕೆ ಕಡಿಮೆ ಇರಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ ಶಸ್ತ್ರಾದಿಗಳ ವಿದ್ಯೆಯನ್ನು ಸಂಪಾದಿಸಿದ್ದೇನೆ. ಸರಿ, ಹೌದಲ್ಲ? ಹೌದೇ ಹೌದು. ಆ ಕಾರಣಕ್ಕೋಸ್ಕರವಾಗಿ ನನ್ನ ಅಂತಹ ರೂಪ, ನನ್ನ ಚಲುವಿಕೆ, ನನ್ನ ಯೌವನ, ನನ್ನ ಅಂತಹ ವಿದ್ಯೆ, ನನ್ನ ಬುದ್ಧಿ, ಇದಕ್ಕೆ ಸರಿಸಮಾನರಾದವರನ್ನೇ ನಾನು ವಿವಾಹವಾಗಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ ಎಷ್ಟೇ ಜನ ಅರಸು ಮಕ್ಕಳು ಆಸೆ ಆಕಾಂಕ್ಷೆಗಳನ್ನು ಹೊಂದಿಕೊಂಡು ನಮ್ಮಲ್ಲಿಗೆ ಬಂದರು. ನಾನಾದದ್ದುಂಟೆ ಹೇಳು? ಇಲ್ಲವೇ ಇಲ್ಲ. ನಿಬಂಧನೆ ಮೀರಿಸುವುದರ ಮುಖೇನವಾಗಿ ನಾನೇ ಆ ವಿವಾಹಕ್ಕೆ ತಡೆಯೊಡ್ಡಿದವಳು. ಮಾತ್ರವೇ ಅಲ್ಲ, ಯುದ್ಧ ವಿದ್ಯೆಯಲ್ಲಿ ಅವರನ್ನು ಸೋಲಿಸಿ ವಾದ ವಿವಾದಗಳ ಮುಖೇನವಾಗಿ ಅವರನ್ನು ಗೆದ್ದು ನಾನಾಗಿ ಮೆರೆದಾಡುತ್ತಾ ಇದ್ದೇನೆ. ಹಾಗಾದ್ರೆ ಈ ಮೌರ್ವಿಗೆ ಅಥವಾ ಈ ಕಾಮ ಕಟಂಕಟಿಗೆ ಯಾವುದಂತಹ ಕೊರತೆ ಇಲ್ಲ. ನನ್ನೆದುರು ನಿಲ್ಲುವುದಕ್ಕೆ ಉಳಿದವರು ನಡುಗುತ್ತಿದ್ದಾರೆ. ಬಿಡು, ಇದು ನಮ್ಮ ಅಂತ ಹೆಮ್ಮೆಯ ವಿಷಯ ಆಗಿರಬಹುದು. ಹಾಗೆಂದು ಮನಸ್ಸಿಗೆ ಉಲ್ಲಾಸವಾಗುವುದಕ್ಕೆ ವಿನೋದ, ವಿಹಾರ, ವಿಲಾಸ ಇರುವುದು ತಪ್ಪಲ್ವಲ್ಲ? ಆ ಕಾರಣಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳ ಅಂತ ನಿಮ್ಮೆಲ್ಲರನ್ನು ಸೇರಿಸಿಕೊಂಡು ಈ ಉಪವನದ ಕಡೆಗಾಗಿ ಬಂದಿದ್ದೇನೆ. ಸಂತೋಷದಿಂದ ವನದ ಸೌಂದರ್ಯವನ್ನು ಸವಿಯುತ್ತಾ ಇದ್ದೇವೆ. ಯಾರೇ ಬಂದವನು ಯಾರೇ ಬಂದವನು ಯಾರೇ ಬಂದವನು 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 ನಮ್ಮವನಲ್ಲ ನಮ್ಮವನಲ್ಲ ಬೇರೊಬ್ಬನಂತಿಹನು ನಮ್ಮವನಲ್ಲ ಬೇರೊಬ್ಬನಂತಿಹನು ನೀರೆಯರಿರುವಲ್ಲಿ ಕಾರ್ಯ ಏನುಂಟು ನೀರೆಯರಿರುವಲ್ಲಿ ಕಾರ್ಯ ಏನುಂಟು ಏನು
ಇಹನು ಯಾರೇ ಬಂದವನು ಬೇಸರವನ್ನು ದೂರ ಮಾಡಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಉಪವನಕ್ಕೆ ಬಂದದ್ದು ಹೌದು. ನಿಮ್ಮ ಲಕ್ಷ್ಯವನ್ನು ಇನ್ನೊಂದು ಕಡೆಗೆ ಹೋಯ್ತಲ್ಲ, ಏನಾಯ್ತಮ್ಮ? ಕಾರಣ ಉಂಟು. ಏನಾಯ್ತು? ಏನೋ ಅತ್ಯಂತ ಸರಿದಾಡಿದ ಹಾಗಾಯಿತು. ಹೌದಾ? ಅದಕ್ಕೆ ಹೇಳುವುದು ವಿಹಾರ ವಿನೋದಗಳಲ್ಲಿ ಮೈ ಮರೆಯಕೂಡದು ಎಂದು. ನೋಡು ಎಲ್ಲೋ ಆ ಮರದ ಮರೆಯಿಂದ ಏನು ಸರಿದೋಡಿದಂತೆ ಒಮ್ಮೆ ಎಣಿಸಿದೆ. ಏನು? ಬಲವಾದ ಗಾಳಿ ಬೀಸುತ್ತಿರುವಂತಹ ಹೊತ್ತಿನಲ್ಲಿ ಯಾವುದೋ ಗಿಡ ಮರಗಳು ಅತ್ಯಂತ ಚಲಿಸುವಾಗ ಮರದ ಕೊಂಬು ಬಿದ್ದಿರಬಹುದು. ಗಾಳಿಗೋಸ್ಕರವಾಗಿ ಹಾಗಾಯಿತೇನೇನೋ ಹಾಗೆ ಎಣಿಸಿದೆ. ಹೌದು. ಅಲ್ಲ ಮತ್ತೊಂದು ಕಡೆ ಇತ್ತ ಕಡೆಯಿಂದ ಯಾರೋ ಮರದ ಮರೆಯಿಂದ ಸರಿದು ಹೋದಂತೆ ಯಾವುದೋ ಪ್ರಾಣಿಗಳಿರಬಹುದು ಎನ್ನುವ ಹಾಗೆ ಊಹಿಸಿದೆ. ಇಲ್ಲ ಇನ್ನೊಮ್ಮೆ ಆ ಬೆಂಗಳೆಯಿಂದ ಯಾರೋ ಗುಟ್ಟಾಗಿ ನಮ್ಮನ್ನು ಕಾಣುತ್ತಿರುವಂತೆ ಅನ್ನಿಸುತ್ತಿದೆ. ಹಾಗಾದ್ರೆ ಯಾರೋ ಒಬ್ಬ ಇಲ್ಲಿವರೆಗಾಗಿ ಅಪರಿಚಿತನು ಪ್ರವೇಶ ಮಾಡಿದ್ದಾನೆ, ಸಂದೇಹವೇ ಇಲ್ಲ. ಯಾರಾಗಿರಬಹುದು? ಅದರಲ್ಲಿಯೂ ನಮ್ಮವರಾಗಿರುವುದಕ್ಕೆ ಸಾಧ್ಯವಿಲ್ಲ. ಹೌದಲ್ಲ? ನಮ್ಮ ಊರಿನವರು ಅಂತಾಗಿದ್ದಾರೆ. ಈ ರಾಜಕುಮಾರಿಯಾದಂತ ನಾನಿಲ್ಲಿಗೆ ಬರುವಾಗ ಹೊರಗೆ ಉಳಿಯುತ್ತಾರೆ ಹೊರತು ಆ ರೀತಿ ಕದ್ದು ಮುಚ್ಚಿ ವ್ಯವಹಾರಗಳಿಲ್ಲ. ಒಂದೊಮ್ಮೆಗೆ ಅಂತ ಚಪಲತೆ ತೋರಿಸಿದ್ರೆ ನಾಳೆ ಅವರ ತಲೆ ಉಳಿದಿದ್ದೇನೆ. ಹಾಗಾದರೆ ನಮ್ಮವರಾಗಿರುವುದಕ್ಕಿಲ್ಲ. ದಾರಿ ತಪ್ಪಿ ಬಂದನೋ ಅಥವಾ ಉದ್ದೇಶ ಪಟ್ಟು ಬಂದನೋ ಯಾರೇ ಇರಲಿ, ಹೋಗಿ ಅತ್ಯಂತ ಚಲಿಸುತ್ತಿರುವಂತ ಅವನನ್ನು ಕಂಡು ಹಿಡಿದುಕೊಂಡು ಇಲ್ಲಿಯವರೆಗಾಗಿ ಹೇಳುತ್ತಾನೆ. ನೀನು ತಿರುಗಿಸ್ಬೇಡ, ಮುರಿದು ಹೋಗ್ತದೆ ಅಲ್ಲಿ. ಬರೇ ಹೆಣ್ಣು ಮಕ್ಕಳು ಮಾತ್ರ ಇಲ್ಲಿ ಇರುವುದು. ನಾವಿರುವಂತ ಈ ಸಂದರ್ಭದಲ್ಲಿ ಒಳ್ಳೆ ಬಾಲೆ ಸುಟ್ಟ ಬೆಕ್ಕಿನ ಹಾಗೆ ಕದ್ದು 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 ನೋಡ್ತಾ ಇದೆಯಲ್ಲ. ಅಪ್ಪ ನಿನ್ನ ಸೊಕ್ಕೆ. ಯಾರು ನೀನು? ಇಲ್ಲಿಗೆ ಕರ್ಕೊಂಡು ಬಂದದ್ದು ನೀವೇ? ನಾವೇ. ಯಾಕೆಂತ ಅರ್ಥ ಆಗ್ಲಿಲ್ಲ. ನಾನು ಕೇಳ್ತಾ ಇದ್ದದ್ದು ಈಗ ನಾನು ನನ್ನಲ್ಲಿ ಮಾತಾಡೋದಿಲ್ಲ. ಅಪ್ಪ ಹೌದಾ? ಮತ್ತೆ ಈಗ ಯಾಕೆ ಬಂದೆ, ಯಾರೇನು ಅಂತ ಹೇಳಿ ಎನ್ನುವಾಗ ಪ್ರಶ್ನೆ ಮಾಡುತ್ತಾ ಇದ್ದೇನೆ. ಅಲ್ಲ, ಜನ ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ಪರಿಚಯ ನಿನಗಾಗಲಿಲ್ವಾ? ಇಲ್ಲಪ್ಪ, ನನ್ನ ಪರಿಚಯ ನಿನಗಾಗಲಿಲ್ವಾ? ನೀ ಹೇಳಲೇ ಇಲ್ಲಲ್ಲ. ಇದು ಸಖಿ. ಸೆಕೆ ಬಹಳ ಉಂಟು ಇವತ್ತು. ಹೌದು. ಯಾರಿಗೆ ಸೆಕೆ ಅಂದಲ್ಲ? ಹಾಗಲ್ಲ, ನಾನೊಬ್ಬರಿಗೆ ಸಖಿ. ಓ, ಸಖಿ ಅಲ್ಲ, ಸಖಿ. ಯಾರಿಗೆ ಸಖಿ? ನಮ್ಮ ಅಮ್ಮನಿಗೆ ಸಖಿ. ನಿಮ್ಮ ಅಮ್ಮನಿಗೆ? ಅಮ್ಮನಿ ಮಗಳಾಗ್ಬೇಕು ಬಿಟ್ಟು ಸಖಿ ಆಗುದು ಹೇಗೆ? ಅಲ್ಲ, ಅವರನ್ನ ಆ ಸ್ಥಾನದಲ್ಲಿ ಕಂಡರು. ಒಡತಿಯೇ ಸಖಿ. ಹೆತ್ತಮ್ಮ ಅಲ್ಲ, ಅನ್ನ ಕೊಟ್ಟ ಅಮ್ಮ. ಉಪ್ಪು ಹಾಕಿ ಬೆಳೆಸಿದವರು. ಬರೀ ಉಪ್ಪು ಹಾಕಿದ್ ಮಾತ್ರ, ಗಂಜಿ ಮತ್ತೇನು ಹಾಕ್ಲಿಲ್ಲ. ಹಾಗಲ್ವಾ? ಮತ್ತೆ ಉಪ್ಪು ಅನ್ನವನ್ನು ಇಕ್ಕಿ ಬೆಳೆಸಿದವರು. ಉಪ್ಪನ್ನ? ಹೌದೌದು. ಉಪ್ಪಿಗೆ ಹಾಕ್ಲಿಲ್ವಾ? ಊಟಕ್ಕೆ ಬರೀ ಉಪ್ಪನ್ನವ. ಹಾಗಾಗಿ ನನ್ನ ಹೆಸರು ಗೊತ್ತಾಗ್ಲಿಲ್ಲ ನಿನಗೆ? ಇಲ್ಲ ಇಲ್ಲ, ನನ್ನ ಹೆಸರು ಗೊತ್ತಾಗ್ಲಿಲ್ಲ. ಹೇಳಿಲ್ಲಲ್ಲ. ಅಯ್ಯೋ, ನಾನು ಗರ್ಭಿಣಿ. ಆಶ್ಚರ್ಯ. ಯಾವುದು? ಮದುವೆ ಆಗ್ಲಿಲ್ಲ, ಆಗ್ಬಿಟ್ರೆ ಯಾವುದು ಹೇಳಿದಲ್ಲ, ಗರ್ಭಿಣಿ. ಅಯ್ಯೋ, ನನ್ನ ಹೆಸರೇ ಗರ್ಭಿಣಿ. ಹೆಸರೇ ಗರ್ಭಿಣಿ? ಹೌದು. ಹೊಸ ಹೆಸರಿದು. ಯಾಕೆ ಗೊತ್ತುಂಟ? ನನ್ನ ತಂದೆಗೆ ನಾವು 4 ಮಂದಿ ಹೆಣ್ಣು ಮಕ್ಕಳು. 4 ಜನ? 4 ಮಂದಿ ಹೆಣ್ಣು ಮಕ್ಕಳು. ಮೊದಲವಳ ಹೆಸರು ಧರಣಿ. ಮೊದಲವಳು ಧರಣಿ. ಎರಡನೇ ಹೆಸರು ದಾರಿಣಿ. ಮೂರನೇವಳ ಹೆಸರು ಭರಣಿ. ನಾಲ್ಕನೇದು ಏನ್ ಹೆಸರು ಇರ್ಬೇಕಂತ ಗೊತ್ತಾಗ್ಲಿಲ್ಲ. ಪ್ರಾಸ ಬರ್ಬೇಕೇ ಇಲ್ವಾ? ಅದಕ್ಕೆ 4ನೇವಳದ ನನಗೆ ಗರ್ಭಿಣಿ ಅಂತ ಇಟ್ರು. ರಾಗಲೇ ಇಲ್ಲ. ಏನು ಗರ್ಭಿಣಿ? ಹೌದು. ಆಗಿದ್ರು ಗರ್ಭಿಣಿ, ಹೆಸರು ಗರ್ಭಿಣಿ. ಹೌದೌದು. ನಾನು ಎಲ್ಲಿಗೆ ಬಂದಿದ್ದೆ ಗೊತ್ತುಂಟು? ನಮ್ಮ ಅಮ್ಮ ನಿಮ್ಮನ್ನ ಕರೀತಾ ಇದ್ದಾರೆ. ಗೊತ್ತಾಯ್ತು. ಏನು? ಹೆಸರು ಮಾತ್ರ ಹಾಗೆ ಇರುವುದಲ್ಲ, ಕಾಲಕ್ರಮೇಣ ಆಗಲಿ ಅಂತ ನನ್ನ ಕರೆದ್ರು. ಹಾಗಲ್ವಾ? ನಿನ್ನಲ್ಲಿ ಮಾತಾಡ್ಲಿಕ್ಕೆ ಉಂಟು ಎನ್ನುವ ಕಾರಣಕ್ಕಾಗಿ ಕರೆತರೋದಕ್ಕಾಗಿ ಹೇಳಿದ್ದಾರೆ. ನಿಮ್ಮ ಅಮ್ಮನ? ಎಲ್ಲಿ ಎಲ್ಲಿ ಅವರು? ಯಾರು? ಬಾಯರು. ಯಾರ? ಬಾಯರು. ಯಾವ ವರ್ಗದವರನ್ನ ಆಡ್ತಾ ಇದ್ದೀನಿ? ಅಲ್ಲ, ಬಾಯರನ್ನು. ನಿನ್ನ ಪರಿಚಯದವರು ನಿನಗೆ ಯಾರೆಲ್ಲ ಕೊಡ್ಲಿಕ್ಕೆ ಕೊಟ್ಟ, ನೀನ್ ಯಾರಿಗೆ ಕೊಡ್ಲಿಕ್ಕೆ ಕೊಟ್ಟ, ಅವರ ಸುದ್ದಿ ಹೇಳ್ತಾ ಇರುವುದಲ್ಲ. ಅವರಲ್ವ? ಅಲ್ಲ, ಮತ್ತೆ ನಿಮ್ಗೆ ಯಾರು ಕೊಡ್ಲಿಕ್ಕೆ ಕೊಟ್ಟ? ಮತ್ತವರು ಬಾಹಿರ. ಬಾಹಿರ ಅಂದ್ರೆ ಯಾವುದಕ್ಕೂ ಸಲ್ಲುವವನಲ್ಲ. ಯಾಕೆ ಆ ಮಾತು? ಅದರಲ್ಲಿ ಇಲ್ಲಿಗೆ ನೀ ಸಲ್ಲುವವನಲ್ಲ. ಹೌದಾ?
ಹೆಣ್ಣು ಮಕ್ಕಳೇ ಇದ್ದೇವೆ. ಹಾ, ಹಾ. ಒಬ್ಬರ ಇಬ್ಬರ ಹಾ. ಅನೇಕ ಮಂದಿ ಇದ್ದೇವೆ. 6 ಜನ ಇದ್ದೀರಿ. ನೀನು ಗಂಡುಸು, ಹಾ, ಹುಡುಗ. ಹೌದೌದು. ಹಾಗಾದ್ರೆ ಇಲ್ಲಿಗೆ ಸಲ್ಲುವನ ನೀನು? ಹಾ, 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 ಹಾ. ಹೆಣ್ಣು ಮಕ್ಕಳ ಮಧ್ಯೆ ಗುಂಪಿಗೆ ನೀನು ಯಾಕೆ ಹಾಗೆ ಬಂದೆ ಹಾ, ಹಾ, ಹಾ. ಎನ್ನುವುದೊಂದು ಪ್ರಶ್ನೆ. ಹಾ. ಮಾತ್ರವೇ ಅಲ್ಲ, ಹಾ. ಬಾ, ಹಾ. ನಿನ್ನಂತ ಏನೋ ಬೇಡಿಕೆಯೋ ಹಾ. ಅಥವಾ ದಾರಿ ತಪ್ಪಿ ಬಂದೆಯೋ ಹಾ. ಅಥವಾ ಏನಾದ್ರೂ ಆಪತ್ತು ಸಂಭವಿಸಿತೋ ಹಾ. ಅದೇ ಹೌದಾಗಿದ್ದರೂ ಕೂಡ ಹಾ. ಬಂದವನು ನೇರವಾಗಿ ಬಂದು ಮಾತಾಡಿಸಬಹುದಾಗಿತ್ತು. ಹಾ. ಕದ್ದು ಕದ್ದು ನೋಡುತ್ತಾ, ಹಾ, 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 ಹಾ. ಚೆಲ್ಲಾಟಗಳನ್ನು ನಡೆಸುತ್ತಾ ಹಾ. ವಂಚನೆಯನ್ನು ಮಾಡೋದಕ್ಕೆ ಮುಂದಾಗುತ್ತಾ ಇದೆಯಲ್ಲ. ಹೌದು. ಜಾಗ್ರತೆ. ಹಾ. ತಲೆ ಹೋದೀತು. ಚಚೆ. ಯಾರು ನೀನು? ಹಾ. ಎಲ್ಲಿಂದ ಬಂದೆ? ಹಾ. ಯಾರು ಕಳಿಸಿದರು? ಹಾ. ಹೇಳು. ಅಮ್ಮ. ತಾಯ ನೀವ್ಯಾರು ಗೋಪಿಸಲಿಗೆ ತಾಯ ನೀವ್ಯಾರು ಗೋಪಿಸಲಿಗೆ ಹೈಡಿಂಬ ರಾಯದ ಕಳುಹಿದರನ್ನ ಹೈಡಿಂಬ ರಾಯದ ಕಳುಹಿದರನ್ನ ಹೇಯ ಕೃತ್ಯವ ಬಿಟ್ಟು ಧರ್ಮದಿಂದಿರಲೆಂಬ ಹೇಯ ಕೃತ್ಯವ ಬಿಟ್ಟು ಧರ್ಮದಿಂದಿರಲೆಂಬ ರಾಯನಣದಿ ಹೇಳಬಂದೆ ನಮ್ಮ ರಾಯನಣದಿ ಹೇಳಬಂದೆ ತಾಯನಿವ್ಯಾರು ಗೋಪಿಸಲಿಗೆ ಹೈಡಿಂಬ ರಾಯದಗಳು ಹಿರನೆನ್ನೋ ಓ ತಾಯೇ, ಏನು? ತಪ್ಪಾಗಿ ತಿಳಿಬೇಡಿ. ವಯಸ್ಸೆಲ್ಲ ನಿನ್ ದೊಡ್ಡವರು ಅಂತ ಹೇಳಿಯೋ ಅಲ್ಲ, ಮಗು ತಾಯಿ ಆಗ್ತೀರಿ ಅಂತ ಹೇಳಿ ಕದ್ದದ್ದಲ್ಲ. ಹೆಣ್ಣು ಮಕ್ಕಳ ಬಗ್ಗೆ ಇರುವಂತ ಗೌರವ ನಮಗೆ. ಸರಿ, ನನಗದು ಅರ್ಥ ಆಗಿದೆ. ಹಾಗಾಗಿ ಅಮ್ಮ ತಾಯಿ ಅಂತ ಹೇಳಿದ್ದು. ನೀನು ಯಾರು? ನಿಜವಾಗಿ ಹೌದು, ಯಾವುದು? ಆ ನಿಮ್ಮ ಊರಿನವನಲ್ಲ, ಆಹಾ. ಬೇರೆ ಊರಿನವನೇ. ನನಗಿದು ಹೊಸ ಊರು. ಆ, ಸತ್ಯ ಹೇಳಲ್ಲ, ಏನು? ನಾನು ಇಲ್ಲಿಗೆ ಬಂದದ್ದು ಇವತ್ತು ಪ್ರಥಮ. ಹೌದು, ಪರಿಸರ ಕಂಡೆ, ಒಳ ಪ್ರವೇಶ ಮಾಡಿದೆ. ಒಳ ಪ್ರವೇಶ ಮಾಡಿದ್ಮೇಲೆ ಗೊತ್ತಾಯ್ತು ಏನು? ಇಲ್ಲಿ ಬರಬಾರ್ದಿತ್ತೋ ಏನೋ ಅಂತ. ಕಾರಣ ಏನು? ಅಲ್ಲ, ಹಾ, ಇಲ್ಲಿಗೆ ಬರುವುದಕ್ಕೆ ಅವಕಾಶ ಯಾವಾಗ ಸಿಗುತ್ತೆ ಅಂತ ಕಾಯುವವರು ಎಷ್ಟು ಜನ ಇದ್ದಾರೆ ಗೊತ್ತುಂಟ ನಿನಗೆ? ಹಾ, ಹಾ, ಹಾ. ಮತ್ತೆ ಅಲ್ಲದೆ ಇದ್ರೆ ಎಂತಹ ಪುಣ್ಯ ಭೂಮಿ ಇದೆ ಅಂತ ನಿನಗೆ ಅರ್ಥ ಆಗ್ಲಿಲ್ಲ ಅದು. ಅಲ್ಲ, ಪುಣ್ಯ ಭೂಮಿಯೇ. ಆದ್ರೆ ನೀನು ಯಾಕೆ ಬಂದೆ ಅಂತ ವಿಷಾದ ನಿನಗೆ. ಹಾ, ವಿಷಾದ ಅಲ್ಲಮ್ಮ. ಮತ್ತೆ? ಅಂದ್ರೆ ಹೆಣ್ಣು ಮಕ್ಕಳಿರುವಂತಹ ಪ್ರದೇಶ, ಆ. ಗಂಡು ಮಕ್ಕಳು ಬೇರೆ ಯಾರು ಇಲ್ಲ, ನಾನೊಬ್ಬನೇ ಗಂಡಸಿರುವುದು. ಹಾಗೆ ಬಂದ್ರಲ್ಲ, ನನಗೆ ತಪ್ಪಾಯ್ತು ಏನು ಅಂತ ನನಗೆ ಅನ್ನಿಸಿತ್ತು. ಹಾಗೆ ನಿಮ್ಮನ್ನ ನೋಡಿದ್ದು ಉದ್ದೇಶ ಪಟ್ಟು ಬಂದದಲ್ಲ. ಅಲ್ವೇ ಅಲ್ಲ, ಬೇರೆ ದೃಷ್ಟಿಯಲ್ಲಿ ನೋಡಿದ್ದು ಅಲ್ಲ. ಒಳ ಪ್ರವೇಶ ಮಾಡಿದ್ಮೇಲೆ ಗೊತ್ತಾಯ್ತು ಬರಬಾರ್ದಿತ್ತು ಅಂತ. ಹಾ. ತಿರುಗಿ ಹೋಗ್ಬೇಕು ಅಂತ ಆದ್ರೆ ದಾರಿ ಗೊತ್ತಾದ್ರೆ ಆ ಕಡೆ ಈ ಕಡೆ ಹುಡುಕ್ತಾ ಇದ್ದವ ನಾನು. ಅಮ್ಮ, ಏನು? ನೀವು ಕೇಳಿರಬಹುದು, ಯಾವುದನ್ನು? ಹಿಡುಂಬಾವನ. ಉಂಟಂತೆ. ಹಾ, ಅಲ್ಲಿಯ ಸರ್ವಾಧಿಕಾರಿ ಹಾ. ಕಲಿ ಘಟೋತ್ಕಜ. ಎಂತದೆ? ಆ, ಇವ್ರು. ಹಾ. ಇವನಿಗೆ ಕಲಿ ಅಂತ ಆ ರೀತಿ ಹೆಸರಲ್ಲಿ ಇಡ್ಲಿಕ್ಕೆ ಇಲ್ಲ. ಇದೆಲ್ಲ ಕಲಿತಾರೆ ಇವರಲ್ಲಿ ಇರ್ಲಿಕ್ಕೆ. ಇಲ್ಲ, ಇಲ್ಲ, ಇಲ್ಲ. ಯಾಕಂದ್ರೆ ಹೆದರಿ ಓಡಾಡುವಾಗಲೇ ಗೊತ್ತಾಗ್ತದೆ ಇವನ ಕಲಿತಾರೆ ಎಷ್ಟು ಅಂತ. ಅಲ್ವಾ? ಕಲಿ ಘಟೋತ್ಕಜ ನಾನೇ ಅಂತ ಹೇಳಲಿಲ್ಲ, ಮತ್ತೆ ನಮ್ಮ ಒಡೆಯ ಘಟೋತ್ಕಚ ಅಲ್ಲಿ ಅಧಿಕಾರಿ ಅವರೇ ಕಳುಹಿ ಕೊಟ್ಟಿದ್ದ ನನ್ನ. ನನ್ನ ಹೆಸರು ಸುಮುಖ ಎನ್ನುವುದಾಗಿ. ಈ ಮುಖಕ್ಕೂ ಸುಮುಖ ಅಂತ ಒಂದು ಹೆಸರಿಡ್ತಾರಂತ ಆದ್ರೆ ಮತ್ತೆ ಇದು ಚಂದದವರಿಗೆ ಅಂತ ಹೆಸರಿಡುದು. ಅಲ್ಲಪ್ಪ, ನಮ್ಮ ಊರಲ್ಲಿ ನನ್ನಷ್ಟು ಚಂದ ಮತ್ತೆ ಯಾರೂ ಇಲ್ಲ. ಹಾಗಾಗಿ ಈ ಮುಖಕ್ಕೆ ಸರಿಯಾದ ಹೆಸರು ಅಂತ ಸುಮುಖ ಅಂತ ಇಟ್ರು. ಇದೇ ಚಂದ ಅಂತ ಆದ್ರೆ ಹಾ. ಉಳಿದವರು ಹೇಗಿರ್ಬಹುದಪ್ಪ? ಹಾಗೇನ್ ಮಾಡ್ಲಿಕ್ಕೆ ಬರೋದಿಲ್ಲಮ್ಮ. ಏನಪ್ಪ? ಹೆಸರಿದ್ದ ಹಾಗೆ ಮನುಷ್ಯ ಇರ್ತಾನ, ಅಲ್ಲಿ ವ್ಯಕ್ತಿ ಇರ್ತಾನ, ಇರುವುದಿಲ್ಲ, ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಈಗ ನೀನೇ ಹೇಳಿದ್ದು ಹಾ. ನಾನು ಚಂದ ಇದ್ದೇನೆ ಎನ್ನುವ ಕಾರಣಕ್ಕೂ ನಮ್ಮೂರಿನಲ್ಲಿ ನಾನೇ ಚಂದ ಇದ್ದೇನೆ ಅಂತ ನನಗೆ ಆ ಹೆಸರು ಇಟ್ರು ಅಂತ. ನನ್ನಷ್ಟು ಚಂದ ಮತ್ತೆ ಯಾರು ಇಲ್ಲ ಅಂತ ಹೇಳಿದ್ದ. ಇರ್ಲಿ ಇರ್ಲಿ, ಈ ಕೆಲವರಿಗೆ ಹಾ. ಶಶಿಕಾಂತ ಅಂತ ಹೆಸರಿರ್ತಾರೆ, ಇಡ್ಬೋದು. ಅವ್ರು ಹಾಗೆ ಇರ್ತಾರ. ಇಲ್ವಾ? ಅಲ್ಲ, ಹಾಗಾದ್ರೆ ಹೇಗಪ್ಪ? ಅಲ್ಲ, ವಿಷಯ ಅಲ್ಲ, ನಿನ್ನ ವಿಷಯ ಹಾಗೆ ಅಲ್ಲ. ಹಾಗೆ ತಂಪಾಗಿರ್ತಾರ. ಬಿಸಿ ಬಿಸಿ ಮತ್ತೆ ಬಿಸಿ ಇರ್ತಾರೆ ಅವರು. ಕೆಲವರು ಬಿಸಿ ಇರ್ತಾರೆ. ಹೌದಮ್ಮ, ಬಿಸಿ ಇರ್ತಾರಮ್ಮ. ಗೊತ್ತಿಲ್ಲ, ಹಾ, ಕೆಲವರಿಗೆ ಅನುಭವ ಆದವ್ರ ಹತ್ರ ಕೇಳಬೇಕಲ್ವಾ? ಹೌದೌದು. ಹಾ. ಕೆಲವರು ನಾಗರಾಜ ಅಂತ ಹೆಸರಿರ್ತದೆ, ಅವರು ಬುಸ್ಗುಡ್ತಾ ಇರ್ತಾರ, ಆಹಾ. ಹೇಳಲಿಕ್ಕೆ ಬರುವುದಿಲ್ಲ, ಹೆಸರಿದ್ದಾಗ ವ್ಯಕ್ತಿ ಇರುವುದಿಲ್ಲ ಅಂತ. ಸರಿ, ಹಾಗೆ ಇಲ್ಲಿ ಬರುವ ಉದ್ದೇಶ ಏನು ಅಂದ್ರೆ ಉಳಿದವರು ಇರುವುದಿಲ್ಲ, ನೀನಿದ್ದಿ ಅಂತ ನಿನಗೊಂದು ವಿಶ್ವಾಸ. ನನ್ನ ಊರಲ್ಲಿ ಹೇಳ್ತಾ ಇದ್ರಲ್ಲ. ಅಯ್ಯೋ, ಅಲ್ಲಿ ನಿನ್ನ ಬಗ್ಗೆ ನಿನಗೊಂದು ಹೆಮ್ಮೆ. ಹೌದು. ಬರುವ ಉದ್ದೇಶ ಏನು? ನಮ್ಮೊಡೆ ಹೇಳಿದಂತ ಮಾತು ಯಾವುದು? ರಕ್ಕಸರೆಲ್ಲ ಅವರು ಅಧರ್ಮಿಗಳು,
ಎನ್ನುವುದು ಪ್ರಚಾರವಾಗಿದೆ. ಆ ಪ್ರಚಾರ ಹೋಗಬೇಕು, ಎಲ್ಲರೂ ಧರ್ಮವಂತರಾಗಿ ಬದುಕಬೇಕು, ಸತ್ಯವಂತರಾಗಿ ಬಾಳಬೇಕು ಎನ್ನುವುದು ಅವರ ಉದ್ದೇಶ. ಹಾಗಾಗಿ ನಮ್ಮವರು ಎಲ್ಲೆಲ್ಲ ಇದ್ದಾರೆ, ಎಲ್ಲಾ ಕಡೆ ಸಂಚಾರ ಮಾಡುತ್ತಾ ಮಾಡುತ್ತಾ ಗೊತ್ತಿಲ್ಲದೆ ಇದ್ದರೂ ಧರ್ಮ ಬೋಧನೆಯನ್ನು ಮಾಡುತ್ತಾ ಎಂತ ಮಾಡುದು? ಧರ್ಮ ಬೋಧನೆ. ಇವ ಧಾರ್ಮಿಕ ಮತ ಪ್ರಸಂಗ ಮಾಡ್ತಾ ಬಂದವ ಹೌದೌದು, ಹಾಗೆ. ಧರ್ಮ ಪ್ರಚಾರ. ಧರ್ಮ ಪ್ರಚಾರ ಹೌದೌದು. ಇನ್ನದ್ದು ಹಾಗೆ ಪ್ರಚಾರ ಮಾಡುತ್ತಾ ಮಾಡುತ್ತಾ ಈ ನಾಡಿಗೆ ಬಂದೆ. ಹೌದಾ? ಹೌದೌದು. ಅರಿತಯ 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 ನಮ್ಮಯ ನಗರದ ಧರ್ಮ, ಅರಿತಯ ನಮ್ಮಯ ನಗರದ ಧರ್ಮವ ಅರಸನಿಗೆ ನಿಂಬೆ, ನಿನ್ನ ಅರಸನಿಗೆ ನಿಂಬೆ. ಮುರಗಾಸುರದುದೆ ಮೋರೆಯೆಂಬರು ತೆರಳಿ ಜನದೊಳಗೆ ಅರಿತಯ. ಸರಿ, ಹಾಗಾದ್ರೆ ಅಷ್ಟು ದೂರದಿಂದ ಬಂದಿರುವಂತ ನೀನು ಶೋಧನೆಗಾಗಿ ಬಂದವ. ಹೌದಮ್ಮ. ನಮ್ಮಲ್ಲಿ ಹೇಗಿದೆ ಏನಿದೆ ಎನ್ನುವ ಹಾಗೆ ಹಾ, ಆಡಿದೆಯಲ್ಲ. ರಾಕ್ಷಸರು ಧಾರ್ಮಿಕರಾಗಿರಬೇಕು. ಹೌದು. ಹೇ, ಏನು ವಿಚಿತ್ರವೋ ಇದು. ಹಾ, ಬಿಡು. ಹಾ, ನೀನು ಅವ ಘಟೋತ್ಕಚ ಯಾಕಾಗಿ ಹೇಳಿ ಕಳಿಸಿದನ್ನು ನಮಗೆ ಗೊತ್ತಿಲ್ಲ. ಹಾ, ಹುಲಿಯೊಂದು ಹುಲ್ಲು ತಿನ್ನುವುದಕ್ಕೆ ಪ್ರಾರಂಭ ಮಾಡಿತು ಅಂತಾದ್ರೆ ಹಾ, ಹುಲಿಯ ಸ್ವಭಾವಕ್ಕೆ ವಿರುದ್ಧ ಹೌದಲ್ಲ? ವಿರುದ್ಧವೇ. ಹುಲಿ ಮಾಂಸವನ್ನೇ ತಿನ್ನಬೇಕು, ಹಾ, ಹಸು ಹುಲ್ಲನ್ನೇ ಮೇಯಬೇಕು. ಹ್ಮ್, ರಾಕ್ಷಸರು ಅಂತ ಕರೆಯುವುದು ಯಾರಿಗೆ? ಹಾ, ಈಗ ಮಾನವರಲ್ಲಿ ರಾಕ್ಷಸ ಪ್ರವೃತ್ತಿ ಇಲ್ವಾ? ಹಾ, ಹಾಗಾದ್ರೆ ಯಾರು ದೌಷ್ಟ್ಯತನವನ್ನು ಹೊಂದಿಕೊಂಡಿದ್ದಾರೆ ಹಾ, ಅವರನ್ನು ದುಷ್ಟರು ರಾಕ್ಷಸರೆನ್ನುವ ಹಾಗೆ ಆಡುವುದು. ಹಾ, ಹಾಗಾದ್ರೆ ಹುಟ್ಟುತ್ತಾ ರಾಕ್ಷಸರಾಗಿದ್ದವರು ಹಾ, ಆ ಗುಣಗಳಿಂದಲೇ ಮುಂದುವರಿದ್ರೆ ಹ್ಮ್, ಅದು ತಪ್ಪು ಅಂತ ಹೇಳಿದ್ರೆ ಹಾ, ಮತ್ತೆ ರಾಕ್ಷಸರಾಗಿ ಹುಟ್ಟಿದ್ದು ಯಾಕಂತ ಆಗುತ್ತದೆ? ಹಾ, ಬಿಡು. ಹ್ಮ್, ಇನ್ನು ಹ್ಮ್, ಧಾರ್ಮಿಕತನದಿಂದ ಇರಬೇಕು. ಹಾ, ಧಾರ್ಮಿಕನಾಗಿಯೇ ಬದುಕಿದ ಹಾ, ಶೀಲವಂತನಾಗಿ ಆಗಿ ಹೋದಂತಹ ರಾಕ್ಷಸ ವಂಶದಲ್ಲಿ ಹುಟ್ಟಿದವರನ್ನು ಹಾ, ಏನೆಲ್ಲ ಮಾಡಿದ್ದಾರೆ ಅಂತ ನಾವು ತಿಳಿದಿದ್ದೇವೆ. ಹಾ, ಹಾ, ಆದರೆ ಹಾ, ನಿನ್ನೊಡೆಯ ಹಾ, ಏನು ಬೇಕಾದ್ರೆ ಹೇಳಿ ಕಳಿಸಲಿ, ಹಾ, ನೀ ಬಂದಿಯಲ್ಲ ಅದನ್ನು ಹುಡುಕುತ್ತಾ. ಒಂದೇ ಒಂದೇ. ನೋಡಿದೆಯಾ ನಮ್ಮ ಪರಿಸರವನ್ನು? ಹೌದಪ್ಪ, ನಮ್ಮ ಊರನ್ನು ಕಂಡೆಯ? ಕಂಡೆ. ಇದನ್ನು ಕಂಡಾಗ ನಿನಗೇನು ಅನ್ನಿಸಿತು ಎನ್ನುವುದೊಂದು. ಹಾ, ಜೊತೆಯಲ್ಲಿ ಹಾ, ನಾನು ಯಾರು ಅಂತ ಮಾಡಿಕೊಂಡೆ? ನೋಡಿದ್ರೆ ಸಣ್ಣ ಪುಟ್ಟ ಜನ ಕಾಣುವುದಿಲ್ಲ, ರಾಜಕುಮಾರಿ ಇದ್ದೇನೆ. ನೋಡಿದ್ರೆ ಗೊತ್ತಾಗ್ತಾ ಉಂಟು. ಹೌದಲ್ಲ? ಹಾ, ಹಾ. ಈ ಊರನ್ನು ಆಳುತ್ತಾ ಇರುವಂತಹ ದೊರೆ ಇದ್ದಾನೆ, ಹಾ, ಭಗದತ್ತ ಎನ್ನುವ ಹಾಗೆ. ಕೇಳಿದ್ದೇವೆ. ಅವನಿಲ್ಲಿಗೆ ಮಹಾರಾಜನಾಗಿದ್ದಾನೆ ವರ್ತಮಾನದಲ್ಲಿ. ಸರಿ. ನಾನು ಅವನಿಗೆ ತಂಗಿ. ಹಾ, ನಿಮ್ಮ ಅಪಯ ಮುರಾಸುರ ಎನ್ನುವ ಹಾಗೆ. ಹಾ, ನಮ್ಮ ಜಾತಿಯವರು ಕೇಳಿದ್ದೇವೆ. ಹೌದೌದು. ಹಾ, ಹಾ, ಹಾ. ನರಕಾಸುರ ಹಾಗೂ ಮುರಾಸುರ ಎನ್ನುವರು ಬಹಳ ಬಹಳ ಹೆಸರು ಮಾಡಿದವರು ನಮ್ಮ ಜಾತಿಯವರು. ವೈಭವದಿಂದ ಮೆರೆದವರು. ಹೌದಪ್ಪ. ಅಂತಹ ಮುರಾಸುರನಿಗೆ ಮಗಳು ನಾನು. ಹಾ, ಹಾ. ಹೌದಾ? ಹಾ. ನಮ್ಮ ಜಾತಿಯವರು ನೀವು. ಮತ್ತೆ ನೀ ಬಂದದ್ದೇ ರಾಕ್ಷಸರ ಊರಿಗೆ, ಹಾ. ಮತ್ತೆ ನಮ್ಮ ಜಾತಿಯವರು ಅಂತ ಹೇಳಿದ್ರೆ ಅಲ್ಲ, ಹೇಳಿತ್ತು. ಹಾ. ಹಾ, ನನ್ನ ಹೆಸರೇನು ಗೊತ್ತಾ? ಸುಳ್ಳಲ್ಲ, ಅದನ್ನು ಕೇಳಬೇಕು ಅಂತ ಆಸೆ. ಮೌರ್ವಿ. ಹಾ, 4 ಬೇಕಿತ್ತು. ಯಾವುದು? ಯಾವುದು ಈಗ ನೀರು ಹೋಗ್ಲಿಕ್ಕೆ ಹಾಕ್ತಿರಲ್ಲ, ಯಾವುದು? ನೀರು ಆಚೆ ಈಚೆ ಹೋಗ್ಲಿಕ್ಕೆ ಎಂತದಾಕೋದು? ಮೋರಿ. ಎಂತ? ಮೋರಿ ಮೌರ್ವಿ ಅಂದ್ರೆ ಬೇಡ, ನಿನಗೆ ಅದು ಹೇಳುವುದಕ್ಕೆ ಕಷ್ಟ ಆಗುತ್ತೆ ಅಂತ ಆದ್ರೆ ಹಾ. ಇನ್ನು ಸುಲಭದ ಹೆಸರು ಹೌದು. ಕಾಮ ಕಟಂಕಟಿ. ಕಾಮ ಕಡಗಂಟಿ. ಕಡಗಂಟಿ, ನೀನು ಕಡಗಂಟಿ. ಒಟ್ಟಿಗಿದ್ದದ್ದು. ಅಂದ್ರೆ ಯಾವುದು ಪ್ರಯೋಜನ ಇಲ್ಲದಿದ್ದರೆ ಕಡೆಗೆ ಕಟ್ಟುದು, ಅದನ್ನು ಕಡಗಂಟಿ ಅಂತ ಹೇಳುದು. ಹಾ, ಕಾಮ ಕಾಮ ಕಂಠಿ ಕಾಮ ಕಂಠಿ ಅಂತ ನನ್ನ ಹೆಸರು. ಹಾ, ಹಾ, ಹಾ. ಈಗ ಹಾ. ನಮ್ಮ ಊರನ್ನು ಪ್ರತ್ಯಕ್ಷವಾಗಿ ನೀನು ಕಂಡೆಯಲ್ಲ. ಹೌದು. ನಿನಗೆ ಏನನ್ನಿಸಿತು? ಹಾ. ಹೋಗಿ ಏನಾಡುತ್ತೀನಿ ಏನ್ ಹೇಳಮ್ಮ? ದೋಷ ಏನೂ ಕಾಣೆ ಸತ್ಯ ಸಂಗತಿಯಾಣೆ, ದೋಷ ಏನೂ ಕಾಣೆ ಸತ್ಯ ಸಂಗತಿಯಾಣೆ. ಆಸೆ ಒಂದಿದೆ ಮನದಿಯೇ, ಆಸೆ ಒಂದಿದೆ ಮನದಿಯೋ. ಬಾಸುರಾಂಗಿಯೇ ಎನ್ನ ಒಡೆಯನ
ಕಂಡೆ. ಇಲ್ಲಮ್ಮ, ಏನನ್ನೂ ಕಾಣಲಿಲ್ಲ. ಪ್ರಥಮವಾಗಿ ಬಂದು ನಿಮ್ಮ ಊರನ್ನು ಕಂಡಿದ್ದು ನಾನು. ಬಹಳ ಸಂತೋಷ ಆಯ್ತು. ಮನೆ ಯಜಮಾನ ಹೇಗೆ? ಒಳಗಡೆ ಹೋಗಿ ನೋಡುದು ಬೇಡ, ಮನೆ ನೋಡ್ರೆ ಗೊತ್ತಾಗ್ತದೆ. ಮನೆಯಲ್ಲಿ ಹೆಂಗಸರಿದ್ದಾರೆ ಹೇಗೆ ನೋಡುದು ಹೇಗೆ? ಒಳಗಡೆ ಹೋಗುದು ಬೇಡ, ಅಂಗಳ ನೋಡ್ರೆ ಗೊತ್ತಾಗ್ತದೆ. ಹೌದು, ಅದೇ ರೀತಿಯಲ್ಲಿ ಪ್ರಥಮವಾಗಿ ಕಂಡಿದ್ದ ನಿಮ್ಮ ಊರ ಪರಿಸರವನ್ನ ಎಷ್ಟು ಸ್ವಚ್ಛ, ಅಷ್ಟೇ ಅಲ್ಲ ಎಷ್ಟು ಒಳ್ಳೆಯವರು. ನಮ್ಮ ಜಾತಿಯವರಾಗಿಯೂ ಇಷ್ಟು ಒಳ್ಳೆಯವರಿದ್ದಾರೆ ಹೇಳುವುದು ನನಗೆ ಆಶ್ಚರ್ಯ ಆಯ್ತು. ಯಾಕಾಗಿ ಗೊತ್ತಾ? ಭಗವಂತನಾದ ಶ್ರೀಕೃಷ್ಣ ಮೆಟ್ಟಿ ಹೋದಂತ ಭೂಮಿ ಇದು. ಆ ಕಾರಣಕ್ಕೋಸ್ಕರವಾಗಿ ಆ ಪಾವಿತ್ರ್ಯತೆಯನ್ನು ನಾವು ಕಾಪಾಡಿಕೊಂಡು ಬಂದಿದ್ದೇವೆ. ಖಂಡಿತ ಹೌದು. ನೀಲಮೇಘ ಶ್ಯಾಮ ಅಲ್ವೇ? ಅವ ಮೆಟ್ಟಿದ ಮೇಲೆ ಇದು ಪಾವನವಾಗಿಯೇ ಇರ್ತದೆ, ಅನುಮಾನವೇ ಇಲ್ಲ. ಸಂತೋಷ ಆಯ್ತು, ದೋಷ ಕಂಡಿದ್ದಿಲ್ಲ. ಈಗ ನಿಮ್ಮಲ್ಲಿ ಮಾತಾಡುವಾಗ, ನಿಮ್ಮನ್ನು ನೋಡುವಾಗ ನನಗೊಂದು ಮನಸ್ಸಾಗ್ತಾ ಉಂಟು. ನನಗೆ ಒಂದು ಮನಸ್ಸಾಗ್ತಾ ಅವರನ್ನು ನೋಡಿ ಮನಸ್ಸಾದದ್ದು. ಅಲ್ಲಿ ಎಂತದಕ್ಕೆ ಮನಸ್ಸೆಂತದಕ್ಕೆ? ಒಂದು ಹೆಣ್ಣನ್ನು ಕಂಡು ಗಂಡೊಬ್ಬ ತನಗೆ ಮನಸ್ಸಾಯಿತು ಅಂತ ಅದರ ವಿಪರೀತ ಅರ್ಥ ಆಗುತ್ತದೆ. ಹಾಗಂತ ಮನುಷ್ಯ ಹೇಳುದು ಒಂದೇ ಅರ್ಥ ಅಲ್ಲಲ್ಲ. ಎಂತದ್ದು? ನೀನು ಭಾವಿಸಿದ ಅರ್ಥ ಹೇಗೆ? ನಾನು ಪ್ರಥಮದಲ್ಲಿ ಹೇಳಿದ್ದೇನೆ ನಿಮಗೆ. ಓ ತಾಯೇ ಹೇಳಿದೆ. ಸರಿ, ಭಾವಗಳು ಬದಲಾಗಬಾರ್ದಂತಿಲ್ಲಲ್ಲ. ಇಲ್ಲ, ಅದೇ ಭಾವದಲ್ಲಿ ಹೇಳುವುದು ನಾನು. ನಿನ್ನ ಮುಂದೆ ನೋಡುದಾದ್ರೂ ನಮ್ಮ ತಾಯಿಯ ಸ್ಥಾನದಲ್ಲಿ ಅಂತ. ಮತ್ತೆ ಮನಸ್ಸಾಯ್ತು ಅಂತ ಹೇಳಿದ್ರೆ ಅದಕ್ಕೆ ಅಂದ್ರೆ ನಮ್ಮೊಡೆಯನಿಗೆ ಇನ್ನು ಮದುವೆ ಆಗ್ಲಿಲ್ಲ, ನಿಮಗೂ ಮದುವೆ ಆಗ್ಲಿಲ್ಲ. ನೀವು ಅವರನ್ನು ಮದುವೆ ಆದ್ರೆ ಆ ಜೋಡಿ ನೋಡ್ಲಿಕ್ಕೆ ನಮಗೆ ಮನಸ್ಸಾಗ್ತಾ ಉಂಟು. ನೀನು ಧರ್ಮ ಪ್ರಚಾರಕ್ಕೆ ಹೊರಟದ್ದು ಅಥವಾ ನಿನ್ನ ಒಡೆಯನಿಗೆ ಹುಡುಗಿ ಹುಡುಗಿ ಹೊರಟದ್ದು? ನೋಡುವ ಮದುವೆ ಮಾಡಿಸುವಂತ ಹಾಗಲ್ಲಪ್ಪ, ನಿಮ್ಮ ನೋಡಿದ ಕಲ್ಪನೆ ಬಂತು ಅಂತ. ಈಗ ನೋಡಿ, ದುರ್ಬುದ್ಧಿ ಅಂತ ಹೇಳಿದ್ರೆ ಇದೆ. ಈಗ ಈ ಊರೆಲ್ಲ ಒಳ್ಳೆಯದಾಗಿರ್ಬೇಕೆನ್ನುವ ಹಾಗೆ ಹೊರಟ ಇವ ಮಾಡುದು ದುರ್ಬುದ್ಧಿ. ಎಲ್ಲ ಚಂದದ ಹೆಣ್ಣು ಮಕ್ಕಳಿದ್ದಾಗ ನೀ ಚಂದ ಇದ್ದಿ, ನಮ್ಮವ್ರಿಗೆ ಅದಿತ್ತು ಅಂದ್ರೆ ಎಂತದ್ದು? ಅವನಿಗೆ ಯಾರು ಹುಡುಗಿ ಕೊಡುವವರಿಲ್ಲ ಕಾಣ್ತದೆ ಘಟೋತ್ಕಚ. ಹಾಗಾಗಿ ಇದೊಂದು ನೆವನೇ ಇಟ್ಟುಕೊಂಡು ಕಳಿಸಿಕೊಟ್ಟಿದ್ದಾನೆ. ಹುಡುಗಿ ಕೊಡುವುದಿಲ್ಲ ಅಂತಲ್ಲ, ನಿಮಗೆ ಅಂತವ್ರು ಬಿಟ್ಟು ಬೇರೆಯವರು ಆಗುದಿಲ್ಲ ಅಂತ. ಅಷ್ಟು ದೊಡ್ಡವ, ಆ ಯೋಗ್ಯತೆ ಉಂಟು ಅವರಿಗೆ. ಅವ ಎಂತದ್ದ? ಓ, ಅಲ್ಲಿ ಒಬ್ಬ ಇದ್ದಾನೆ ನೋಡು. ಹೌದು, ಆಚೀಚೆ ಓಡಾಡ್ತಾ ಇದ್ದಾನೆ. ಹೌದು, ಅವ ಮರ ಗಿಡಗಳಿಗೆಲ್ಲ ಗೊಬ್ಬರ ಹಾಕ್ತಾ ಇದ್ದಾನೆ. ಯಾಕೆ? ಯಾರಂತ ಮಾಡಿಕೊಂಡೆ ಅವ? ಯಾರು ಕೆಲಸದವ? ಯಾವ ಕೆಲಸದವ? ಗೊಬ್ಬರ ಹಾಕುವ. ಅವ ಒಬ್ಬ ರಾಜಕುಮಾರ. ರಾಜಕುಮಾರ ಗೊಬ್ಬರ ಹಾಕುದಾ? ಎಂತಕ್ಕೆ? ನನ್ನನ್ನು ಮದುವೆಯಾಗುವ ಇಚ್ಛೆಯಿಂದ ಅಂತ ಬಂದಿದ್ದ ರಾಜಕುಮಾರ. ನನ್ನಲ್ಲಿ ಒಂದು ಪಂಥ ಉಂಟು. ಏನು? ನನ್ನನ್ನು ಮದುವೆಯಾಗಬೇಕು ಅಂತ ಆಗಿದ್ರೆ ವಾದ ವಿವಾದಗಳಲ್ಲಿ ನನ್ನನ್ನು ಸೋಲಿಸಬೇಕು. ಮಾತ್ರವೇ ಅಲ್ಲ, ಮುಂದುವರೆದು ಕತ್ತಿ ಯುದ್ಧದಲ್ಲಿ ನನ್ನನ್ನು ಗೆಲ್ಲಬೇಕು. ಅಂತವನನ್ನು ಮದುವೆ ಆಗುವಂತ ಇಚ್ಛೆ ನನ್ನದು, ಪಂಥ ನನ್ನದು. ಅದನ್ನು ಕೇಳಿ ಬಂದದ್ದವ. ಅವ ವಾದ ಮಾಡಿದ್ದ, ಸೋತ. ಈಗ ಅಲ್ಲಿ ನೋಡಲ್ಲಿ ಗೊಬ್ಬರ ಹಾಕ್ತಾ ಇದ್ದಾನೆ. ಅಂದ್ರೆ ನಿಮ್ಮಲ್ಲಿ ವಾದ ಮಾಡಿದ್ರಲ್ಲ ಸೋತದ್ದೆ. ಓ, ಅಲ್ಲೊಬ್ಬ ಇದ್ದಾನೆ ನೋಡು, ಮಣ್ಣು ಹೊರತಾ ಇದ್ದಾನೆ. ಅವನು ಮೊದಲೊಬ್ಬ ರಾಜಕುಮಾರ. ಓ, ಈ ಕಡೆ ನೀರು ಹಾಕ್ತಾ ಇದ್ದಾನೆ. ಹೌದೌದು. ಹೌದಾ? ಸೊಪ್ಪು ಯಾರು ಕಡಿತೇ ಇಲ್ಲ. ಯಾರು? ಸೊಪ್ಪನ್ನು ಯಾರು ಕಡಿತೇ ಇಲ್ಲ. ಸೊಪ್ಪು ಕಡಿಲಿಕ್ಕೆ ಒಬ್ಬ ಜನ ಬೇಕು. ಹೇಗೂ ನಿಮ್ಮ ಒಡೆಯ ಇದ್ದಾನಲ್ಲ, ನೀ ಕರ್ಕೊಂಡು ಬರ್ತಿ ಹೇಳ್ತಾನಲ್ಲ, ಅವ ಸೋಲುವುದು ಸೋಲುವುದೇ. ಆವಾಗ ಅವರು ಸೊಪ್ಪು ಕಡಿಯುವುದು, ನಾನು ಅವ್ರಿಗೆ ಕಟ್ಟಿ ಎತ್ತು ತೆಗೆಯುವುದಾ? ಆಯ್ತು, ಅದು ಮಾಡು. ಹೊಂದಾಣಿಕೆ ಅಲ್ಲ, ಅವ ಸೊಪ್ಪು ತರಲಿ, ನೀನು ಕಟ್ಟಿಗೆ ಹೋರು. ಅದೆರಡಕ್ಕೂ ನಮ್ಮಲ್ಲಿ ಜನ ಕೊರತೆ ಉಂಟು. ನಮ್ಮ ಒಡೆಯ ಹೊರುವವರಲ್ಲ, ಹೊರಿಸ್ತಾರೆ. ಹೌದಾ? ಮಾತಾ ನೋಡೋಣ, ಕರ್ಕೊಂಡು ಬಾ. ನೀವು ತಯಾರಾಗಿರಿ. ಎಂತದಕ್ಕೆ? ಮದುಮಕ್ಕಳಾಗಿ ಅಲ್ಲ, ಪ್ರಶ್ನೋತ್ತರಕ್ಕೆ ಸಿದ್ಧಳಾಗಿರ್ತೇನೆ. ಆಮೇಲೆ ಮದುವೆ ಎಲ್ಲ ಸೋದ. ಸರಿ, ಒಂದು ಹಗ್ಗಲ್ಲ ಇಟ್ಕೊಂಡು ಬರ್ಲಿಕ್ಕೆ ಹೇಳು. ಕಟ್ಟಬೇಕಲ್ಲ ಸೊಪ್ಪಿನ ಹೊರೆ. ಕಟ್ತೆ. ಹಗ್ಗ ಅಲ್ಲ, ಹಗ್ಗಕ್ಕೆ ಹೂವಿನ ಹಾರ ಹಿಡ್ಕೊಂಡು ಬರ್ತೇನೆ. ನೀನು ತಯಾರಾಗಿರು. ಮತ್ತೆ ಹೇಳ್ತೇನೆ ಅಂತ ಹೇಳಿ. ನಮ್ಮ ಅಮ್ಮ ಹೇಗೋ ನಾನು ಹಾಗೆ. ತಿರುಗಿ ಬಂದನು ದೇಶ ಕಾಣನೆಲ್ಲವ, ತಿರುಗಿ ಬಂದನು ದೇಶ ಕಾಣನ ಎಲ್ಲವ ನಿಶಿಚರೇ. ಓ ಧಾರವೇಂದ್ರ, ನಿಮ್ಮ ಅಪ್ಪಣೆಯ ಮೇರೆಗೆ ನಾನು ತಿರುಗಾಟಕ್ಕೆ ಹೋದವ. ನಾವೇ ಕಳುಹಿ ಕೊಟ್ಟದ್ದು. ಎಲ್ಲೆಲ್ಲಿ ನಮ್ಮವರಿದ್ದಾರೋ ಎಲ್ಲ ಕಡೆ ಸಂಚಾರ ಮಾಡಿದೆ. ನೀವು ಹೇಳಿದಾಗೆ ನೋಡಿದೆ, ನೀವು ಹೇಳಿದ ಹಾಗೆ ಉಂಟು.
ಇಲ್ಲದಿದ್ದಲ್ಲಿ ನಾನು ಈ ವಿಷಯ ತಿಳಿಸಿ ಹಾಗೆ ಬದುಕಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಸರಿ. ಮತ್ತೆ ಪ್ರವೇಶ ಮಾಡಿದ್ದು ಪ್ರಾಜ್ಯೋತಿಷಾಪುರ. ಪ್ರಾಜ್ಯೋತಿಷಾಪುರ ಅಲ್ಲಿ ವಿಶೇಷ. ಏನು ವಿಶೇಷ? ಪುರ ನೋಡುತ್ತಾ ನೋಡುತ್ತಾ ಒಳಗೆ ಹೋದೆ. ಒಂದು ಉಪವನವನ್ನು ಸೇರಿದೆ. ಹೋದ ಮೇಲೆ ಗೊತ್ತಾಯ್ತು ಅಲ್ಲಿಗೆ ಗಂಡಸರಿಗೆ ಅವಕಾಶ ಇಲ್ಲ ಅಂತ, ಪ್ರವೇಶವೇ ಇಲ್ಲ. ಸರಿ. ಬರೀ ಹೆಣ್ಣು ಮಕ್ಕಳೇ ಇರುವುದು. ನೀನು ಹಾಗೆ ಬರಬೇಕಿತ್ತು ಹಿಂದೆ. ತಿರುಗಿ ಬರ್ಬೇಕನ್ನುವಷ್ಟೊಳಗೆ ಒಂದು 4 ಜನ ಹೆಣ್ಣು ಮಕ್ಕಳು ಬಂದು ನನ್ನನ್ನು ಕಟ್ಟಿ ಎಳ್ಕೊಂಡು ಹೋದ್ರು. ಯಾಕೆಂತ ಗೊತ್ತಾಗ್ಲಿಲ್ಲ. ಕೇಳಿದಾಗ ಹೇಳಿದ್ರು, ನಮಗೆ ಸಂಬಂಧಪಟ್ಟಂತ ವನ ಗಂಡಸಾಗಿ ನೀನು ತಿರುಗಾಟ ಮಾಡ್ತಾ ಇದೆಯಲ್ಲ ತಪ್ಪು ಅಂತ. ಯಾರು ಏನು ಅಂತ ವಿಚಾರ ಮಾಡಿದಾಗ ಅಲ್ಲಿಯ ರಾಜಕುಮಾರಿ ಪುರಾಸುರನ ಮಗಳು ಮೌರ್ವಿ, ಕಾಮಕಂಠಿ ಹೀಗೆಲ್ಲ ಹೇಳ್ತಾರೆ. ಹೌದಪ್ಪ, ಅವಳನ್ನು ನೋಡಿದ ಮೇಲೆ ನನಗೊಂದು ಮನಸ್ಸಾಯ್ತು. ಅವಳು ರಾಜಕುಮಾರಿ, ನೀನು ಆಳು, ಅವಳ ಮೇಲೆ ಮನಸ್ಸಾದ್ರೆ ಹೇಗ? ಮನಸ್ಸಾಧ್ಯ ಯಾಕೆ? ಅಲ್ಲಿ ಅವಳನ್ನು ನೋಡುವಾಗ ನನಗೆ ನಿಮ್ಮ ನೆನಪಾಯ್ತು. ನಿಮಗಿನ್ನೂ ಮದುವೆ ಆಗಲಿಲ್ಲ. ಇನ್ನೂ ಆಗಲಿಲ್ಲ ಅಂದ್ರೆ ಏನು? ಒಂದು 10 ವರ್ಷದ ಮೊದಲೇ ಆಗ್ಬೇಕಿತ್ತು. ಅಲ್ಲ, ಇಷ್ಟೊತ್ತೊಳಗೆ ಆಗ್ಬೇಕಿತ್ತು ಅಂತ. ಅವ್ರಿಗೆ ಹಾಕಿದ್ರೆ ಅವ್ರಿಗೆ ಆಗ್ಲಿಲ್ಲ. ನಿಜವಾಗಿ ಅವಳನ್ನು ನೀವು ಮದುವೆ ಆದ್ರೆ ಆ ಜೋಡಿ ನೋಡ್ಲಿಕ್ಕೆ ನಮಗೆ ಮನಸ್ಸಾಗ್ತಾ ಉಂಟು. ಅವಳನ್ನ ನೋಡಿ ನಾನು ಪ್ರಶ್ನೆ ಮಾಡೇ ಬಿಡ್ಲಿಲ್ಲ ಹೀಗೆ ಹೀಗೆ ಅಂತ. ಆಗ ಅವ್ರು ಹೇಳಿದ್ರು, ಯಾರೇ ಮದುವೆ ಆಗದಿದ್ರು ಹೀಗೆ ಅಂತ ಪಂಥ ಉಂಟು ಅಂತ ಹೇಳಿದ್ರು. ನಿಬಂಧನೆ ಏನಂತೆ? ವಾದದಲ್ಲಿ ಅವಳನ್ನು ಸೋಲಿಸ್ಬೇಕಂತೆ, ಯುದ್ಧದಲ್ಲಿಯೂ ಸೋಲಿಸ್ಬೇಕಂತೆ. ಹಾಗಿದ್ದಲ್ಲಿ ಮದುವೆ ಆಗ್ತೇನೆ, ಇಲ್ಲದೆ ಇದ್ರೆ ನಿಮ್ಮ ಒಡೆಯ ಸೊಪ್ಪು ಹೊರಬೇಕು ಅಂದ್ರು. ನಿನ್ನ ಶ್ರದ್ಧೆ ಬಹಳ ಸಂತೋಷ ಆಯಿತು. ಅದಲ್ಲದೆ ಇದ್ರೆ ನನ್ನ ಆಶಯವನ್ನು ಈಡೇರಿಸಿಕೊಳ್ಳುವಲ್ಲಿ ನಮ್ಮ ರಕ್ಕಸರೆಲ್ಲರೂ ಸದ್ಧರ್ಮಯುತರಾಗಿದ್ದಾರೆ ತಿಳಿದು ಬಾ ಎನ್ನುವುದಾಗಿ ಕಳುಹಿದ್ರೆ ಅದನ್ನು ಮಾತ್ರ ತಿಳಿದದ್ದಲ್ಲ, ಹೆಣ್ಣೊಬ್ಬಳಲ್ಲಿರುವಂತಹ ನ್ಯೂನತೆಯನ್ನು ತಿಳಿದು ಬಂದಿದ್ದೀಯ. ಹಾಗಾದ್ರೆ ಹೆಣ್ಣೊಬ್ಬಳು ಈ ರೀತಿಯಾಗಿ ಪುರುಷದ್ವೇಷಿಯಾಗಿದ್ದಾಳೆ, ಪುರುಷರ ಮೇಲೆ ದೌರ್ಜನ್ಯವನ್ನು ಎಸಗುತ್ತಾ ಇದ್ದಾಳೆ ಅಂತಾದ್ರೆ ನನಗವಳು ಹೆಂಡತಿಯಾಗಿ ಬರಬೇಕು ಎನ್ನುವುದಕ್ಕಿಂತಲೂ ಅವಳಲ್ಲಿರುವಂತಹ ಹೆಣ್ಣುತನವನ್ನ ಜಾಗೃತಗೊಳಿಸಬೇಕು. ಹೆಣ್ಣಿಗೊಂದು ಧರ್ಮ, ಗಂಡಿಗೆ ಒಂದು ಧರ್ಮ. ಆಯಾ ಧರ್ಮಕ್ಕೆ ಅನುಸಾರವಾಗಿ ಬದುಕನ್ನು ಸಾಗಿಸಿದಾಗ ಮಾತ್ರ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ. ಆದ್ರೆ ಆ ಧರ್ಮವನ್ನೇ ಮೀರಿ ವ್ಯವಹರಿಸ್ತಾ ಇದ್ದಾಳೆ ಅಂತಾದ್ರೆ ನಾವೇ ಕಾರ್ಯೋನ್ಮುಖರಾಗಬೇಕು. ಅವಳ ಹೆಸರೇನು? ಕಾಮಕಂಠಿ. ಕಂಡಾರ ನಗರ ಕಂಡಾರ ನಗರ ಗುಡಿಗೋಪುರದ ವೈಭವ
ಕುಳಿತುಕೊಂಡಿರಲು ದಿಟ್ಟಿಸಿದ ಸತಿಯ ಪುಂಡರೀಕಾಂಬಗೆಯು ರತ್ನ ಮಂಚದೆ ಕುಳಿತುಕೊಂಡಿರಲು ದಿಟ್ಟಿಸಿದ ಸತಿಯ ರಾಜ್ಯೋತಿಷ ಪಟ್ಟಣವನ್ನು ಪುರಪ್ರವೇಶ ಮಾಡುತ್ತಾ ಇರುವ ಹಾಗೆ ನಿಜವಾಗಿಯೂ ಸಂತೋಷವಾಗುತ್ತಾ ಇದೆ. ರಕ್ಕಸರ ಬೀಡು, ರಕ್ಕಸರ ನೆಲವೀಡು, ಇಂತಹ ಒಂದು ಪ್ರಾಜ್ಯೋತಿಷ ಪಟ್ಟಣ ಎನ್ನುವುದು ಇಂತಹ ಧಾರ್ಮಿಕವಾದಂತಹ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಪುರಪ್ರವೇಶ ಮಾಡುತ್ತಾ ಇರುವ ಹಾಗೆ ಎಲ್ಲಿ ನೋಡಿದ್ರು ಗುಡಿಗೋಪುರಗಳು, ಅಲ್ಲಿ ನಡೆಯುತ್ತಿರುವಂತಹ ಪೂಜಾ ಕಾರ್ಯಗಳು, ಕೇಳಿಸಿ ಬರುತ್ತಿರುವಂತಹ ಮಂತ್ರ ಘೋಷಗಳು, ಇದನ್ನೆಲ್ಲ ನೋಡಿದಾಗ ಇಲ್ಲಿಯವರು ಧಾರ್ಮಿಕವಾಗಿ ದೈವ ಭಕ್ತಿಯನ್ನು ಹೊಂದಿದವರು, ದೇವರ ಕುರಿತಾಗಿ ಅಚಲವಾದಂತಹ ನಂಬುಗೆಯನ್ನು ಇರಿಸಿದವರು ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ನೋಡಿದೆಯೇನು ಆ ಗುಡಿಗೋಪುರಗಳ ವೈಭವವನ್ನು ಕಂಡಾಗ ಕೋಟಿ ಸೂರ್ಯನ ಪ್ರಭೆಯನ್ನೇ ಧಿಕ್ಕರಿಸುವ ಹಾಗೆ ಚಂಡ ಕಿರಣನ ಪ್ರಭೆಗೆ ಮಿಗಿಲಾಗಿ ಕಾಣಿಸುತ್ತಾ ಇದೆ. ನಳ ನಡೆಸುತ್ತಿರುವಂತಹ ಈ ನಾಡಿನ ಸೌಂದರ್ಯವನ್ನು ಕಂಡಾಗ ಒಮ್ಮೆಲೆ ಮೂಗಿನ ಮೇಲೆ ಬೆರಳಿರಬೇಕು. ಪ್ರತ್ಯಕ್ಷವಾಗಿ ಈ ನಾಡು ವೈಭವೋಪೇತವಾದದ್ದು ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ನಾವು ಇದನ್ನೇ ನೋಡ್ಲಿಕ್ಕೆ ಬಂದದ್ದು ಅಲ್ಲಪ್ಪ. ಆ ಹುಡುಗಿ ಯಾರು ಎನ್ನುವುದು ಬೇಕು. ಇಂತಹ ಒಂದು ಸುಸಂಬದ್ಧವಾದಂತಹ ನಾಡಿನಲ್ಲಿ ಅಹಂಕಾರಿಯಾಗಿರುವಂತಹ ಈ ಹೆಣ್ಣು ಯಾಕೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾಳೆ? ಏನೋ ಒಂದು ಕಾರಣ ಇರಲೇಬೇಕು. ಅವಳನ್ನೇ ನಾವು ನೋಡಬೇಕು. ಅಲ್ಲಿ ಸ್ವರ್ಣ ಮಂಚದ ಮೇಲೆ ಕುಳಿತುಕೊಂಡಿರುವವಳು ಬಹುಶಃ ಅವಳೇ ಆಗಿರಬೇಕು. ನಾವು ಅವಳನ್ನು ಮಾತಾಡಿಸಬೇಕು ಅಂತಾದ್ರೆ ನೇರವಾಗಿ ಹೀಗೆ ಹೋದ್ರೆ ಅಪರಿಚಿತರಾದಂತಹ ನಮಗೆ ಒಳಪ್ರವೇಶಿಸುವುದಕ್ಕೆ ಅವಕಾಶ ಇಲ್ಲ. ಇಲ್ಲ ಮಾಯೆಯನ್ನ ಧರಿಸಿ ಅಲ್ಲಿ ಹೋಗ. ಶರದ ಚಂದ್ರನ ಕಾಂತಿ, ಶರದ ಚಂದ್ರನ ಕಾಂತಿ, ಶರದ ಚಂದ್ರನ ಯೌವನ ಸಿರಿಯ ಸಿರಿಯ ಕನ್ನಡಿ ಕದಪು, ಕನ್ನಡಿ ಕದಪು ಬಿಂಬಾಧನೆಯೋ, ಕನ್ನಡಿ ಕದಪು ಬಿಂಬಾಧರೆಯೋ, ಚಂಚಲನೇತ್ರೆ ಚಂಚಲನೇತ್ರೆ ಎಳೆ ನಾಡು, ಎಳೆ ನಡು, ಎಳೆ ನಡು, ಎಳೆ ನಡು ಪರಿಮಳಿಪ ಗಾತ್ರೆ, ಪರಿಮಳಿಪ ಗಾತ್ರೆ, ಶರದ ಚಂದ್ರನ ಕಾಂತಿ ಯೌವನ ಸಿರಿಯ ಕನ್ನಡಿ ಕನಪು ಬಿಂಬಾಧರೆಯೋ, ಕನ್ನಡಿ ಕದಪು ಎಳೆ ನಡು, ಎಳೆ
ಕರಚರಣ ಸೌಂದರ್ಯದ ಲಲನೆಯ ಕರಚರಣ ಸೌಂದರ್ಯದ ಲಲನೆಯ ವರವಿರಂಜೆಯ ಸೃಷ್ಟಿಗೆ ಅಚ್ಚರಿ ವರವಿರಂಜೆಯ ಸೃಷ್ಟಿಗೆ ಅಚ್ಚರಿ 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 ಹೊಡೆದ ಅರೆಗಳಿಗೆ ಸೃಷ್ಟಿಗ ಅಚ್ಚರಿ ಹೊಡೆದ ಅರೆಗಳಿಗೆ ವರವಿರಂಜೆಯ ಸೃಷ್ಟಿಗ ಅಚ್ಚರಿ ಹೊಡೆದ ಅರೆಗಳಿಗೆ ಸುಮುಖ ಒಡೆಯ ನೋಡಿದೇನು ನನಗೆ ಗೊತ್ತಾಯ್ತು. ಮಾಯೆಯನ್ನ ಧರಿಸಿ ಯಾರಿಗೂ ಗೊತ್ತಾಗಬಾರ್ದು ಅನ್ನುವ ಕಾರಣಕ್ಕಾಗಿ ಒಳಪ್ರವೇಶ ಮಾಡಿದ್ದೇವೆ. ಬಂದದ್ದು ಯಾರಿಗೂ ಗೊತ್ತಾಗ್ಲಿಲ್ಲ. ನಮಗಿಲ್ಲಿದ್ದವರೆಲ್ಲರೂ ಕಾಣಿಸ್ತಾರೆ, ಅವ್ರಿಗೆ ನಾವು ಕಾಣ್ತಾ ಇಲ್ಲ ಅಲ್ಲವಾ? ಹೌದು. ಹಾಗಾದ್ರೆ ನೇರವಾಗಿ ನೀನು ಹೇಳಿರುವಂತಹ ಆ ಹೆಣ್ಣು ಇರುವ ಅಂತಃಪುರವನ್ನು ನಾವು ಸೇರಿದ್ದೇವೆ ಅಲ್ವಾ? ಆ ಕಡೆ ಕುಳಿತಿದ್ದಾಳೆ. ಹೌದು. ಸ್ವರ್ಣ ಖಚಿತವಾದಂತಹ ಮಂಚ ಮಂಚ ನೋಡ ಏನು ಚಂದ, ಎಂತಹ ಸೌಂದರ್ಯ. ನೋಡಿದಾಗ ಯಾರಿಗಾದ್ರೂ ಮನವಾಗಲೇಬೇಕು. ಹೌದಪ್ಪ. ಎಂತವರು ಆಕರ್ಷಿತರಾಗಿರಲೇಬೇಕು. ಚಂದ್ರಾನನೆ ಚಂದ್ರಾನನೆ ನಿಜವಾಗಿಯೂ ಪೌರ್ಣಿಮೆಯ ಚಂದ್ರನ ಹಾಗೆ ದಿವ್ಯವಾದಂತಹ ಕಾಂತಿಯುಕ್ತವಾದಂತಹ ಮುಖ, ಕನ್ನಡಿ ಕಪೋಲೆ ಕಪೋಲೆ, ಚಂಚಲ ನೇತ್ರೆ ನೇತ್ರೆ, ಎಳೆ ನಡು ಎಳೆ ನಡು, ಆ ಬಿಂಬಾಧರೆ ಅಲ್ಲವಾ? ಅಲ್ಲ ಇದು ಇಷ್ಟೆಲ್ಲ ಹೊಗಳ್ತೀವಿ ಯಾರನ್ನ? ಈಚೆ ಇದ್ದವ್ರನ್ನ ಆಚೆ ಇದ್ದವ್ರನ್ನ? ನೀ ನನಗೆ ಹೇಳಿದ್ದು ಯಾರನ್ನ? ನಾನು ಹೇಳಿದ್ದು ಇವ್ರನ್ನ. ನಾ ಹೇಳಿದ್ದು ಅವಳಿಗೆ. ಅದೇ ನೋಡಿದೆ. ಅಲ್ಲ ಆ ಕಡೆ ಇದ್ರ ಕಡಿಮೆ ಇಲ್ಲ, ಕಡಿಮೆ ಇಲ್ಲ, ಇಷ್ಟ ಅಲ್ಲ, ಸಾಕು. ಮತ್ತೆ ಸೌಂದರ್ಯ ಎನ್ನುವುದು ಯಾವುದೋ ವ್ಯಕ್ತಿಯಲ್ಲಿಯೋ ವಸ್ತುವಿನಲ್ಲಿ ಇರುವುದಲ್ಲ, ನೋಡುವ ದೃಷ್ಟಿಯಲ್ಲಿರುವುದು. ನಿನಗದೇ ಚಂದ ಕಂಡ್ರೆ ನನ್ನ ಆಕ್ಷೇಪ ಏನಿಲ್ಲ. ಮತ್ತು ನಮಗೆ ಅದರಿಂದ ಚಂದ ಸಿಗುದಿಲ್ಲ ಅಂತ ವಿಶ್ವಾಸ ಉಂಟು. ಆ ವಿಶ್ವಾಸವೇ ಯಾವಾಗಲೂ ಇರಲಿ. ಸುಮುಖ, ಓ, ಇವಳನ್ನು ನೋಡುತ್ತಾ ಇದ್ದಂತೆ ಇವಳ ಸೌಂದರ್ಯದ ಸವಿಯನ್ನು ಸವಿಯುತ್ತಾ ಇರುವ ಹಾಗೆ ವರವಿರಂಚಿಯ ಸೃಷ್ಟಿಗಿದು ಅಚ್ಚರಿ. ಅಚ್ಚರಿ. ಬ್ರಹ್ಮ ಸೃಷ್ಟಿಯಲ್ಲಿ ಇದೊಂದು ಅಚ್ಚರಿಯಾದಂತಹ ಸೃಷ್ಟಿ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ರಕ್ಕಸ ಕುಲದಲ್ಲಿ ಇಂತಹ ಮನಮೋಹಕವಾದಂತಹ ರೂಪದ ರಾಶಿಯನ್ನು ಹೊಂದಿದವಳು ಒಬ್ಬಳಿದ್ದಾಳೆ ಅಂತಾದ್ರೆ ಅದನ್ನು ನಾವು ತಿಳಿದುಕೊಳ್ಳಲೇಬೇಕು. ಸರಿ. ಹೆಣ್ಣಾದವಳಿಗೆ ಬಾಹ್ಯ ಸೌಂದರ್ಯ ಎನ್ನುವುದು ಮುಖ್ಯ ಅಲ್ಲ, ಆಂತರಂಗಿಕವಾದಂತಹ ಸೌಂದರ್ಯ ಎನ್ನುವುದು ಬೇಕು. ಅದು ಪ್ರಾಮುಖ್ಯ. ಅಂತರಂಗ ಕುರೂಪವಾಗಿದ್ದು ಹೊರಗಿನಿಂದ ಎಷ್ಟೇ ಸೌಂದರ್ಯವತಿ ಆದರೂ ಆ ಸೌಂದರ್ಯಕ್ಕೆ ಬೆಲೆ ಬರುವುದಿಲ್ಲ. ಅವಳಲ್ಲಿರುವಂತಹ ಆಂತರಂಗಿಕವಾದಂತಹ ಸೌಂದರ್ಯವನ್ನು ಎಚ್ಚರಿಸಬೇಕು, ಅಂತರಂಗದ ಬುದ್ಧಿಯನ್ನು ಕೆಣಕಬೇಕು. ಅಂತಾದ್ರೆ ನಾವು ಅವಳನ್ನು ಮಾತಾಡಿಸಬೇಕು. ಈಗ ನಾವು ಬಂದದವಳಿಗೆ ಗೊತ್ತಾಗಲಿಲ್ಲ, ಹಾಗಂತ ನಾವಾಗಿ ಮಾತಾಡಿಸೋದಾ? ಸರಿಯಲ್ಲ. ನಾವಾಗಿ ಹೋಗಿ ಅವಳ ಎದುರುಗಡೆಯಲ್ಲಿ ಪ್ರಕಟರಾಗಬೇಕು. ಆಗ್ಬೇಕು. ಮಾಯೆಯನ್ನ ಸರಿಸಿ ಅವಳ ಎದುರುಗಡೆಯಲ್ಲಿ ಕಲಿಘಟೋತ್ಕಚ
ಕಚ ವೀರನೆನುತ ಧಿಮ್ಮನೆ ಎದ್ದಳು ಸೂರ್ಯ ತೇಜವ ಮೀರಿ ಸೂರ್ಯ ತೇಜವ ಮೀರಿ ಮೈದೋರಿದವ ಯಾರಿವನು ಸೂರ್ಯ ತೇಜವ ಸೂರ್ಯ ತೇಜವ ಮೀರಿ ಮೈದೋರಿದವ ಯಾರಿವನು 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 ಆರಿವನು ಧಾರಿಣಿಯುಳು ಏಕೈಕ ರೂಪದಿ ಏಕೈಕ ರೂಪದಿ ರೂಪದಿಯೇ ಶೌರ್ಯ ಧೈರ್ಯ ವಿತರ್ಕವಾದದಿ ಧೈರ್ಯ ಶೌರ್ಯ ವಿತರ್ಕವಾದದಿ ವಿತರ್ಕವಾದದಿ ವಾದದಿ ಕಾರಣಿಕ ಇವನೆಂದು ಕಾರಣಿಕ ಇವನೆಂದು ಕಾರಣಿಕ ಇವನೆಂದು ಗಾಂಭೀರ್ಯದಲ್ಲಿ ಗಾಂಭೀರ್ಯದಲ್ಲಿ ಬೆಸಸಿದಳು ಕಾರಣಿಕ ಇವನೆಂದು ಬಲು ಗಾಂಭೀರ್ಯದಲ್ಲಿ ಬೆಸಸಿದಳು
ವಿಚಾರವ ಬಲ್ಲೆಯೇನು ಬಲ್ಲೆಯೇನು ಮೌರ್ವಿ ಮುರಾಸುರ ಸಂಭವೆಯನ್ನ ವಿಚಾರವ ಬಲ್ಲೆಯೇನು ಯಾರು ನಿಬಂಧವ ಕಾರಣ ಏನಿಲ್ಲಿ ಸೇರಿದ ಬಗೆಯು ಹೇಗೆ ಮೌರ್ಯ ಮುರಾಸುರ ಸಂಭವೆಯನ್ನ ವಿಚಾರವ ಬಲ್ಲೆಯೇನು ಎನ್ನ ವಿಚಾರವ ಬಲ್ಲೆಯೇನು ಎನ್ನ ವಿಚಾರವ ಬಲ್ಲೆಯೇನು ಯಾರು ನೀನು ಯಾರು ಯಾರು ನಿಬಂಧವ ಕಾರಣ ಏನಿಲ್ಲಿ ಸೇರಿದ ಬಗೆಯು ಹೇಗೆ ಆಶ್ಚರ್ಯವಾಯಿತು. ಸೂರ್ಯರಶ್ಮಿ ಹೇಗೆ ಮಂಜು ಮುಸುಕಿರುವಂತಹ ಕತ್ತಲನ್ನು ಹೊಡೆದೋಡಿಸಿ ದಿವ್ಯವಾದ ಪ್ರಭೆಯನ್ನು ಕೊಡುತ್ತದೆಯೋ ಅಂತೆಯೇ ಒಮ್ಮೆಲೇ ಕಾಣಿಸಿಕೊಂಡವನು ನೀನು. ಬೆರಗಾದೆ, ಮಾತ್ರವಲ್ಲ ರೋಮಹರ್ಷಿತಳಾದೆ. ಹಾಗೆಂದು ಭಯಗೊಂಡುದಿಲ್ಲ. ನಿನ್ನ ಮುಖ ನೋಡಿದ್ರೆ ಭಯದ ಛಾಯೆ ಇಲ್ಲ. ಆಹಾ, ಯಾಕಂದ್ರೆ ಇಂಥ ದೈತ್ಯಾಕೃತಿಯು ನಾವು ಕಾಣದೇ ಇದ್ದವರೇನೂ ಅಲ್ಲ, ಕಂಡಿದ್ದೇವೆ, ಅಭ್ಯಾಸ ಇದೆ. ಆದರೆ ಸ್ವಲ್ಪ ಭಿನ್ನನಾಗಿ ಕಾಣಿಸಿಕೊಳ್ಳುತ್ತೆ. ತಲೆ ಅಂತ ಹೇಳಿದ್ರೆ ಘಟಾಕೃತಿಯಲ್ಲಿ ಉಂಟು. ಮಾತ್ರವೇ ಅಲ್ಲ, ಊರ್ಧ್ವಮುಖವಾಗಿದ್ದಂತಹ ನಿನ್ನ ಕೇಶರಾಶಿಗಳು ಇರಲಿ, ನೀನು ಯಾರೇ ಆಗಿರು. ಆದರೆ ಇಲ್ಲಿ ಹೇಗೆ ಸೇರಿದೆ ಎನ್ನುವುದೇ ನನಗೆ ಆಶ್ಚರ್ಯವಾಗುತ್ತಿರುವುದು. ನನ್ನ ಅಂತಃಪುರ ಸುತ್ತಲೂ ಕಾವಲಿದೆ. ಹಾಗಾದರೆ ಆ ಕಾವಲನ್ನು ಭೇದಿಸಿ ಅಥವಾ ಕಾವಲಿನವರಿಗೆ ಗೊತ್ತಾಗದಂತೆ ನೀವು ಒಳ ಪ್ರವೇಶ ಮಾಡಬೇಕು ಅಂತಾಗಿದ್ರೆ, ಅಬ್ಬಾ, ನಿನ್ನ ಎದೆಯಲ್ಲಿ ಅದೇನು ಧೈರ್ಯವೋ. ಮಾತ್ರವಲ್ಲ, ಒಂದೊಮ್ಮೆಗೆ ಏನಾದರೂ ಅಪಾಯವಾದರೆ ಬಂದುದನ್ನು ಎದುರಿಸುವುದಕ್ಕೆ ನಾನು ಸಿದ್ಧನಿದ್ದೇನೆ ಎನ್ನುವಂಥ ಶೌರ್ಯವೂ ಕೂಡಿಕೊಂಡಿರಬೇಕು. ಹಾಗಾದರೆ ಶೌರ್ಯ ಬಲಾನ್ವಿತ ಇವನೆನ್ನುವುದರಲ್ಲಿ ಸಂದೇಹವಿಲ್ಲ. ಮಾತ್ರವೇ ಅಲ್ಲ, ಒಮ್ಮಿಂದೊಮ್ಮೆಲೆ ಕಾಣಿಸಿಕೊಂಡೆ ಅಂತಾದರೆ ಕಾರಣಿಕನು ಹೌದೇ ಹೌದು. ಅಂದ್ರೆ ಏನೊಂದು ವಿಶೇಷ ಉಂಟು. ಕಾರಣಿಕ ಅಂದ್ರೆ ಎಂತದ? ಕಾರಣಿಕ ಅಂದ್ರೆ ಎಂತ ಗೊತ್ತಿಲ್ಲ ನನಗೆ. ಕಾರಣಿಕ ಅವನು ಗೊತ್ತಿಲ್ಲ. ಅಲ್ಲ, ಅವಳಿಗೆ ಗೊತ್ತುಂಟು. ಅದಕ್ಕೆ ಕೇಳಿದ್ನ. ಈ ಮುಖವನ್ನು ನೋಡಿದ್ದೇವೆ ಅಲ್ಲಿ ಅಲ್ಲಿ. ಅವತ್ತು ಬಂದಿದ್ದಲ್ಲ, ಅವ ದುರ್ಮುಖ. ದುರ್ಮುಖ ನಿಮ್ಮ ಅಪ್ಪಯ್ಯ, ಸುಮುಖ. ಸುಮುಖ. ಸರಿ, ಅವ ಏನೋ ಹೇಳಿದ್ದ. ಆ ವ್ಯಕ್ತಿಯೇ ನೀನೆಯೋ ಅಥವಾ ಬೇರೆಯವನೋ? ಯಾಕಾಗಿ ಬಂದೆ, ಹೇಗೆ ಬಂದೆ, ಏನು ಬಂದೆ? ನಾನು ಮುರಾಸುರನಿಗೆ ಮಗಳಾದ ಮೌರ್ವಿ ಎನ್ನುವವಳು ಕಾಮಕಟ್ಟಿ ನಿನ್ನನ್ನು ವಿಚಾರಿಸುತ್ತಿದ್ದಾಳೆ. ಹೇಳಬಹುದೇ? ವಿರೋಧಿ ವೀರ ಘಟೋ
ಈ ಕಡೆಗೆ ಧಾವಿಸಿದವ ನಾನು. ಸರಿ. ಒಬ್ಬ ಸಾಮಾನ್ಯದವ ಎನ್ನುವುದಾಗಿ ಆಲೋಚಿಸಬೇಕಾದದ್ದಿಲ್ಲ. ಭದ್ರವಾದಂತಹ ರಕ್ಷಣೆ ಇರುವಾಗ, ರಕ್ಕಸರ ನಾಡೆ ಆಗಿರುವಾಗ ನಾನು ನಿನ್ನ ಅಂತಃಪುರವನ್ನು ಸೇರಿದೆ ಹೇಗೆ? ನಾನು ಆ ವಿಚಾರ ತಿಳಿದವಾದದ್ರಿಂದ ಮಾಯಗಾರನಿರಬಹುದು. ಖಂಡಿತ ಅದು ನನಗೆ ಅಂತ ಅಲ್ಲ, ನಮ್ಮ ಜಾತಿಯವರಿಗೆ ಇರುವಂತದ್ದು. ಹಾಗಾದ್ರೆ ನೀನು ರಾಕ್ಷಸನೇ. ಓಹೋ, ಹಾಗಾದ್ರೆ ನನ್ನ ಎಣಿಕೆ ಸತ್ಯ ಆಯ್ತು. ನನ್ನಮ್ಮ ನಿನ್ನ ತಲೆಯೂ ಹಾಗೂ ಉದ್ದನೆ ನಿಮಿಲಿರುವಂತ ಕೂದಲುಗಳು ಅದಕ್ಕೆ ಪೂರಕವಾಗಿ ಇದ್ದದ್ದು. ನನ್ನಮ್ಮ ಹಿಡಿಂಬೆ, ಆ ಹಿಡಿಂಬ ದೇವಿ ರಕ್ಕಸಿ. ಇರ್ಲಿ, ನಾವು ಅವಳನ್ನು ದೇವಿ ಎಂದು ಗೌರವಿಸ. ನನ್ನಪ್ಪ ವಾಯುಸುತ ಭೀಮ, ಭೀಮ ಮಾನವ ಶ್ರೇಷ್ಠ. ಹಾಗಾಗಿ ಅವರಿಬ್ಬರ ದಾಂಪತ್ಯದ ಪ್ರತೀಕವಾಗಿ ಜನ್ಮ ತಾಳಿದವ ವೀರಾಧಿವೀರನಾದಂತ ಈ ಘಟೋತ್ಕಚ. ನನಗೆ ಸಂತೋಷ ಉಂಟು. ನಾವು ಚಂದ್ರವಂಶದ ಭೀಮನ ಕುಮಾರ ಎನ್ನುವ ಹಾಗೆ ನೀವು ಮೊದಲೇ ಹೇಳಿದ್ದೀನಿ. ಮೊದಲು ನಿನ್ನ ಅಮ್ಮನ ಹೆಸರು ಹೇಳಿದ್ದೀನಿ. ನಮಗದು ಸಂತೋಷ. ಯಾಕೆ ಗೊತ್ತಾ? ನಾವು ರಾಕ್ಷಸ ಸಂತಾನದವರ ವಿಶೇಷತೆಯೇ ಹಾಗೆ. ರಾಕ್ಷಸ ಜಾತಿಯ ಗಂಡು ಉಳಿದ ಯಾವುದೇ ಜಾತಿಯ ಹೆಣ್ಣು ಒಡ ಕೂಡಿದ್ರು ಅಂತಾದ್ರೆ ಹುಟ್ಟುವುದು ರಾಕ್ಷಸ ಸಂತಾನವೇ. ಅದೇ ರಾಕ್ಷಸ ಜಾತಿಯ ಹೆಣ್ಣು ಮಾನವ ಜಾತಿಯ ಗಂಡು ಸೇರಿದ್ರು ಹುಟ್ಟುವುದು ರಾಕ್ಷಸರ ಸಂತಾನವೇ. ಅದು ವಿಶೇಷತೆ ಇರುವುದು. ವಿಶ್ವವಸು ಎನ್ನುವಂತ ಒಬ್ಬ ಆತ ಬ್ರಾಹ್ಮಣ ಋಷಿಯು, ಕೈಕಸೆ ಎನ್ನುವಂತ ರಾಕ್ಷಸಿ ಕೂಡಿದ್ರಿಂದ ಹುಟ್ಟಿಕೊಂಡದ್ದು ರಾವಣನಂತ ರಾಕ್ಷಸ ಸಂತಾನಗಳೇ. ಹೌದಪ್ಪ, ಹೌದಲ್ಲ? ಹೌದೇ. ಮಾತ್ರ ಅಲ್ಲ, ದ್ರುಮಿಳ ಎನ್ನುವಂತ ಒಬ್ಬನೊಬ್ಬ ರಾಕ್ಷಸ, ರುಚಿಮತಿ ಎನ್ನುವಂತ ಯಾದವ ಕನ್ಯೆ ಸೇರಿದ ಪರಿಣಾಮವಾಗಿ ಹುಟ್ಟಿದ ಕಂಸನಂತ ರಾಕ್ಷಸ ಸಂತಾನವೇ. ಹಾಗಾಗಿ ನೀ ಚಂದ್ರವಂಶ ಭೀಮ ಅದೆಲ್ಲ ಬೇಡ ನಿನಗೆ. ನೀ ಅಮ್ಮನ ಹೆಸರು ಮೊದಲು ಹೇಳು. ಒಟ್ಟಾರೆ ರಾಕ್ಷಸರ ಕ್ಷೇತ್ರ ಪ್ರಧಾನ ಎನ್ನುವುದು ನಿನ್ನ ಮಾತು. ಹೆಗ್ಗಳಿಕೆ ಉಂಟು ನಮಗೆ, ತೊಂದರೆ ಇಲ್ಲ. ಮತ್ತೆ ನೀ ಚಂದ್ರವಂಶ ಭೀಮಸೇನ ಅದೆಲ್ಲ ಬೇಡ. ನಿನಗೆ ಇನ್ನೂ ಹೆಗ್ಗಳಿಕೆ ಬರುವಂತಹ ವಿಷಯ ನನ್ನ ಪರಿಚಯದಲ್ಲಿ ಉಂಟು. ಹೇಗೆ? ಇದಿಷ್ಟೇ ಅಲ್ಲ, ಮತ್ತೆ ಇನ್ನೊಂದು ನನ್ನ ಪರಿಚಯದ ಸಾರಾಂಶ ಕೇಳಿದ್ರೆ ನಿನ್ನನ್ನೇ ನೀನು ಮರೆತು ಬಿಡಬೇಕು. ಅಂದ್ರೆ ಏನಪ್ಪ? ಈ ಲೋಕದಲ್ಲಿ ಈ ಹಿಂದೆ ಲೋಕಕಂಟಕನಾಗಿ ಲೋಕವನ್ನು ಹಿಂಸಿಸಿರುವಂತಹ ಮುರಾಸುರ ಎನ್ನುವಂತಹ ದೈತ್ಯ ರಕ್ಕಸ, ಆ ಮುರಾಸುರನನ್ನ ಕೊಂದು ಭೂಭಾರ ಹರಣವನ್ನ ಮಾಡಿ ಲೋಕವನ್ನು ಉಳಿಸಿದಂತಹ ಮುರವೈರಿ ಸುದರ್ಶನಧಾರಿ ಶ್ರೀಕೃಷ್ಣ ಪರಮಾತ್ಮನಿಗೆ ನಾನು ಮುದ್ದಿನ ಬಳಿಯ. ಇದೇ ಹೆಚ್ಚಾಯ್ತು. ಏನು ನಮ್ಮ ಜಾತಿ ಹುಡುಗ, ನಮ್ಮ ರಾಕ್ಷಸಿ ದೇವಿಯ ಮಗ ಎನ್ನುವ ಕಾರಣಕ್ಕೋಸ್ಕರ ಒಂದು ಗಂಭೀರದಲ್ಲಿ ಒಂದು ಸಲುಗೆಯಲ್ಲಿ ಮಾತಾಡಿದ್ದು. ಇವ ಹೇಳ್ತಾ ಆಡ್ತಾ ಇರುವುದೇನು? ಮುರಾಸುರನಿಗೆ ವೈರಿ. ಆ ಮುರಾಸುರನಿಗೆ ಮಗಳು ನಾನು. ನನ್ನ ಅಪ್ಪನನ್ನು ಕೊಂದವನನ್ನು ಬಹಳ ಹೇಳ್ತೇನೆ ನಾನು. ನಮಗೇನು ತಾತ್ಸಾರ ಅಲ್ಲ, ಆ ದೇವರ ಕುರಿತು ನಮಗೂ ಒಳ್ಳೆ ಭಕ್ತಿ ಉಂಟು, ಶ್ರದ್ಧೆ ಉಂಟು, ಗೌರವ ಉಂಟು. ಯಾವಾಗಲೂ. ಆದರೆ ನನ್ನಪ್ಪ ದುಷ್ಟನಿದ್ದಾನೆ ಕೊಲ್ಲುತ್ತಾನೆ ಎನ್ನುವ ಹಾಗೆ ಹೇಳ್ತೀಯಲ್ಲ, ಇದು ತಿಳಿಯದೆ ಬಂದೆಯಾ ತಿಳಿದು ಬಂದೆಯಾ? ಆಲೋಚನೆ ಮಾಡಬೇಕಾದದ್ದೇನಿಲ್ಲ. ಏನು? ನಾನು ತಿಳಿದೇ ಬಂದಿದ್ದೇನೆ, ಎಲ್ಲಾ ವಿಚಾರವನ್ನು ಅರಿತಿದ್ದೇನೆ. ನಮ್ಮವನೇ ಆಗಿರುವಂತಹ ಸುಮುಖ ಹೀಗೆ ಬಂದಾಗ ನಿನ್ನನ್ನು ನೋಡಿದನಂತೆ, ನಿನ್ನಲ್ಲಿ ಮಾತಾಡಿದನಂತೆ, ವಿಚಾರವನ್ನು ಬಂದು ನನಗೆ ತಿಳಿಸಿದ. ಎಲ್ಲ ನಿನ್ನ ತಹದ ನಿಬಂಧನೆಯಂತೆ ನಾನು ಅದರಲ್ಲಿ ಭಾಗಿಯಾಗುವುದಕ್ಕಾಗಿಯೇ ಬಂದವನಿದ್ದೆ. ಏನು ಸುಲಭ ಅಂತ ಮಾಡಿಕೊಂಡಿ? ಏನು ಕಷ್ಟ ಅಂತ ಬೇಕು ನನ್ನನ್ನು ಗೆಲ್ಲುವಂತದ್ದು? ಅವನಿಗೆ ಕೇವಲ ನನ್ನಲ್ಲಿ ವಾದ ವಿವಾದ ಉಂಟು ಅಷ್ಟೇ ಹೇಳಿದ, ಉಳಿದದನ್ನು ಹೇಳಿಲ್ಲ ಕಾಣುತ್ತದೆ. ಉಳಿದದ್ದೇ ಅಂತದ್ದು ಹೇಳಿದೆಯಲ್ಲ, ಲೋಕ ನಡುಗಿಸಿರುವಂತ ಮುರಾಸುರರು. ನಮ್ಮಲ್ಲಿ ಸಂಪತ್ತು ಮಾತ್ರ ಹೆಚ್ಚಿದ್ದದಲ್ಲ, ನಮ್ಮಲ್ಲಿ ವೈಭವ ಹೆಚ್ಚಿದ್ದದಲ್ಲ, ನಮ್ಮಲ್ಲಿ ದಾಷ್ಟ ಹೆಚ್ಚಿದ್ದದಲ್ಲ, ನಮ್ಮಲ್ಲಿ ಕೇವಲ ನಮ್ಮ ರಾಕ್ಷಸರ ಬಲ ಹೆಚ್ಚಿದ್ದದಲ್ಲ, ನಮ್ಮಲ್ಲಿ ಎಲ್ಲಿಯೂ ಪ್ರಪಂಚದಲ್ಲಿ ಇಲ್ಲದೇ ಇರುವಷ್ಟು ದೊಡ್ಡದಾದ ಒಂದು ಸೆರೆಮನೆಯು ನಮ್ಮಲ್ಲೇ ಉಂಟು. 16,000 ಹೆಣ್ಣು ಮಕ್ಕಳನ್ನು ಕೂಡಿಟ್ಟ ಸೆರೆಮನೆ ನಮ್ಮಲ್ಲಿ ಉಂಟು. ಆ ಸೆರೆಮನೆ ಈಗ ಗಂಡು ಮಕ್ಕಳಿದ್ದಾರೆ, ನಾನೇ ಕೂಡಿ ಹಾಕಿದ್ದು. ನೀನು ಕೂಡಿ ಹಾಕಿದ್ದು. ಒಂದು 2 ಜನ ಇರುವಷ್ಟು ಅವಕಾಶ ಉಂಟಾದ್ರೆ ತೊಂದರೆ ಇಲ್ಲ. 2 ಜನ ಇರುವುದಲ್ಲ, ಇನ್ನು ಯಾವ ಗಂಡು ಮಕ್ಕಳು ಅಲ್ಲಿ ಇಲ್ಲದೆ ಇರುವ ಹಾಗೆ ಮಾಡುವ ವ್ಯವಸ್ಥೆಯು ನಮ್ಮಲ್ಲಿ ಉಂಟು. ಹಗ್ಗದಲ್ಲಿದೆಯಾ ಬರುವಾಗ? ನಿನಗೆ ಸಾಕಾಗುವಷ್ಟು ಹಗ್ಗ ನಮ್ಮಲ್ಲಿ ಯಾವತ್ತೂ ಇರ್ತದೆ. ನನ್ನ ಕುತ್ತಿಗೆ ಹಾಕುವುದಕ್ಕಲ್ಲ, ಅಲ್ಲಿ ಸೊಪ್ಪಿನ ಹೊರಗೆ ಹೇಳಿಲ್ಲ. ನಿಮ್ಮ ಕುತ್ತಿಗೆ ಹಾಗೆ ಹಗ್ಗ ತರಲಿಲ್ಲ, ಹಾರ ತಂದಿದ್ದೇವೆ ನಾವು. ಅಲ್ಲಿ ಸೊಪ್ಪಿನ ಹೊರಗೆ ಕಟ್ಟಿಕೊಟ್ಟದ್ದು ಹೇಳಿಲ್ವ? ಅದು ಯಾವಾಗ? ಯಾವಾಗ? ನಾನು ನೀನು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಿಸದೆ ನಿನ್ನಲ್ಲಿ ಸೋತ್ರೆ ಮಾತ್ರ ಅಲ್ವಾ? ಎಂತದ್ದೇ ನೀನು ಕೇಳುವ ಪ್ರಶ್ನೆ ಯಾವ ಮಹಾ ಎಂತಹ ಪ್ರಶ್ನೆಯನ್ನೇ ಕೇಳಿದ್ರು ಅದಕ್ಕೆ ಸಮರ್ಪಕವಾದಂತಹ ಉತ್ತರವನ್ನು ಕೊಡ್ತೇನೆ. ಯಾರು? ನಾನು. ನೀನು ಅಷ್ಟೇ ತಾತ್ಸಾರ ಬೇಡ. ಏನು ನಿನ್ನದೇ ಅಂತ ಪ್ರಶ್ನೆ? ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡುವುದು ನೀನು. ನಾನೇ. ನಿನ್ನಂತವನ್ನೆಲ್ಲ ಪ್ರಶ್ನೆ ಕೇಳುವಷ್ಟು ಸಣ್ಣವಳಂತ ನಾ ಮಾಡಿದೀಯಾ? ಮತ್ತೆ ನೋಡು, ನನ್ನ ಜೊತೆಗಿದ್ದವಳು ನೋಡು, ಸಾಮಾನ್ಯದವಳು ಅಂತ ಮಾಡಿಕೊಂಡೀಯ. ಹೂವಿನ ಜೊತೆಯಲ್ಲಿ ನಾರು ದೇವರ ತಲೆಗೆ ಇರುವಂತೆ ನನ್ನ ಜೊತೆಯಲ್ಲಿ ಇದ್ದು ಅವಳು ಎಷ್ಟು ತಿಳ್ಕೊಂಡಿದ್ದಾಳಂತ ಅವಳಿಗೆ ಗೊತ್ತಿಲ್ಲ, ಹೇಳಲಿಕ್ಕೆ ಬರುವುದಿಲ್ಲ. ಹಾಗೆ ಹೇಳಿದ್ದಲ್ಲ, ಅವಳು ಒಂದೊಂದು ಸಲ ಪ್ರಶ್ನೆ ಕೇಳಲಿಕ್ಕೆ ಹೊರಟ್ರೆ
ಅವಳಿಗೆ ಗೊತ್ತಾಗುದು. ಉತ್ತರ ಇಲ್ಲದ ಪ್ರಶ್ನೆಯನ್ನು ಕೇಳಿ ಅವಳು. ಅಲ್ಲ ಅವಳು ಕೇಳಿದ್ರೆ ಅಂತದ್ದೇ. ಅಂದ್ರೆ ಈಗ ಈಗ ನಿನ್ನಲ್ಲಿ ಅಥವಾ ನಿನ್ನನ್ನು ಸೋಲಿಸುವುದಕ್ಕೆ ನಾನಲ್ಲ, ಅವಳು ಕೇಳುವ ಸಾಮಾನ್ಯ ಪ್ರಶ್ನೆ ನಿನಗೆ ಉತ್ತರ ಇರ್ಲಿಕ್ಕೆ ಆಗಲಿಕ್ಕಿಲ್ಲ. ಸುಮ್ಮನೆ ಅವಳು ಕೇಳುವ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ನಾನು ಬೇಕಾ? ಮತ್ತೆ ಅವಳ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ಇವ ಇದ್ದಾನೆ. ಯಾರಿಲ್ವ ಇಲ್ಲಿ? ಇದಲ್ಲ ಮತ್ತೆ ಅವಳು ಮತ್ತೆ ಇವನು. ಅವಳು ಅಲ್ಲ, ಅವರು ಇವರು ಅವರಿಗೆ ಇವರು ಸಾಕು. ಎಲ್ಲ ತೊಳ್ಕೊಂಡು ಹೋಗುವರೆ. ಬಿಡಬೇಡ, ಯಾವ ಕಾಲಕ್ಕೂ ಬಿಡಬೇಡ, ಬಿಡ್ಲಿಕ್ಕಿಲ್ಲ. ಯಾಕಂದ್ರೆ ನಮ್ಮ ನಮ್ಮ ಕಾಲದಲ್ಲಿ ಬಿದ್ದುಕೊಂಡಿರ್ಬೇಕು ಇವರು, ಸೊಕ್ಕೊಂಡಿವರಿಗೆ. ಹೌದಲ್ಲ? ಮಾತ್ರ ಅಲ್ಲ, ಈಗ ನೀ ಸೋತೆ ಅಂತ ಆದ್ರೆ, ಅಲ್ಲ ನಾನು ಸೋತೆ ಅಂತ ಆದ್ರೆ, ಸಮಸ್ತ ಸ್ತ್ರೀ ಸಮಾಜವೇ ತಲೆ ತಗ್ಗಿಸುವ ಸ್ಥಿತಿ ಬರ್ತದೆ. ಹೌದಲ್ಲ? ಆದ್ರಿಂದ ಸ್ತ್ರೀಯರೆಲ್ಲರೂ ನಮಗೆ ಬೆಂಬಲ ಕೊಡುವ ಹಾಗೆ ಪ್ರೋತ್ಸಾಹಿಸಿ ಎಲ್ಲರೂ ನಮ್ಮ ವಶಕ್ಕೆ ಮಾಡಿ. ಹೌದಾ? ಆಮೇಲೆ ಪ್ರಶ್ನೆ ಕೇಳು. ಹೌದಾ? ನೀವು ತಲೆ ಬಿಸಿ ಮಾಡಿಕೊಳ್ಬೇಡ. ಏನು ಯೋಚನೆ ಮಾಡುದು ಬೇಡ, ಯಾವುದೋಡ ಸಂಗತಿ ಅಲ್ಲ. ಅದು ನಾನು ನೋಡಿಕೊಳ್ತೇನೆ. ಮತ್ತೆ ನೋಡುವ. ಏನು ನಾ ಕೇಳುವಂತ ಪ್ರಶ್ನೆಗೆ ನೀನು ಸುಲಲಿತವಾಗಿ ಉತ್ತರಿಸ್ತೀಯ? ನಿನ್ನ ಪ್ರಶ್ನೆ ಬರ್ಲಿ ಒಂದ್ರ ಬೆನ್ನಿ ಒಂದು ಪ್ರಶ್ನೆ ಒಂದ್ರ ಬೆನ್ನಿ ಒಂದು ಬರ್ತದೆ. ಹೇಗೆ ಉತ್ತರ ಕೊಡ್ತೇನೆ ನೋಡ್ತೇನೆ. ನೋಡು ನೋಡು ನೋಡು, ಇದ್ದವರೆಲ್ಲ ನಮ್ಮವರು. ಹೌದಾ? ಎಲ್ಲ ನಿಮ್ಮವರು, ಎಲ್ಲ ಹೆಣ್ಣು ಮಕ್ಕಳಿದ್ದಾರೆ. ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ ಅಂತ ನಂಗೆ ಗೊತ್ತು. ನೋಡು ನೋಡು, ಸ್ತ್ರೀ ಶಕ್ತಿ ಹೇಗುಂಟಂತ ನೋಡ. ನಾವಿದ್ದೇವೆ ನಾವಿದ್ದೇವೆ ಅಂತ ಕೈ ಅಲ್ಲಾಡಿಸ್ತಾ ಇದ್ದಾರೆ ನೋಡು. ಅಲ್ಲ, ಅದು ಕೈ ಅಲ್ಲಾಡಿಸಿ ನಾವಿದ್ದೇವೆ ಅಂತ ಅಲ್ಲ, ಶಕೆ ಆಗ್ತಾ ಉಂಟು ಅಂತ ಹೀಗೆ ಮಾಡ್ತಾ ಇದ್ದಾರೆ. ಆಗಲ್ಲ, ನಾವಿದ್ದೇವೆ ಎನ್ನುವ ಕುರುಹನ್ನು ತೋರಿಸ್ತಾ ಇದ್ದಾರೆ. ಹಾಗೆ ಗಂಡು ಮಕ್ಕಳು ಇದ್ದಾರೆ, ಪ್ರಶ್ನೆ ಇಲ್ಲ. ಹೆಣ್ಣು ಮಕ್ಕಳು ಸುಮ್ಮನೆ ಕುಳಿತುಕೊಳ್ಳಬಾರದು. ಇಲ್ಲ, ಕೂತ್ಕೊಳ್ಳಿಲ್ಲ ಅವರು. ಹಾಗಲ್ವಾ? ಪ್ರೋತ್ಸಾಹವನ್ನು ನೀಡಬೇಕು. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಹೆಣ್ಣು ಮಕ್ಕಳು ಅಯ್ಯ ಅದು ಇಲ್ಲಿ ಅಂತ ಚಪ್ಪಳೆ ಹಾಕಿ ಗಾಳಿ ಬೀಸ್ಕೊಳ್ತಾರೆ, ಚಪ್ಪಳೆ ಹಾಕುದ ಇರಲಿ ಅಂತೆ. ಅವರು ಕುಳಿತಲ್ಲೇ ಪ್ರೋತ್ಸಾಹವನ್ನು ಮಾಡ್ತಾರೆ. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ. ಆಯ್ತು, ಕೇಳು. ಜಟಿಲವಾದ ಪ್ರಶ್ನೆ. ಬರ್ಲಿ. ಪ್ರಶ್ನೆ ಸಂಖ್ಯೆ 1. ಸಂಖ್ಯೆ ಪ್ರಶ್ನೆ 1. ಹೇಳ ಒಂದೇ. ಪ್ರಶ್ನೆ ಸಂಖ್ಯೆ 1 ಹೇಳು. ಪ್ರಕೃತಿ, ಸಂಸ್ಕೃತಿ, ವಿಕೃತಿ ಅಂತ ಹೇಳಿದ್ರೆ ಏನು? ಪ್ರಕೃತಿ, ಸಂಸ್ಕೃತಿ, ವಿಕೃತಿ ಅಂತ ಹೇಳಿದ್ರೆ ಏನು? ಏನಂತಲ್ವಾ? ಹೌದು. ಹೇಳು. ಏನು? ಪ್ರಕೃತಿ, ಈ ಪ್ರಪಂಚವೇ ಪ್ರಕೃತಿ. ಸರಿ. ಇದು ಕಾಣುವುದೆಲ್ಲ ಪ್ರಕೃತಿಯೇ. ನಾವು ಪ್ರಕೃತಿಯ ಮಧ್ಯದಲ್ಲೇ ಇದ್ದೇವೆ. ಆ ಪ್ರಕೃತಿಯನ್ನು ಸಂಸ್ಕೃತಿಗೊಳಿಸಬೇಕು ಅಂತ ಆದ್ರೆ ಬುದ್ಧಿವಂತ ಏನ್ ಮಾಡ್ತಾನೆ? ಒಂದು ಬೀಜವನ್ನ ಫಲವತ್ತಾದ ಮಣ್ಣಲ್ಲಿಟ್ಟು ಅದಕ್ಕೆ ನೀರು ಗೊಬ್ಬರ ಹಾಕಿ ಬೆಳೆಸುತ್ತಾನೆ. ಅದು ಗಿಡವಾಗಿ, ಮರವಾಗಿ, ಹೆಮ್ಮರವಾಗಿ ಬೆಳೀತದೆ. ಅದು ಸಂಸ್ಕೃತಿ. ಹಾಗೆ ಬೆಳೆದಂತ ಮರದಲ್ಲಿ ಹಣ್ಣಾಗ್ತದೆ. ಆ ಹಣ್ಣನ್ನು ಕೊಯ್ದು ಬೀಜವನ್ನು ಬದಿಗಿಡ್ತಾನೆ. ಯಾವ ಹಣ್ಣು? ಅದು ಯಾವ ಹಣ್ಣು, ಯಾವ ಬೀಜ ಕೇಳು. ಅದು ಗೇರು ಬೀಜ. ಗೇರು ಬೀಜವನ್ನು ನಟ್ಟು ಸಸ್ಯನ್ನಾಗಿಸಿ ಬೆಳೆಸಿ ಫಲವನ್ನು ಬರುವ ಕಾಯುವುದು ಸಂಸ್ಕೃತಿ. ಫಲ ಬಂದ ಮೇಲೆ ಆ ಹಣ್ಣನ್ನು ಕೊಯ್ದು ಆ ಬೀಜವನ್ನು ಬದಿಗಿಟ್ಟು ಆ ಹಣ್ಣನ್ನ ಒಂದು ಪಾತ್ರಕ್ಕೆ ಹಾಕಿ ಕೆಲವು ದಿವಸಗಳ ಮುಚ್ಚಿಟ್ಟು ಆಮೇಲೆ ಅದನ್ನು ಕುದಿಸಿ ಹೆಂಡವನ್ನು ತಯಾರಿಸುವುದು ವಿಕೃತಿ. ಆ ವಿಕೃತಿಯ ಪರಿಣಾಮ ಹೇಗಿರ್ತದೆ? ಆ ವಿಕೃತಿ ಕುಡಿದ್ಮೇಲೆ ನಾವು ವಿಕೃತಿ. ಹೌದಾ? ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀಯಾ. ಇನ್ನು 2ನೇ ಪ್ರಶ್ನೆ ಹೇಳೋ. ಒಂದು ನದಿಯ ಬಳಿಯಲ್ಲಿ ಒಂದು ಹೆಂಗಸಾದಳು ಬಟ್ಟೆಯನ್ನು ತೊಳಿತಾ ಇರ್ತಾಳೆ. ಸರಿ. ಆ ಸಂದರ್ಭದಲ್ಲಿ ಅವಳ ಕುತ್ತಿಗೆಯಲ್ಲಿರುವ ಕರಿಮಣಿಯನ್ನು ನೀರಿಗೆ ಬಿದ್ದೋಗ್ತದೆ. ಸರಿ. ಅವಳಿಗೆ ಚಿಂತೆ ಆಗ್ತದೆ, ಯಾರಾದ್ರೂ ಬಂದ್ರೆ ಹುಡುಕಿ ಕೊಡಬಹುದಿತ್ತು ಎನ್ನುವ ಹಾಗೆ. ಅದೇ ಮಾರ್ಗವಾಗಿ ಒಬ್ಬಾತ ಬರ್ತಾನೆ. ಅವನಲ್ಲಿ ಅವಳು ಹೇಳ್ತಾಳೆ, ನನ್ನ ಕುತ್ತಿಗೆ ಕರಿಮಣಿಯನ್ನು ನೀರಲ್ಲಿ ಬಿದ್ದು ಹೋಗಿದೆ, ಅದನ್ನು ನೀನು ಹುಡುಕಿ ಕೊಟ್ಟೆ ಅಂತ ಆದ್ರೆ ನನ್ನ ಗಂಡನಿಗೂ ಕೊಡದಿರುವಂತ ವಸ್ತುವನ್ನು ನಿನ್ನ ಪಾಲಿಗೆ ನಾನು ನೀಡ್ತೇನೆ ಅಂತ. ಹಾಗಿರುವಾಗ ಆ ಬಿದ್ದು ಹೋದ ಕರಿಮಣಿಯನ್ನು ಅವಳ ಪಾಲಿಗೆ ನೀಡ್ತಾನೆ. ಆ ಸಂದರ್ಭದಲ್ಲಿ ಅವಳು ಹೇಳಿದ ಹಾಗೆ ಗಂಡನಿಗೂ ನೀಡದೇ ಇರುವಂತ ವಸ್ತುವನ್ನ ಅವನಿಗೆ ನೀಡ್ತಾಳೆ. ಹಾಗಿರುವುದು ಕೊಟ್ಟಿರುವಂತ ವಸ್ತು ಯಾವುದು? ಹೌದಲ್ಲ? ಸರಿ. ಬಟ್ಟೆ ತೊಳೆಯುವಾಗ ಕುತ್ತಿಗೆಯಲ್ಲಿದ್ದ ಕರಿಮಣಿ ಎನ್ನುವುದು ನೀರಿಗೆ ಬೀಳುತ್ತದೆ. ಎತ್ತಿ ಕೊಟ್ಟವರಿಗೆ ಗಂಡನಿಗೂ ನೀಡದೇ ಇರುವಂತ ವಸ್ತುವನ್ನು ನಾನು ನನ್ನ ಪಾಲಿಗೆ ನೀಡ್ತೇನೆ ಅಂತ ಅವಳು ಹೇಳ್ತಾಳೆ. ಅಂತ ಹೇಳಿದಾಗ ಆ ಮನುಷ್ಯ ಕರಿಮಣಿಯನ್ನು ಹುಡುಕಿ ಕೊಡ್ತಾನೆ, ಎತ್ತಿ ಕೊಡ್ತಾನೆ. ಅವಳು ಆಡಿದಂತೆಯೇ ಗಂಡನಿಗೂ ಕೊಡದೇ ಇರುವಂತ ವಸ್ತುವೊಂದನ್ನ ಅವನಿಗೆ ಅವಳು ಕೊಡ್ತಾನೆ. ಅರ್ಥ ಆಯ್ತಾನೆ. ಹಾಗಿರುವಾಗ ಅವನಿಗೆ ಕೊಟ್ಟಂತ ವಸ್ತು ಯಾವುದು? ಒಳ್ಳೆ ಪ್ರಶ್ನೆ ಮರೈತಿ. ಮತ್ತೆ ಗಂಡನಿಗೂ ಕೊಡದಿರುವಂತ ವಸ್ತು ಯಾವುದು? ಪರಪುರುಷನಿಗೆ ಅವಳು ನೀಡ್ತಾಳಂತಂದ್ರೆ ಆ ವಸ್ತು ಯಾವುದು? ಬೇರೆ ಯಾರು ಹೌದಲ್ಲ, ಯಾವುದು? ರಕ್ಷಾಬಂಧನ. ಗಂಡನಿಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಅಣ್ಣ ಅಂತ ಸ್ವೀಕರಿಸಿ ರಕ್ಷಾಬಂಧನ ಕಟ್ತಾಳೆ. ಸರಿಯಾದ ಉತ್ತರ. ಸರಿ. ಇನ್ನು 3ನೇ ಪ್ರಶ್ನೆ. ಬಾವಿಗೆ ಬೀಗ ಹಾಕ್ಬಹುದು, ಕೆರೆಗೆ ಸಾಧ್ಯವಾದ್ರೆ ಬೀಗ ಹಾಕ್ಬಹುದು, ಸಮುದ್ರಕ್ಕೆ ಬೀಗ ಹಾಕ್ಲಿಕ್ಕೆ ಆಗ್ತದ?
ಹಾಕ್ತಾರೆ. ಹಾಕ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುದು ನಾನು ಹಾಕ್ತೇನೆ ಅಂತ ಅಲ್ಲ ಹೇಳ್ತೇನೆ. ಹೇಗೆ ಹಾಕ್ತಿ ಅಂತ ಬೇಡುವ ನೀ ಬೀಗವನ್ನು ತಂದು ಕೊಡು. ತಂದು ಕೊಟ್ರೆ ಒಂದಲ್ಲ ಒಂದಲ್ಲ. ಒಂದಿಷ್ಟು ಬೀಗ ತಂದು ಕೊಡು. ಕೊಟ್ರೆ? ನಾ ಸಮುದ್ರಕ್ಕೆ ಬೀಗ ಹಾಕ್ತೇನೆ. ಹೇಗೆ? ಇದು ಸಮುದ್ರ ಅಂತ ತಿಳ್ಕೊ. ತಿಳ್ಕೊಂಡೆ. ಬೀಗ ತಂದು ಕೊಟ್ಟೆ ಅಂತ ತಿಳ್ಕೊ. ಕೊಟ್ಟೆ. ಆ ಬೀಗವನ್ನು ಎತ್ತಿ ಸಮುದ್ರಕ್ಕೆ ಹಾಕಿದ್ರೆ ಆಯ್ತಪ್ಪ. ಮತ್ತೆದ್ದದು ಹಾಗೆ ಹಾ. ಮೂರನೇ ಪ್ರಶ್ನೆ ಆಯ್ತು. ಹಾ. ಇನ್ನು ನಾಲ್ಕನೇ ಪ್ರಶ್ನೆ. ಹೇಳು. ತಲೆ ಇಲ್ಲದಂತ ಪ್ರಾಣಿ ಯಾವುದಾ? ತಲೆ ಇಲ್ಲದಿರುವಂತ ಪ್ರಾಣಿ ತಲೆ ಇಲ್ಲದ ಪ್ರಾಣಿ. ಏಡಿ. ಸರಿಯಾದ ಉತ್ತರ. ಸೋತ್ಯಾ? ಸೋತೆ. ಹಾಗಾದ್ರೆ ಈಗ ನಾನು ನಿಬಂಧನೆ ಹೇಳಿಲ್ವಲ್ಲಿ? ಅಯ್ಯಯ್ಯೋ. ಹಾ. ನಿಬಂಧನೆ ನಿಬಂಧನೆ ನನಗೆ ಗೊತ್ತಾಗಿದೆ. ಅವರದ್ದೇ ನಮ್ಮದು. ಹೌದಲ್ಲ? ಹೌದಪ್ಪ. ಅದು ಹೇಗೆ? ಹೇಗೆ? ಈಗ ನೀ ಸೋತೆ ಅಂತ ನಾ ಆಯ್ತು. ಸೋತೆ ಅಂತ ಆಯ್ತು. ಈಗ ನಾನು ಪ್ರಶ್ನೆ ಮಾಡ್ತೇನೆ ಆಗಿದ್ರೆ ಹೌದು. ನೀನು ಉತ್ತರ ಕೊಡು. ಸರಿ. ಇಲ್ಲ, ಸೋತೆ ಅಂತ ಆಗುದಿಲ್ಲ. ಹಾ. ಅವಳು ಕೇಳಿದ ಪ್ರಶ್ನೆಗೆ ನೀನು ಉತ್ತರ ಕೊಟ್ಟಿದ್ದ. ಈಗ ನೀ ಕೇಳುವಂತ ಪ್ರಶ್ನೆಗೆ ಅವಳು ಉತ್ತರ ಕೊಟ್ಟಳು ಅಂತ ಆದ್ರೆ ಅವಳು ಗೆದ್ದಂತ ಆಗುದಿಲ್ಲ. ಆಯ್ತಪ್ಪ. ಆಗ ಸರಿ ಸಮಾನತೆ ಬರ್ತದೆ. ಹಾಗೆ ಕೆಲಸ ಮಾಡುವ ಹಾಗಿದ್ರೆ ಪಂಚವನ್ನು ಗಟ್ಟಿ ಮಾಡ್ಕೊಳ್ಳು. ಗಟ್ಟಿ ಮಾಡಿ. ಈಗ ಅವರದ್ದು ಹೇಗೆ? ಇವರು ಕೇಳುವ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ರೆ ಅವರು ಸೋತ ಹಾಗೆ, ಅವ್ರನ್ನ ಇವ್ರು ಮದುವೆ ಆಗ್ಬೇಕು. ಹೌದಾ? ಈಗ ನಾನು ಕೇಳಿದ ಪ್ರಶ್ನೆಗೆ ನೀನು ಈ ಸೋತೆ ಅಂತ ಆದ್ರೆ ಸೋತೆ ಅಂತ ಆದ್ರೆ ನೀನು ಅನ್ನ ಹೆಂಡತಿ ಆಗ ಬರತಕ್ಕದ್ದು. ಹೆಂಡತಿಯಾಗಿ ಬರತಕ್ಕದ್ದು. ತಕ್ಕದ್ದು. ಆಮೇಲೆ ಒಮ್ಮೆ ಒಮ್ಮೆ ನಾನು ಕೇಳಿದ ಪ್ರಶ್ನೆಗೆ ನೀನು ಕೇಳಿದ ಪ್ರಶ್ನೆಗೆ ನಾನು ಸೋತೆ ಅಂತ ಆದ್ರೆ ನಾನು ನಿನ್ನ ಗಂಡನಾಗಿ ಬರುತ್ತೇನೆ. ಎರಡೂ ನಿನಗೆ ಅನುಕೂಲ ಬಿಟ್ರೆ ನಮಗೆ ನಷ್ಟ ಇಲ್ಲ. ಹಾಗೆ ಅದು. ಹೌದೌದು. ಹಾಗಾದ್ರೆ ಪ್ರಶ್ನೆ ಕೇಳಿಲ್ಲ. ಅನುಕೂಲ ಇಲ್ಲ, ಅನುಕೂಲ ಇಲ್ಲ. ವ್ಯತ್ಯಾಸ ಉಂಟು. ವ್ಯತ್ಯಾಸ ಉಂಟು. ಈಗ ಹೆಣ್ಣು ಗಂಡನಿಗೆ ಹೆಂಡತಿಯಾಗಿ ಹೋಗುವುದಕ್ಕೂ ಗಂಡು ಹೆಣ್ಣಿಗೆ ಗಂಡನಾಗಿ ಬರೋದಕ್ಕೆ ವ್ಯತ್ಯಾಸ ಉಂಟು. ಅದುಂಟು. ಯಾಕೆ? ಹೆಂಡತಿಯಾಗಿ ಗಂಡನಿಗೆ ಜೊತೆಯಾಗುವುದು ಅಂತ ಹೇಳಿದ್ರೆ ಅವ ಹೇಳಿದಾಗೆ ಕೇಳಿ ಅವ ವಿನಯವಂತಳಾಗಿ ಗಂಡನಿಗೆ ಅನುಕೂಲೆಯಾಗಿ ಧರ್ಮಪತ್ನಿಯಾಗಿ ಬದುಕುವುದಂದ್ರೆ ಗಂಡನಿಗೆ ಹೆಂಡತಿ ಗಂಡನ ಸೇವೆ ಮಾಡಿಕೊಂಡಿರು. ಹೆಂಡತಿ ಗಂಡನಾಗುದಂದ್ರೆ ಹೇಗೆ ತಾವ ಹೇಳ್ತಾರೆ? ಹೆಂಡತಿ ಗಂಡ ಆಗುದು ಅಂತ ಹೇಳಿದ್ರೆ ಹೆಂಡತಿ ಹೋದಲ್ಲೆಲ್ಲ ಅವಳು ಕೈಚೀಲ ಹಿಡ್ಕೊಂಡು ಗಂಡು ಹೋಗ್ತಲ್ಲ ಅವ ಹೆಂಡತಿ ಗಂಡ. ಈಗ ನಿನ್ನ ಮುಂದಿನ ಪರಿಸ್ಥಿತಿ ಹಾಗೆ ಆಗು. ನೋಡುವ. ಈಗ ಹೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತೇನೆ ನೋಡು. ಅಥವಾ ಪ್ರಶ್ನೆ ಏನು? ಒಬ್ಬ ವ್ಯಕ್ತಿ ವಿಮಾನದಲ್ಲಿ 10 ಮಣ್ಣಿನ ಇಟ್ಟಿಗೆಯನ್ನು ಹಿಡ್ಕೊಂಡು ಹೋಗ್ತಾ ಇರ್ತಾನೆ. ಸರಿ. ವಿಮಾನದಲ್ಲಿ 10 ಇಟ್ಟಿಗೆಯನ್ನು ಇಟ್ಕೊಂಡು ಹೋಗುವಾಗ ಆಗ ಒಂದು ಇಟ್ಟಿಗೆ ಕೆಳಗೆ ಬೀಳ್ತದೆ. ಎಷ್ಟು ಇಟ್ಟಿಗೆ ಉಳಿತಲ್ಲಿ? 10 ಇಟ್ಟಿಗೆಯಲ್ಲಿ ಒಂದು ಇಟ್ಟಿಗೆ ಹೋದ್ರೆ 9 ಇಟ್ಟಿಗೆ ಉಳಿತು. ಸರಿಯಾದ ಉತ್ತರ. ಉತ್ತರ. ಇನ್ನೊಂದು ಪ್ರಶ್ನೆ. ಒಂದು ಕಬ್ಬಿನ ತೋಟದಲ್ಲಿ ಒಂದು ಆನೆ ಇರ್ತದೆ. ಆ ಆನೆ ಕಬ್ಬನ್ನು ಕಂಡ್ರೂ ಸಹ ಕಬ್ಬನ್ನು ತಿನ್ನುವುದಿಲ್ಲ. ಯಾಕೆ? ಗೊತ್ತಾಯ್ತು. ಬಹುಶಃ ಆನೆ ಮಣ್ಣಿದ್ದಿರಬೇಕು. ಆನೆ ಮಣ್ಣಿಂದಲ್ಲ, ಮತ್ತೆ ಕಬ್ಬೆ ಮಣ್ಣಿಂದ. ಹೌದಾ? ಹಾಗಾಗಿ ತಿನ್ಲಿಕ್ಕೆ ಆಗ್ಲಿಲ್ಲ. ಸರಿ. ಆಮೇಲೆ ಅದೇ ಆನೆಯ ಮುಂದೆ ಬಾಳೆಹಣ್ಣು ತಂದಿಡ್ತಾರೆ. ಆ ಬಾಳೆಹಣ್ಣು ಇದ್ರೂ ಸಹ ಆನೆ ತಿನ್ನುವುದಿಲ್ಲ. ಯಾಕೆ? ಗೊತ್ತಾಯ್ತು. ಇಲ್ಲಿ ಬಾಳೆಹಣ್ಣು ಮಣ್ಣಿದ್ದು ಅಲ್ಲ, ಈಗ ಆನೆ ಮಣ್ಣಿಂದು. ಇನ್ನೂ ಪ್ರಶ್ನೆ ಉಂಟು, ಹುಡುಗಾಟಿಕೆ ಅಲ್ಲ. ಒಂದು ಬಾವಿ. ಆ ಬಾವಿಯಲ್ಲಿ 10 ಮೀನು ಇರ್ತದೆ. ಎಷ್ಟು ಮೀನು? 10 ಮೀನು. ಆ 10 ಮೀನಲ್ಲಿ ಒಂದು ಮೀನು ಸತ್ತು ಹೋಗ್ತದೆ. ಎಷ್ಟು ಮೀನು ಉಳಿಯಿತು? ಇದು ಒಂದು ಪ್ರಶ್ನೆ ಏನಾ? 10 ಮೀನು ಇರುವುದು, ಒಂದು ಮೀನು ಸತ್ತೋಯ್ತು, ಉಳಿದಿರುವುದು 9. ಸತ್ತು ಹೊತ್ತು ಒಂದು ಮೀನು ಎತ್ತಿ ಹಾಕ್ಲಿಕ್ಕೆ ನಿಮ್ಮ ಅಪ್ಪ ಬಂದಿದ್ದ ಅಲ್ಲಿ? ಹತ್ತೆ ಇರ್ಬೇಕಲ್ಲ ಅಲ್ಲಿ. ಉಳಿದಿರು ಹತ್ತೆ. ಇನ್ನೊಂದು ಪ್ರಶ್ನೆ ಉಂಟು. ಪ್ರಶ್ನೆ. ಒಬ್ಬಳು ಮುದುಕಿ ದಾರಿಯಲ್ಲಿ ಹೋಗ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಬಿದ್ದು ಸಾಯ್ತಾಳೆ. ಅಯ್ಯಯ್ಯೋ. ಹೇಗೆ ಸಾಯ್ತಾಳೆ? ಅವಳಿಗೆ ಆ ಕ್ಷಣಕ್ಕೆ ಹೃದಯಾಘಾತ ಆಗಿರ್ಬೇಕು. ಅಲ್ಲ. ಇಲ್ವಾ? ಅವಳ ಆಯುಷ್ಯ ತೀರಿರ್ಬೇಕು, ಸತ್ತೋದ್ದು. ಅಲ್ಲ. ಮತ್ತೆ ಎಂತದಪ್ಪ? ಯಾವುದು ರೋಗ ಇದ್ದಿರಬಹುದು, ಸತ್ತೋಗಿರ್ಬೋದು. ಅಲ್ಲ. ಮತ್ತೆ ಹೇಗೆ ಸಾಯ್ತಾಳೆ? ಇದ್ದಕ್ಕಿದ್ದಂತೆ ಸಾಯುದು ಹೇಗಪ್ಪ? ಹೋಗುತ್ತಿರುವಾಗ ಇದ್ದಕ್ಕಿದ್ದ ಸತ್ಲು ಹೇಗೆ? ಹೇಗೆ? ಪ್ರಥಮ ಒಂದು ಪ್ರಶ್ನೆ ಹೇಳಿದ್ರೆ ನಾನು. ಎಂತದ್ದು? ಒಬ್ಬ ವಿಮಾನದಲ್ಲಿ 10 ಇಟ್ಟಿಗೆ ತಗೊಂಡು ಹೋಗುವಾಗ ಒಂದು ಇಟ್ಟಿಗೆ ಕೆಳಗೆ ಬಿತ್ತು ಅಂತ ಹೇಳಿಲ್ವಾ? ಹೌದು. ಆ ಕೆಳಗೆ ಬಿದ್ದು ಇಟ್ಟಿಗೆ ಉಂಟಲ್ಲ, ಈ ಮುದುಕಿಯ ತಲೆ ಮೇಲೆ ಬಿದ್ದೆ ಅವಳು ಸತ್ತು ಹೋದ್ಲು. ಹೌದಾ? ಈಗ 4 ಸೋತಾಗಾಯ್ತು. ಇನ್ನೊಂದುಂಟು. ಯಾವುದು? ಗ್ರಹಣದಲ್ಲಿ ಎಷ್ಟು ಗ್ರಹಣ? ಅಯ್ಯೋ, ಇದು ಒಂದು ಪ್ರಶ್ನೆ ಏನಾ? ಗ್ರಹಣದಲ್ಲಿ 2 ಗ್ರಹಣ. ಸೂರ್ಯಗ್ರಹಣ, ಚಂದ್ರಗ್ರಹಣ. ಈಗ ನಾನು ನಿನ್ನ ಕೈ ಹಿಡಿದ್ರೆ ಪಾಣಿಗ್ರಹಣ. ಹೌದಾ? ಏನೋ ವಿನೋದವೋ ಲಘುವಾದಂತಹ ಪ್ರಶ್ನೆಗಳನ್ನು ಕೇಳಿರಬಹುದು, ಬಿಡು. ಆದ್ರೆ ನಾ ಕೇಳುವಂತ ಪ್ರಶ್ನೆಗಳಲ್ಲ. ಸರಿಯಾದ ರೀತಿಯಲ್ಲಿ ವಿವೇಚನೆಯಿಂದಲಾಗಿ ಉತ್ತರವನ್ನು ನೀನು ಕೊಡಬೇಕಾಗಿದೆ. ಈ ಭೂಮಿಯು ಯಾವ ಆಧಾರದಲ್ಲಿ ನಿಂತಿದೆ? ಧರ್ಮದ ಆಧಾರದ ಮೇಲೆ ಈ ಭೂಮಿಯು ನಿಂತಿದೆ. ಓಹೋ, ಸರಿ.
ಸತ್ಯ ಧರ್ಮಗಳಿಲ್ಲದೆ ಇದ್ದರೆ ಎಂದೋ ನಾಶವಾಗಿ ಹೋಗುತ್ತಿತ್ತು. ಖಂಡಿತ. ಹಾಗಾದ್ರೆ ಧರ್ಮದ ಆಧಾರದಲ್ಲಿ ಭೂಮಿಯು ನಿಂತಿದೆ, ಹೌದಲ್ಲ? ಪ್ರತಿಯೊಬ್ಬನ ಆಕಾಂಕ್ಷೆ ಏನು? ಜೀವನದಲ್ಲಿ ಹುಟ್ಟುತ್ತಾನೆ, ಬದುಕುತ್ತಾನೆ, ಸತ್ಕರ್ಮಾದಿಗಳನ್ನು ಆಚರಿಸುತ್ತಾನೆ, ಪುಣ್ಯವನ್ನು ಮಾಡುತ್ತಾನೆ, ತಿಳಿಯದೆ ಪಾಪಕರ್ಮಗಳು ಆಗಿ ಹೋಗುತ್ತದೆ. ಆದರೆ ಅವನ ಲಕ್ಷ್ಯವಿರುವುದೇನು? ಪರಗತಿಯ ಕುರಿತಾಗಿ. ಲೌಕಿಕವಾದಂತಹ ಜೀವನದ ಸುಖಭೋಗಗಳಿಗಿಂತಲೂ ಪಾರಲೌಕಿಕವಾದ ಮೋಕ್ಷವನ್ನು ಹೊಂದಬೇಕೆಂದು. ಮೋಕ್ಷವನ್ನು ಪಡೆಯುವುದಕ್ಕೆ ಇರುವ ದಾರಿ ಯಾವುದು? ಪ್ರತಿಯೊಬ್ಬರಿಗೂ ಆಕಾಂಕ್ಷಿತರಾಗಿರುವುದು ಮೋಕ್ಷದ ದಾರಿ. ಹಾಗಾದ್ರೆ ಮೋಕ್ಷದ ದಾರಿ ಸುಲಭವಾಗಬೇಕು ಅಂತಾದ್ರೆ ಅದಕ್ಕೆ ಇರುವ ಮಾರ್ಗ ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮ. ಸರಿ ಸರಿ. ಇನ್ನೊಂದು ಪ್ರಶ್ನೆ ಇದೆ. ಯಾವುದು? ಪರಬ್ರಹ್ಮವನ್ನು ತಿಳಿಯುವುದಕ್ಕೆ ಬಹಳ ಕಷ್ಟ ಅಂತ ಆಡಿದರು. ಖಂಡಿತ. ಸಾಮಾನ್ಯವಾದುದಲ್ಲ ಅದು. ಹಾಗಾದ್ರೆ ಜ್ಞಾನಿಗಳು ತಿಳಿಯುವುದಕ್ಕಾಗದೆ ಪ್ರಯತ್ನಿಸುತ್ತಲೇ ಇರುತ್ತಾರೆ. ಹಾಗಾದ್ರೆ ಆ ಪರಬ್ರಹ್ಮವನ್ನು ಒಂದು ಸಂಖ್ಯೆಯಲ್ಲಿ ಹೇಳಬಹುದೇ? ಖಂಡಿತ ಹೇಳಬಹುದು. 1001. ಸಾವು ಇರದ ಒಂದು ಯಾವುದೋ ಅದುವೇ ಪರಬ್ರಹ್ಮ. ಸಂಖ್ಯೆಯಲ್ಲಿ 1001. ಪಾರಲೌಕಿಕ 1001. ಸರಿಯಯ್ಯ, ಸಂತೋಷವಾಯಿತು. ನೀನೇನಾದ್ರೂ ಪ್ರಶ್ನೆಗಳನ್ನು ಕೇಳುವುದಿದ್ರೆ ಕೇಳು, ನಾನು ಅದಕ್ಕೆ ಉತ್ತರಿಸಬಲ್ಲೆ. ಪುರುಷನೋರ್ವನ ಸತಿಯು ಹೆಣ್ಣು ಶಿಶುವ ಪಡೆದು ಹೆಂಚಿಸುವ ಪಡೆದು ಮರಣ ಹೊಂದಲು ಪುರುಷ ಶಿಶುವ ಸಲಹಿದ ಪ್ರಾಯ ಬರಲಾಕೆಯೋ ಆ ಪುರುಷ ಕಾಮ ಮೋಹಿತನಾಗಿ ರಮಿಸಿ ಭೋಗಿಸಿದ ಕಾಮ ಮೋಹಿತನಾಗಿ ರಮಿಸಿ ಭೋಗಿಸಿದ ಅವಳು ನೆರೆ ಗರ್ಭವತಿಯಾಗಿ ಪುತ್ರಿಯೋರ್ವಳ ಪಡೆಯೇ ಅವಳು ನೆರೆ ಗರ್ಭವತಿಯಾಗಿ ಪುತ್ರಿಯೋರ್ವಳ ಪಡೆಯೇ ಪುರುಷ ಕಾಮಾಂಧನಿಗೆ ಪೌತ್ರಿಯೋ ಪುರುಷ ಕಾಮಾಂಧನಿಗೆ ಪೌತ್ರಿಯೋ ಆ ಪುರುಷ ಶಿಶುವಿಗೆ ತಂದೆಯಾಪನೋ ತಂದೆಯಾಪನೋ ತಂದೆಯಾಪನೋ. ಇದು ಪ್ರಶ್ನೆ, ಇದು ಪ್ರಶ್ನೆ, ಇದು ಪ್ರಶ್ನೆ. ಪ್ರಶ್ನೆಗೆಂದ ಪುರುಷನೊಬ್ಬ ಮದುವೆಯಾಗಿರ್ತಾನೆ. ಅವರ ದಾಂಪತ್ಯದ ಪ್ರತೀಕವಾಗಿ ಅವನ ಹೆಂಡತಿ ಗರ್ಭವತಿ ಆಗ್ತಾಳೆ. ಮಾತ್ರ ಅಲ್ಲ, ನವಮಾಸ ತುಂಬಿದ ಬಳಿಕ ಹೆಣ್ಣು ಶಿಶುವೊಂದಕ್ಕೆ ಜನ್ಮ ಕೊಡ್ತಾಳೆ. ದುರಾದೃಷ್ಟ, ಹೆಣ್ಣು ಶಿಶುವೊಂದಕ್ಕೆ ಜನ್ಮ ನೀಡಿರುವಂತಹ ಆ ಹೆಣ್ಣು ಇಹಲೋಕದ ಯಾತ್ರೆಯನ್ನು ಮುಗಿಸ್ತಾಳೆ. ಮಡದಿಯನ್ನ ಕಳೆದುಕೊಂಡಿರುವಂತಹ ಪುರುಷ ತಾಯಿಯನ್ನ ಕಳೆದುಕೊಂಡು ಅನಾಥಳಾಗಿರುವಂತಹ ತನ್ನ ಹೆಣ್ಣು ಮಗುವನ್ನ ತಾನೇ ಸಾಕುತ್ತಾನೆ, ಸಲಹುತ್ತಾನೆ. ವರ್ಷಗಳು ಕಳೆಯುತ್ತವೆ. ಆಮೇಲೆ ತಾನು ಸಾಕಿರುವಂತಹ ಹುಡುಗಿ ಬೆಳೆದು ಪ್ರಾಯ ಪ್ರಬುದ್ಧಳಾಗ್ತಾಳೆ. ಮೊದಲೇ ಮಡದಿಯ ವಿಯೋಗದಿಂದ ನೊಂದಿರುವಂತಹ ಈ ಪುರುಷ ಪ್ರಾಯ ಸಮರ್ಥಳಾಗಿ ತನ್ನ ಜೊತೆ ಇರುವವಳು ತನ್ನ ಮಗಳು ಎನ್ನುವುದಾಗಿಯೂ ಯೋಚಿಸದೆ ತನ್ನ ಮಗಳನ್ನೇ ರಮಿಸಿ ಭೋಗಿಸುತ್ತಾನೆ. ಅಯ್ಯೋ, ತಂದೆಯನ್ನೇ ಕೂಡಿರುವಂತಹ ಮಗಳು ಗರ್ಭವತಿ ಆಗ್ತಾಳೆ. ಮಾತ್ರ ಅಲ್ಲ, ಆ ಮಗುವು ಹೆಣ್ಣು ಶಿಶುವೊಂದಕ್ಕೆ ಜನ್ಮ ಕೊಡ್ತಾಳೆ. ಇದು ಘಟನೆ. ಈಗ ಇರುವ ಪ್ರಶ್ನೆ ಯಾವುದು ಗೊತ್ತಾ? ಯಾವುದು? ತನ್ನ ತಂದೆಯಿಂದಲೇ ಗರ್ಭವತಿಯಾಗಿ ಮಗುವೊಂದಕ್ಕೆ ಜನ್ಮ ನೀಡಿದ್ದಾಳೆ ಆ ಹುಡುಗಿ. ಹಾಗಾದ್ರೆ ಹುಟ್ಟಿರುವಂತಹ ಮಗುವಿಗೆ ಈ ಪುರುಷ ಅಪ್ಪನೋ ಅಥವಾ ಅಜ್ಜನೋ? ಹುಟ್ಟಿರುವಂತಹ ಈ ಶಿಶು ಆ ಪುರುಷನಿಗೆ ಮಗಳು, ಮೊಮ್ಮಗಳು? ಇದು ಪ್ರಶ್ನೆ. ಯಾವ ದೇಶದ ಪ್ರಶ್ನೆ? ಯಾವ ದೇಶದ ಕಥೆಯು ಯಾವ ನಾಡಿನ ಪ್ರಶ್ನೆ? ಈ ವಿಪರ್ಯಾಸ ನಡೆಯುವುದೇ, ಈ ವಿಪರ್ಯಾಸ ನಡೆಯುವುದೇ. ದೇವದಾನವರೆಗೂ ಹೇಳಿದ್ದಾರೆ ಜೀವಿತವನ್ನು ಏನಯ್ಯ ನಿನ್ನ ಮಾತುಗಳು? ಆಡುತ್ತಿರುವಂತಹ ಮಾತುಗಳು ಮತ್ತೊಬ್ಬರ ಮನಸ್ಸನ್ನು ಮೆಚ್ಚಿಸುವಂತಿರಬೇಕು, ಮನಸ್ಸನ್ನು ಅರಳಿಸುವಂತಿರಬೇಕು, ಮನಸ್ಸನ್ನು ಕ್ರೋಧಗೊಳಿಸುವಂತಿರಕೂಡದು. ಅಯ್ಯೋ, ಕೇಳುವುದಕ್ಕೆ ಕಷ್ಟವಾಗುತ್ತದೆ,
ಅಶ್ಲೀಲವಾದ ಅಸಹ್ಯವಾದಂತಹ ಒಂದು ಮಾತುಗಳನ್ನು ಆಡುತ್ತಾ ಇರುವೆಯಲ್ಲ. ಸಂಬಂಧಕ್ಕೆ ಎಂತಹ ಬೆಲೆ ಇದೆ ಈ ಪ್ರಪಂಚದಲ್ಲಿ. ಅದು ತಂದೆ ಮಗಳ ಸಂಬಂಧ. ಅಬ್ಬಾ, ಅಂತಹ ಪವಿತ್ರವಾದಂತಹ ಸಂಬಂಧವನ್ನೇ ಕಡೆಗಣಿಸಿ ಕಾಮಾಂಧನಾಗಿ ವ್ಯವಹರಿಸಿರುವಂತಹ ಒಬ್ಬ ವ್ಯಕ್ತಿ, ಅಂತವನಿಗೆ ಸಂಬಂಧಗಳ ಚೌಕಟ್ಟು ಎನ್ನುವಂಥದ್ದು ಇರುತ್ತದೆ ಏನೋ. ಒಂದು ಹುಲಿಯೇ ಆಗಿರಲಿ, ಮತ್ತೊಂದು ಪ್ರಾಣಿಯ ಮಾಂಸವನ್ನು ಹಿಸಿದು ತಿಂದೀತು, ತನ್ನ ಮರಿಗಳ ಮೈಯನ್ನು ನೆಕ್ಕುತ್ತದೆ ಹೊರತು ತನ್ನ ಮರಿಗಳ ದೇಹದ ಮಾಂಸವನ್ನು ತಿನ್ನುವುದಿಲ್ಲ. ಒಂದು ಸರ್ಪವೇ ಇರಲಿ, ಮತ್ತೊಬ್ಬರನ್ನು ಕಚ್ಚಿಕೊಂದೀತು, ತನ್ನ ಮೊಟ್ಟೆಗಳನ್ನು ನುಂಗುವುದಿಲ್ಲ, ತನ್ನ ಮೊಟ್ಟೆಗಳನ್ನು ಜೋಪಾನ ಮಾಡುತ್ತದೆ. ಹಾಗಾದರೆ ಒಬ್ಬನೊಬ್ಬನು ತನ್ನ ಮಗಳನ್ನೇ, ಅಯ್ಯೋ ಇಲ್ಲ ಇಲ್ಲ, ಯಾವ ದೇಶದ ಘಟನೆ ಇದು, ಯಾವ ನಾಡಿನ ಪ್ರಶ್ನೆ ಇದು, ಇಂತಹ ವಿಪರ್ಯಾಸಗಳು ಅಲ್ಲ ಅಸಂಬದ್ಧತೆಗಳು ನಡೆಯುವುದಕ್ಕುಂಟೆ. ಹಾಗಾದರೆ ಜಾಣತನದಿಂದಲಾಗಿ ಅಲ್ಲ, ಇಂಥ ಹುಚ್ಚಾದ ಅಸಂಬದ್ಧತೆಯ ಪ್ರಶ್ನೆಗಳನ್ನು ಕೇಳಿ ಏನು ಹಾರಿಕೆಯ ಪ್ರಶ್ನೆಗಳನ್ನು ಕೇಳಿ ಜಾರಿಕೊಳ್ಳಬಹುದು ಅಂತ ಮಾಡಿಕೊಳ್ಳಿ. ಜಾರಿಕೊಳ್ಳಬೇಕಾದ ಅನಿವಾರ್ಯತೆ ನನಗಿಲ್ಲ. ಮತ್ತೆ ನಾನು ಕೇಳಿದ್ದು ಕೇವಲ ಪ್ರಶ್ನೆ, ಇದು ಕಲ್ಪನೆಯಾಗಿರಬಹುದು. ನಾನೇನು ನಡೆದ ಘಟನೆಯನ್ನು ಹೇಳ್ತೇನೆ ಅಂತ ಕೇಳಿದ್ದೇನೆ, ಅಥವಾ ನಿನ್ನಲ್ಲಿ ಯಾವ ದೇಶದ್ದು, ಯಾವ ವರ್ಷ ನಡೆದದ್ದು, ಎಷ್ಟು ದಿವಸ ನಡೆದದ್ದು, ಇದನ್ನೆಲ್ಲ ನಾನು ಕೇಳಿದ್ದೇನೆ. ನೀನು ಕೇಳಿರುವ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರವನ್ನು ನಾನು ಕೊಟ್ಟಿದ್ದೇನೆ. ನಿನಗೆ ಸಾಮರ್ಥ್ಯ ಇದ್ರೆ ಉತ್ತರ ಕೊಡು, ಅಲ್ಲದೆ ಇದ್ರೆ ಸೋತಿದ್ದೇನೆ. ಹೇಗಿರಬೇಕು ಉತ್ತರವನ್ನು ಹೇಳುವಾಗ ನಾವು ಸಾಕಷ್ಟು ಚಿಂತಿಸುವ ಹಾಗಿರಬೇಕು, ಚಿಂತನೆಗೊಳಗಾಗುವ ಹಾಗಿರಬೇಕು. ಆ ಉತ್ತರದಿಂದಲಾಗಿ ಮನಸ್ಸು ಅರಳಬೇಕು, ಸಂತೋಷ ಆನಂದವನ್ನು ಹೊಂದಬೇಕು. ಹಾಗಾದ್ರೆ ಇಂಥದನ್ನು ಕೇಳುವಾಗಲೇ ಮನಸ್ಸು ವಿಕಾರಕ್ಕೊಳಗಾಗುತ್ತಲ್ಲ, ಮನಸ್ಸು ಹೇಸಿಗೆ ಆಗುತ್ತೆ ಅಂತಾದ್ರೆ ಇಂತಹ ಅಸಂಬದ್ಧ ಪ್ರಶ್ನೆಗಳಿಗೆ ಉತ್ತರಿಸುವುದು ನಾನು ಮಾಡಿದೆಯಾ? ಎಲ್ಲಿ ಪ್ರಶ್ನೆಯು ಅಸಮಂಜಸವಾಗಿರುತ್ತದೆಯೋ, ಅಸಂಬದ್ಧತೆಯಿಂದ ಕೂಡಿರುತ್ತದೆಯೋ ಅಂತ ಪ್ರಶ್ನೆಗೆ ನಿರುತ್ತರವೇ ಹೊರತು ಉತ್ತರ ಕೊಡುವುದಿಲ್ಲ. ಹಾಗಾದ್ರೆ ನೀನು ಸೋತವಳು ಎನ್ನುವುದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಬೇಕು. ಸೋಲುವುದು ಕೇವಲ ವಾದ ವಿವಾದಗಳಲ್ಲ, ಯುದ್ಧವಿದೆ. ಸೈರಿಸು ಸಾಸಿ ಅಹುದಯ್ಯ ನೀನು ಮೀರಿದೆ ಕೆಡು ನುಡಿಯಾಡಿ ನಿನ್ನುವನು, ಮೀರಿದೆ ಕೆಡು ನುಡಿಯಾಡಿ ನಿನ್ನುವನು, ಸೇರಿದೆ ನಿನ್ನ ಪದ ಸೇವೆಗಿತ್ತು ವೀರ ಉತ್ತರಿಸಯ್ಯ ನಿದಯ ಸಿಂಧು. ಸೈರಿಸು ಸಾಸಿಯ ಹೃದಯ ನೀನು. ನಿನ್ನ ಪಾದಕ್ಕೆ ಶರಣಾಗುತ್ತಾ ಇದ್ದೇನೆ, ಕುಪಿತನಾಗಕೂಡದು. ನಿನ್ನ ಬಲ ಪೌರುಷಗಳ ಮುಂದೆ ನನ್ನ ಸಾಹಸ ಏನು ನಡೆಯದು, ನನ್ನ ಪೌರುಷ ಏನೂ ಸಾಗದು. ಇದು ನಿನಗೆ ತಲೆಬಾಗಿದ್ದೇನೆ, ಶರಣಾಗಿದ್ದೇನೆ. ಅಲ್ಲ, ಮೊದಲೇ ನಿನ್ನ ರೂಪವನ್ನು ಕಂಡು ಮೆಚ್ಚಿಕೊಂಡಿದ್ದೆ ನಾನು. ಆದರೆ ಪಂಥಕ್ಕೆ ಬದ್ಧರಾಗಿ ವಾದ ವಿವಾದಗಳನ್ನು ನಡೆಸಿದೆ. ಅಲ್ಲ, ಉನ್ಮಾದತೆಯಿಂದಲಾಗಿ ಯುದ್ಧಕ್ಕೂ ನಾನು ಮುಂದಾದೆ. ಆದರೆ ನೀನೇ ಹೆಚ್ಚಿನವ ಎನ್ನುವುದು ನಾನು ತಿಳಿದೆ. ಇದು ಕೈ ಜೋಡಿಸಿ ಪಾದ ಕಾಣತಳಾಗಿ ಬೇಡಿಕೊಳ್ಳುತ್ತಿದ್ದೇನೆ, ನನ್ನನ್ನು ಸ್ವೀಕರಿಸಬೇಕಯ್ಯ, ಸ್ವೀಕರಿಸಬೇಕು. ನಾರಿಮಣಿ ಬಿಡು ಮನದಡಲ, ಓ ನಾರಿಮಣಿ ಬಿಡು ಮನದಡಲ, ಕಂಸಾರೆ ಕೃಷ್ಣನ ದಯದೆ ಸುಖ ಸಂಸಾರಿಯಾಗೋ, ವಾರಿಜಾಂಬಗಿ ನಿನ್ನಲ್ಲಿರುವಂತಹ ಅಹಂಕಾರವನ್ನ ಅಲ್ಲ, ನಿನ್ನಲ್ಲಿರುವಂತಹ ತಪ್ಪು ತಿಳುವಳಿಕೆಯನ್ನ ದೂರ ಮಾಡಬೇಕು ಎನ್ನುವುದಷ್ಟೇ ನನ್ನ ಉದ್ದೇಶ ಬಿಟ್ಟರೆ ಮತ್ತೆ ನಿನ್ನ ಕುರಿತಾಗಿ ಯಾವುದೇ ದ್ವೇಷ ಇಲ್ಲವೇ ಇಲ್ಲ. ಈ ರೀತಿಯಾಗಿ ಪುರುಷ ದ್ವೇಷಿಯಾಗಿರುವಂತಹ ನಿನ್ನಲ್ಲಿ ಇಂಥ ಒಂದು ಜಾಗೃತಿಯನ್ನು ಮೂಡಿಸಬೇಕು ಎನ್ನುವ ಕಾರಣಕ್ಕಾಗಿ ಬಂದೆ. ಪುರುಷನು ಶ್ರೇಷ್ಠನಲ್ಲ ಅಥವಾ ಹೆಣ್ಣು ಶ್ರೇಷ್ಠನಲ್ಲ, ಸ್ತ್ರೀ ಪುರುಷರು ಒಂದಾಗಿ ಸಾಮರಸ್ಯದಿಂದ ಬದುಕಿದಾಗ ಜೀವನ ಎನ್ನುವುದು ಸಾರ್ಥಕವಾಗುವುದಕ್ಕೆ ಸಾಧ್ಯ. ಹಾಗಾಗಿ ನೀನು ನನ್ನನ್ನು ಮೆಚ್ಚಿದ್ದೀಯ ಎನ್ನುವ ಕಾರಣದಿಂದಲಾಗಿ ಅಲ್ಲ, ನಾನೇ ನಿನ್ನನ್ನು ಮನಸಾರೆ ಮೆಚ್ಚಿದ್ದೇನೆ. ಕಂಸಾರಿ ಕೃಷ್ಣನ ದಯದಿ ನಾವು ನಿಜ ಸಂಸಾರಿಗಳಾಗೋಣ. ಆದರೆ ಅಣ್ಣ ಅಂತ ಭಗದತ್ತನಲ್ಲಿ ವಿಚಾರವನ್ನು ತಿಳಿಸಿದ್ದೇನೆ, ಹಿರಿಯರ ಸಮ್ಮುಖದಲ್ಲಿ ವಿವಾಹವಾಗೋಣ.
ನಮಗೆ ಏನೆಂಬೆ ವೀರನಾಗಿ ಸಾಧನೆ ಅಂತ ಹೇಳಿದ್ರು. ಅದಕ್ಕೆ ಹೇತುವಾದದ್ದು ಯಾವುದು ಅಂತ ಕೇಳಿದ್ರೆ ಅದು ವಿದ್ಯೆ. ನನ್ನ ಜೀವನದಲ್ಲಿ ಎಲ್ಲವನ್ನ ಕಲಿತುಕೊಳ್ಳುವುದಕ್ಕೆ ಆಸೆ ಆಸಕ್ತಿಯನ್ನು ಹೊಂದಿದ್ರು ಸಹ ಸರಿಯಾದಂತಹ ಸಂದರ್ಭ ಅವಕಾಶಗಳು ನನ್ನ ಪಾಲಿಗೆ ಲಭಿಸದೇ ಹೋಯಿತು. ಅಂಥದೊಂದು ಕಾಲ ಯಾವಾಗ ಬರ್ತೇನೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇರುವಂತಹ ಸಂದರ್ಭ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಹಾಗೆ ಉಳಿದುಕೊಂಡಿದ್ದು. ಆ ಪ್ರಶ್ನೆಗೆ ಉತ್ತರಗಳು ಸಿಕ್ಕಿದ ಬಳಿಕವಾಗಿ ನನ್ನ ಮನದ ಆಸೆಯನ್ನು ಈಡೇರಿಸಿಕೊಳ್ಳುವ ಕಾಲವನ್ನು ನಿರೀಕ್ಷಿಸುತ್ತಾ ಇದ್ದವ. ಇದುವರೆಗೆ ಬರದೇ ಇರುವಂತ ಕಾಲ ಇವತ್ತು ಆಟದಂಗಳವನ್ನು ಸೇರಿದಾಗ ಬಂದದ್ದು ಸುಳ್ಳಲ್ಲ. ಕೇಳಲೇಬೇಕು ಅಂತಾದ್ರೆ ಯಾರಲ್ಲಿ ಯಾರ್ಯಾರಲ್ಲೋ ಅಲ್ಲ, ಇದುವರೆಗೆ ಯಾರಲ್ಲಿ ಪ್ರಶ್ನಿಸಲಿಲ್ಲವೋ ಅವರನ್ನೇ ಪ್ರಶ್ನಿಸಿದರೆ ಸಮರ್ಪಕವಾದಂತ ಉತ್ತರ ಇರುವುದನ್ನು ಪಾಲಿಗೆ ದೊರಕುತ್ತದೆ. ಅದಕ್ಕಾಗಿ ಮೊದಲಾಗಿ ಕಾಣಬೇಕಾದದ್ದು ಅವಸರವಾಗಿ ಓಡೋಡಿ ಬಂದ ತಾಯಿ ಆಲಿಸಬೇಕು. ಶರಣು ಮಾತೆಯೇ ಶರಣು ಮಾತೆಯೇ ಶರಣು ಮಾತೆಯೇ ಪಾದ ಪದ್ಮಗೆ ಅರಿಗೆ ಲಾಲಿಸಿ ಸಲಹು ಬೇಡಿಕೆ ಅರಿಗೆ ಲಾಲಿಸಿ ಅರಿಗೆ ಲಾಲಿಸಿ ಸಲಹು ಬೇಡಿಕೆ ಶರಣು ಮಾತೆಯೇ ಪಾದ ಪದ್ಮಗೆ ಅರಿಗೆ ಲಾಲಿಸಿ ಸಲಹು ಬೇಡಿಗೆ ಅರಿಗೆ ಲಾಲಿಸಿ ಸಲಹು ಬೇಡಿಗೆ ಅಮ್ಮ ಸಲಹು ಬೇಡಿಗೆ ಅಮ್ಮ ಸಲಹು ಬೇಡಿಗೆ
ಕಾಣದಾದೆನು ಜನ್ಮದಾತನ ಎಲ್ಲಿ ಹೋದನು ಎನ್ನ ಜನ್ಮದಾತನ ಎಲ್ಲಿ ಹೋದನು ಅಮ್ಮ ಜನ್ಮದಾರಭ್ಯ ಕಾಣದಾದೆನು ಜನ್ಮದಾರಭ್ಯ ಕಾಣದಾದೆನು ಎನ್ನ ಜನ್ಮದಾತನ ಎಲ್ಲಿ ಹೋದನು ಜನ್ಮದಾತನ ಎಲ್ಲಿ ಹೋದನು ಅವನೆಲ್ಲಿ ಹೋದನು ಶರಣು ಮಾತೆಯೇ ಪಾದ ಪದ್ಮಕ್ಕೆ ಅರಿಗೆ ಲಾಲಿಸೆ ಸಲಹು ಬೇಡಿಗೆ ಆ ಆ ಶರಣು ಮಾತೆಯೇ ಪಾದ ಪದ್ಮಗೆ ಅರಿಗೆ ಲಾಲಿಸಿ ಸಲಹು ಬೇಡಿಗೆ ಶರಣು ಮಾತೆಯೇ ಪಾದ ಪದ್ಮಗೆ ಅರಿಗೆ ಲಾಲಿಸಿ ಸಲಹು ಬೇಡಿಗೆ ಅಮ್ಮ ಅಂದ ಬರ್ಬರೀಕ ಮೊದಲಾಗಿ ನಮಸ್ಕಾರ ತಾಯಿ. ಏನಪ್ಪ ಅವಸರದಲ್ಲಿ ಓಡಿ ಬಂದೆ? ಕ್ಷಣ ಕ್ಷಣಕ್ಕೂ ನಮಸ್ಕರಿಸಿಕೊಳ್ತಾನೆನ್ನುವ ಕಾರಣಕ್ಕಾಗಿ ನಮಸ್ಕಾರದಲ್ಲಿ ಏನೋ ಚಮತ್ಕಾರ ಉಂಟು ಅಂತ ತಿಳಿಯುವುದು ಬೇಡ ಅಮ್ಮ. ಚೇಚೆ ಈಗ ತಾನೇ ನಿಮ್ಮಿಂದ ಆಶೀರ್ವಾದವನ್ನು ಪಡೆದು ಆಟದಗಳಿಗೆ ಇಳಿದವ ನಾನು. ಆಟವನ್ನ ಪೂರೈಸಿ ಜಯವನ್ನ ಸಂಪಾದಿಸಿ ಇನ್ನೇನು ಸಂತೋಷದೊಂದಿಗೆ ಮನೆಯನ್ನ ಸೇರಬೇಕೆನ್ನುವಷ್ಟರಲ್ಲಿ ಒಂದು ಮಾತು ನನ್ನ ಮನಸ್ಸಿಗೆ ಬೇಸರವನ್ನು ತಂದಿದ್ದು ಸುಳ್ಳಲ್ಲ. ಯಾವುದಪ್ಪ? ಅಮ್ಮ, ಬರ್ಬರೀಕ ಆಟದಲ್ಲಿ ನೀನು ಜಯವನ್ನ ಸಾಧಿಸಿರಬಹುದು, ಆದರೆ ಜೀವನವೆಂಬ ಆಟದಲ್ಲಿ ನೀನು ಸೋತವನಿದ್ದಿ ಎನ್ನುವ ಹಾಗೆ ನನ್ನನ್ನು ಕಡೆಗಣಿಸಿ ಬಿಟ್ರಮ್ಮ. ನಿನ್ನನ್ನು ಚುಚ್ಚಿ ಆಡಿದರೆ? ಹೌದಾ ತಾಯಿ? ಯಾರಪ್ಪ ಕೆಟ್ಟ ಹುಡುಗರು? ಆಟದ ಅಂಗಳದಲ್ಲಿ ಆಡುವಂತ ನನ್ನ ಓರಿಗೆಯ ಮಿತ್ರರೆಲ್ಲರೂ ಅನುದಿನವೂ ಅನುನಿತ್ಯವೂ ಕೇಳುವಂಥ ಮಾತಾಗಿತ್ತು. ಆದ್ರೆ ಅದನ್ನು ನಾನು ಇಷ್ಟು ಮನಸ್ಸಿಗೆ ತೆಗೆದುಕೊಂಡಂತ ವಿಚಾರ ಅಲ್ಲ. ಇಂದಲ್ಲ ನಾಳೆ ನನ್ನ ಪಾಲಿಗೆ ಇದು ಅರಿವಿಗೆ ಬರ್ತದೆ ಎನ್ನುವ ಹಾಗೆ ಭಾವಿಸಿಕೊಂಡಿದ್ದೆ. ನೀ ತಿಳಿಯದೇ ಇರುವಂತದ್ದು ಏನುಂಟು? ಕಾರಣ ಇಲ್ಲದೆ ಅಲ್ಲ, ಬೇಕಾದೆಲ್ಲವನ್ನು ನಾನು ಹೇಳಿಕೊಟ್ಟಿದ್ದೇನೆ. ನನ್ನ ಪಾಲಿಗೆ ಏನೇನು ಬೇಕು ಎನ್ನುವುದನ್ನು ಲಾಲನೆ ಪಾಲನೆ ಪೋಷಣೆ ಮಾಡುವುದರ ಒಟ್ಟಿಗೆ ಇಷ್ಟು ಎತ್ತರಕ್ಕೆ ಬೆಳೆಸುವಲ್ಲಿ ಅನುದಿನವೂ ಶ್ರಮವನ್ನು ವಹಿಸಿದವರು ನೀವು. ಹೌದಪ್ಪ. ಮಗ ಎಲ್ಲಿಯೂ ಜೀವನದಲ್ಲಿ ಎಡವಬಾರದೆನ್ನುವ ಸಲುವಾಗಿ ತಿದ್ದಿ ಬುದ್ಧಿಯನ್ನ ಹೇಳಿದವರು ನೀವು. ಹಾಗಾದ್ರೆ ನಿನಗೇನು ಕೊರತೆಯಾಗಿದೆ? ಬೇರೇನು ಅಲ್ಲ ತಾಯಿ. ಯಾವುದಪ್ಪ? ಆಟವಾಗಿರ್ಲಿ ಪಾಠವಾಗಿರ್ಲಿ ಇವೆಲ್ಲವೂ ನಿಮ್ಮಿಂದಲೇ ಕಲಿತಂತ ನನ್ನ ಪಾಲಿಗೆ ಜೀವನದಲ್ಲಿ ತಿಳಿದುಕೊಳ್ಳಲೇಬೇಕಾದಂತ ಒಂದು ವಿಷಯವನ್ನು ನೀವು ಇದುವರೆಗೆ ನನ್ನಲ್ಲಿ ಹೇಳಲಿಲ್ಲ ತಾಯಿ. ಯಾವುದದು? ಒಬ್ಬ ವ್ಯಕ್ತಿ ಜೀವನದಲ್ಲಿ ಹೀಗೆ ಬದುಕಬೇಕು ಅಂತಾದ್ರೆ ಅವನಿಗೆ ಕುಲ ಎನ್ನುವುದು ಪ್ರಧಾನ. ವ್ಯಕ್ತಿಯನ್ನು ಗುರುತಿಸುವುದು ಹಾಗೆ ಅಲ್ವೋ? ಕುಲದ ಮೂಲಕವಾಗಿ, ಅದನ್ನು ಹೊರತುಪಡಿಸಿದರೆ ತಂದೆಯ ಮೂಲಕವಾಗಿ. ಪ್ರಪಂಚದಲ್ಲಿ ತಾಯಿ ಅಂತ ಹೇಳಿದ್ರೆ ಸತ್ಯ, ತಂದೆ ತಾಯಿ ತೋರಿಸಿದವ. ಅಮ್ಮ, ಬುದ್ಧಿ ಬಲಿತಾಗಿನಿಂದ ಇದುವರೆಗೆ ಬರ್ಬರಿಕ ನಿನ್ನ ಅಪ್ಪ ಇಂಥವ ಎನ್ನುವ ಹಾಗೆ ನೀವು ತೋರಿಸಿಕೊಟ್ಟವರಲ್ಲ. ನಾನಾಗಿ ನಿಮ್ಮಲ್ಲಿ ಕೇಳಲಿಲ್ಲ, ನೀವಾಗಿ ನನ್ನಲ್ಲಿ ಹೇಳಲಿಲ್ಲ. ಇವತ್ತು ಆಟದಂಗಳಲ್ಲಿ ಆದಂತ ಪ್ರಕರಣವೇ ಇತ್ತು ತಾಯಿ. ಜಯವನ್ನ ನೀನು ಸಾಧಿಸಿ ಹಿಗ್ಗಿರಬಹುದು ಬರ್ಬರಿಕ, ಆದ್ರೆ ನಿನ್ನ ತಂದೆ ಯಾರು ಅಂತ ನಿನಗೆ ಗೊತ್ತುಂಟ ಅಂತ ಪ್ರಶ್ನೆ ಮಾಡಿಬಿಟ್ರು. ಅಮ್ಮ, ಗೆದ್ದಿದ್ದೇನೆನ್ನುವಂತ ಸಂತೋಷದಲ್ಲಿ ಹಿಗ್ಗಿದ ನಾನು ತಲೆ ಎತ್ತಿ ಬರಬೇಕಿತ್ತು. ಅವರು ಕೇಳಿರುವಂತ ಪ್ರಶ್ನೆಗೆ ಉತ್ತರವನ್ನ ಕೊಡ್ಲಿಕ್ಕಾಗದೆ ನಿರುತ್ತರನಾಗಿ ತಲೆ ತಗ್ಗಿಸಿ ಇಲ್ಲಿವರೆಗಾಗಿ ಬಂದೆ. ಅಮ್ಮ, ಜನ್ಮದ ಆರಭ್ಯ ಇಲ್ಲಿವರೆಗೆ ನನ್ನ ತಂದೆಯನ್ನು ನಾವು ಕಂಡವನಲ್ಲ. ಹಾಗಿದ್ರೆ ನನಗೆ ತಂದೆ ಇಲ್ಲವೋ?
ಇದ್ದಾರೆ ಅಂತಾದ್ರೆ ಇಲ್ಲಿ ಯಾಕಿಲ್ಲ? ನಮ್ಮನ್ನ ಬಿಟ್ಟು ಹೋಗುವುದಕ್ಕೆ ಉದ್ದೇಶ ಏನು? ಅವರು ಎಲ್ಲಿದ್ದಾರೆ? ನಾನು ಯಾರ ಮಗ? ಎಲ್ಲದಕ್ಕೂ ಉತ್ತರ ಮಗು, ನಮ್ಮ ಮೇಲಿನ ಯಾವುದೋ ಮುನಿಸು ಕಾರಣವಾಗಿ ನಮ್ಮನ್ನು ಬಿಟ್ಟು ಹೋಗಿರುವುದಲ್ಲ, ಅಥವಾ ನಮ್ಮನ್ನು ಕಡೆಗಣಿಸುತ್ತಲೂ ಇಲ್ಲ. ಕಂದ, ನೀನು ಯಾರ್ಯಾರದ್ದೋ ಹೇಳ ಹೆಸರದವನ ಮಗನಲ್ಲ. ಅಂದ್ರೆ ಮಗು, ಪಾಂಡವರಲ್ಲಿ ಒಬ್ಬನಾದ ಭೀಮಸೇನ ಹಾಗೂ ಹಿಡಿಂಬೇರಿಗೆ ಪುತ್ರನಾದ ಕಲಿ ಘಟೋತ್ಕಚ ಎನ್ನುವರೇ ನಿನ್ನ ತಂದೆಯಾಗಿದ್ದಾರೆ ಮಗು. ಈ ಹಿಡಿಂಬಾವರದ ಅಧಿಕಾರಿಯು ನಿನ್ನ ತಂದೆಯವರು. ಆದ್ರೆ ಮಗು, ಈ ಹೊತ್ತಿಗೆ ನಮ್ಮ ಜೊತೆಲಿಲ್ಲ. ಯಾಕೆ? ಪಾಂಡವರು ರಾಜಸೂಯಾದ್ವರವನ್ನು ಮಾಡುತ್ತಾ ಇದ್ದಾರೆ. ಆ ರಾಜಸೂಯಾದ್ವರದಲ್ಲಿ ದಿಕ್ಕು ದಿಕ್ಕುಗಳಿಗೆ ಹೋಗಿ ಬೇಕಾದಂತ ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸುವುದಕ್ಕೋಸ್ಕರವಾಗಿ ಬೆಂಬಲವಾಗುವುದಕ್ಕೆ, ಸಹಾಯವಾಗುವುದಕ್ಕೆ ನಿನ್ನ ತಂದೆಯವರನ್ನು ಬರ ಹೇಳಿದ್ದಾರೆ. ರಾಜಸೂಯಕ್ಕೆ ನಾವು ಅಲ್ಲಿಗೆ ಹೋಗಬೇಕಾಗಿದೆ. ಆವಾಗ ನಿನ್ನ ತಂದೆಯವರನ್ನು ನೋಡಬಹುದು. ಅಲ್ಲ, ಅದನ್ನು ಮುಗಿಸಿ ಬಂದಾಗ ಅವರನ್ನು ನೀನು ಕಾಣಬಹುದಂತೆ. ನೆಮ್ಮದಿ ಆಯ್ತು ತಾನೆ? ಇನ್ನು ಹೇಳಬೇಕಾದ ಅಗತ್ಯ ಇಲ್ಲ. ನಾಳೆ ದಿವಸ ನನ್ನ ಊರಿಗೆ ಮಕ್ಕಳು ಪ್ರಶ್ನಿಸುವ ಮೊದಲಾಗಿಯೇ ನನ್ನಪ್ಪ ಇಂತಮ ಎನ್ನುವ ಹಾಗೆ ನಾನು ಎದೆ ತುಂಬಿ ಎದೆ ತಟ್ಟಿ ಹೇಳ್ತೇನೆ. ಹಾಗಾದ್ರೆ ಈಗ ಬಾ ಉಣ್ಣುವೆಯಂತೆ. ಇದಿಷ್ಟು ನನ್ನ ಪೂರ್ವಾಪರದ ವಿಚಾರ. ಆದ್ರೆ ನನ್ನ ಭವಿಷ್ಯದ ಕುರಿತಾಗಿ ಒಂದು ಮಾತಾಡ್ಲ. ಯಾವುದದು? ಸರ್ವ ಸಿದ್ಧಿಯ ಪಡೆವ ಆಸೆಯೋ, ಸರ್ವ ಸಿದ್ಧಿಯ ಪಡೆವ ಆಸೆಯೋ, ಪಡೆವ ಆಸೆಯೋ, ಪರ್ವಕಾಲ ಇಂದೆಂಬ ಹಿರಿಯವು, ಒಲಿವ ಶಕ್ತಿಯ ತೋರು ದಯದಲ್ಲಿ, ಒಲಿವ ಶಕ್ತಿಯ ತೋರು ದಯದಲ್ಲಿ, ಶರಣು ಮಾತೆಯೇ ಪಾದ ಪದ್ಮಗೆ ನಿನ್ನ ಪ್ರಶ್ನೆಗೆ ಜಿಜ್ಞಾಸೆಗೆ ಉತ್ತರ ಸಿಕ್ಕಿದಲ್ಲ. ಆದ್ರೆ ನನ್ನ ಭವಿಷ್ಯದ ಕುರಿತಾಗಿ ಆಲೋಚನೆ ಮಾಡಬೇಕಾ ಬೇಡ? ನಿನ್ನ ಭವಿಷ್ಯಕ್ಕೆ ನಾವು ಯೋಚನೆ ಮಾಡ್ತೇವೆ, ಬೇಕಾದ್ರೂ ಒದಗಿಸಿಕೊಟ್ಟಿದ್ದೇವೆ. ಅಮ್ಮ, ಮತ್ತಿನ್ನೇನುಂಟು? ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ಹೇಳಿದ್ರು. ಪ್ರಾಥಮಿಕವಾದಂತಹ ಶಿಕ್ಷಣವನ್ನು ನಿಮ್ಮ ಮೂಲಕವಾಗಿ ತಿಳಿದವ ನಾನು, ಆರ್ಜಿಸಿಕೊಂಡವ ನಾನು. ಇದುವರೆಗೆ ಎಲ್ಲವನ್ನ ತಿಳಿಸಿಕೊಟ್ರಿ. ಆದ್ರೆ ಕೇವಲ ಅಷ್ಟು ಮಾತ್ರ ಅಲ್ಲ ತಾಯಿ, ಇನ್ನೇನಿದೆ? ನನ್ನ ಮನದ ಆಸೆಯೇ ಬೇರೆ. ಲೋಕಮುಖದಲ್ಲಿ ಕೆಲವರು ಮಕ್ಕಳು ಕೆಲವೊಂದು ವಿದ್ಯೆ ಕುರಿತಾಗಿ ಸೀಮಿತವಾಗಿ ಮಾತ್ರ ತಮ್ಮ ಮನಸ್ಸನ್ನು ಬೆಳೆಸಿಕೊಂಡಿರ್ತಾರೆ. ಅಷ್ಟನ್ನೇ ಕಲಿಯಬೇಕು ಎನ್ನುವ ಹಾಗೆ ನನಗೆ ಹಾಗಲ್ಲ ತಾಯಿ. ಸರ್ವ ಸಿದ್ಧಿಯ ಪಡೆಯುವ ಆಸೆಯು, ಅದಕ್ಕೆ ಸರ್ವಾರ್ಥ ಸಾಧಿಕೆಯ ಅನುಗ್ರಹವೇ ಆಗಬೇಕಷ್ಟೇ ಅಲ್ವಾ? ಆ ತಾಯಿಯ ಕುರಿತಾಗಿ ಅರ್ಚಿಸಿ ಆರಾಧಿಸಿ ಅವಳ ಪೂರ್ಣಾನುಗ್ರಹಕ್ಕೆ ಪಾತ್ರನಾಗಿ ಸರ್ವಸಮರ್ಥನಾಗುವಲ್ಲೇ ಮನವನ್ನ ಮಾಡಿದವ ನಾನು. ಅದಕ್ಕೆ ಶಾಕ್ತೇಯರ ಅನುಗ್ರಹ ಬೇಕು. ಹಾಗಾಗಬೇಕು ಅಂತಾದ್ರೆ ಯೋಗ್ಯವಾದಂತ ಗುರು ಎನ್ನುವುದು ಬೇಕು. ನನ್ನ ಜೀವನದ ಗುರಿ ಎನ್ನುವುದು ಮುಂದುಂಟು. ಸರಿಯಾದಂತ ಯೋಗ್ಯರಾದಂತ ಗುರು ನನ್ನ ಹಿಂದೆ ಇದ್ದಾನೆ ಅಂತಾದ್ರೆ ಆ ಸಾಧನೆಯನ್ನ ಮಾಡುವುದಕ್ಕೆ ನನಗೆ ಅನುಕೂಲವಾಗ್ತದೆ. ಮಗು, ನಿನ್ನ ಅಪೇಕ್ಷೆ ತಪ್ಪಾದದೇನೂ ಅಲ್ಲ. ಆದ್ರೆ ಒಂದಿದೆ, ಏನು? ಯಾವ ವಿದ್ಯೆಯನ್ನು ಬೇಕಾದ್ರೂ ಕಲಿತುಕೋ, ಯಾವ ಸಿದ್ಧಿಯನ್ನು ಬೇಕಾದ್ರೂ ಹೊಂದಿಕೋ. ಆದ್ರೆ ಈಗ ಬೇಡ ಮಗು. ಹೇಗೂ ನಿನ್ನ ತಂದೆಯವರು ಬರುತ್ತಾರೆ, ಅಥವಾ ನಾವು ರಾಜಸೂಯಕ್ಕೆ ಬೇಕಾದ ಹಾಗೆ ಹೋಗಿ ಬರುತ್ತೇವಲ್ಲ, ಆ ಬಳಿಕ ಸೂಕ್ತವಾದಂತ ಗುರುಗಳನ್ನು ಹುಡುಕಿ ನಿನ್ನ ತಂದೆಗೆ ಬೇಕಾದರೂ ಒದಗಿಸಿಕೊಡುತ್ತಾರೆ. ಆಗ್ಲಿಕ್ಕಿಲ್ಲ. ಹಠ ಮಾಡುವುದಿದ್ರೆ ಮಕ್ಕಳು ಯಾರಲ್ಲಿ? ಹೆಚ್ಚಾಗಿ ತಾಯಿಯಲ್ಲೇ ಹಠ ಮಾಡೋದು ಬಿಟ್ಟು ಅಪ್ಪನಲ್ಲಿ ಹಠ ಮಾಡ್ಲಿಕ್ಕೆ ಹೋಗುದಿಲ್ಲ. ನನಗೆ ಬೇಕಾದದ್ದು ಸರ್ವ ಸಿದ್ಧಿ. ಅದನ್ನ ಕೊಡಿಸುವುದಕ್ಕೆ ಮಕ್ಕಳ ಅಮ್ಮನಲ್ಲೇ ಹಠ ಮಾಡುದು. ಆದ್ರೆ ಅಪ್ಪ ಹೆಂಡತಿಯ ಮಾತನ್ನು ಕೇಳು. ಪರಮಾಜ್ಯಗೆ ದಿವ್ಯ ಪೀಠವನಿತ್ತು ಸತ್ಕರಿಸಿ ಸಂತಸದಿಂದಲಿಯೇ ಚರಣಧೂಳಿಯನಂತು ಧನ್ಯರಾದೆವು. ನೀವ್ಯಾರ್ ಅರೋಹಿ ಮನ್ನಿಪುದೆಂದಳೋ. ಮನ್ನಿಸಬೇಕು ಸ್ವಾಮಿ. ಹುಡುಗನೇನು ಹಠ ಮಾಡುತ್ತಾ ಇದ್ದ, ಆ ಕಾರಣಕ್ಕೋಸ್ಕರವಾಗಿ ಅವನತ್ತವೇ ನಾನು ಲಕ್ಷ್ಯವಿತ್ತು ಹೊರತು ನಿಮ್ಮನ್ನು ನಾನು ಕಾಣದೇ
ಬಹಳಷ್ಟು ಆಗುತ್ತಾಯಿತು. ಆದ್ದರಿಂದ ಇಲ್ಲ ತಾಯಿ ಮಗನ ಸಲುಗೆ ಆದ್ದರಿಂದಲಾಗಿ ನಮ್ಮ ಮೇಲೆ ಮುನಿಸಿಕೊಳ್ಳಕೂಡದು. ತಾವು ಯಾರೆನ್ನುವ ಹಾಗೆ ನಾನು ತಿಳಿದಿಲ್ಲ, ಆದ್ರೆ ಯಥಾಮತಿಯಾಗಿ ನಿಮ್ಮನ್ನು ಸತ್ಕರಿಸಿದ್ದೇನೆ. ಲೋಪದೋಷಗಳಿದ್ರೆ ಕ್ಷಮಿಸಿ, ಅಪ್ಪಣೆಯ ಮಾಡಲಿ ಸ್ವಾಮಿ, ಅಪ್ಪಣೆಯಾಗಲಿ. ಓ ಕಲ್ಯಾಣಿ, ಲಾಲಿಸು ಕಲ್ಯಾಣಿ, ವಿಜಯಂಬರು ಎನ್ನ ಲಾಲಿಸು ಕಲ್ಯಾಣಿ, ವಿಜಯಂಬರು ಎನ್ನ ಲಾಲಿಸು ಕಲ್ಯಾಣಿ, ವಿಜಯಂಬರು ಎನ್ನ ಕಾಳಿ ಆರಾಧಕನು, ಕಾಳಿ ಆರಾಧಕನು, ಮೂಲ ಮಂತ್ರದಿ ಸರ್ವ ಸಿದ್ಧಿಯ ವ್ರತವನು ತಾಳಿಗೆ ನಿದು ಸತ್ಯವೋ. ಆಲಿಸು ಕಲ್ಯಾಣಿ, ವಿಜಯ ಎಂಬರು ಎಂದರು ಕಾಳಿ ಆರಾಧಕನು. ಓ ಕಲ್ಯಾಣಿ, ಗುರುವರೇ, ನನ್ನ ಅಮ್ಮನ ಹೆಸರು ಕಲ್ಯಾಣಿ ಅಲ್ಲ. ಸುಮ್ಮನಿದ ಬಾಲಿಶವಾದಂತಹ ಮಾತು ಬಿಡು. ಕಾಮಕಟಂಕಟೆ, ಸ್ತ್ರೀಯಾದವಳು ಲೋಕಕ್ಕೆ ಕಲ್ಯಾಣವನ್ನೇ ಬಯಸುವವಳು ಎನ್ನುವ ಕಾರಣದಿಂದಲೇ ಸ್ತ್ರೀಯನ್ನು ಕಲ್ಯಾಣಿ ಅಂತ ಕರೆಯುವುದು. ಅರ್ಥ ಆಯ್ತಾ ಈಗ? ಈಗ ಗೊತ್ತಾಯ್ತು. ಮತ್ತೆ ಕಲಿತಾನಂತೆ ಎಲ್ಲ. ತಾಯಿ ಮಗನ ಸಂಭಾಷಣೆಯನ್ನು ಈ ಕಡೆ ಸಂಚರಿಸುತ್ತಿದ್ದಂತಹ ನಾನು ಗಮನಿಸಿದೆ. ಮಗನಲ್ಲಿರುವಂತಹ ಉತ್ಸುಕತೆ, ಅವನಲ್ಲಿರುವಂತಹ ಆ ಒಂದು ಆಶೆ ಆಕಾಂಕ್ಷೆಗಳು ಈಡೇರಿಸಬೇಕಾದದ್ದು ತಾಯಿಯಾದವಳ ಕರ್ತವ್ಯ. ಅದಕ್ಕೆ ನಾನು ಆಡಿದೆ, ಅವರ ತಂದೆ ಬರ್ತಾರೆ, ಆ ಬಳಿಕ ಬೇಕಾದರೂ ಒದಗಿಸಿ ಕೊಡೋಣ. ಈ ಹುಚ್ಚು ಹುಡುಗನಿಗೆ ಹಂಬಲ. ಈ ಮಾತೊಂದುಂಟು ನೋಡು. ಹಾ. ಹುಡುಕುವ ಬಳ್ಳಿ ಹರಿದಾಡಿ ಬಂದು ಕಾಲ ತೊಡರಿದಾಂಗ, ಬಯಸಿದ ಮುಕುಟ ಬೆಳಗಾಗ ಬಂದು ಶಿರವ ನಡೆರಿದಾಂಗ. ಯಾವುದು ಔಷಧೀಯ ಗುಣವುಳ್ಳಂತಹ ಬಳ್ಳಿಯನ್ನು ಹುಡುಕುತ್ತಾ ಹೋದಾಗ ಅದೇ ತನ್ನ ಕಾಲಿಗೆ ತೊಡರಿದ ಹಾಗೆ. ಯಾವನೋ ಒಬ್ಬನು ಅಧಿಕಾರವನ್ನು ಸ್ಥಾಪಿಸಬೇಕು ಅಂತ ಆಲೋಚಿಸಿದಾಗ ಬಂದವರೆಲ್ಲ ಅವನಿಗೆ ಅಧಿಕಾರವನ್ನು ಒಪ್ಪಿಸಿದ ಹಾಗೆ ಆಗಿ ಹೋಯಿತು. ಯಾವ ಸದುದ್ದೇಶದಿಂದ ನಾನು ಈ ಕಡೆಗೆ ಸಂಚರಿಸ್ತಾ ಇದ್ದೇನೋ ಅದಕ್ಕೆ ಅನುಗುಣವಾಗಿ ನಿಮ್ಮ ಸಂಭಾಷಣೆ ನನಗೆ ಕೇಳಿ ಬಂತು. ಅಂದ್ರೆ ಏನು ಸ್ವಾಮಿ? ನನ್ನನ್ನು ವಿಜಯ ಮುನಿ ಅಂತ ಹೇಳ್ತಾರೆ. ಓಹೋ, ಹೌದಪ್ಪ. ಅಷ್ಟೇ ಅಲ್ಲ, ಈ ಅವನಿ ಸಾಗರ ಸಂಗಮ ಕ್ಷೇತ್ರದಲ್ಲಿ ನನ್ನದೇ ಆದಂತಹ ಆಶ್ರಮವೊಂದನ್ನು ರಚಿಸಿಕೊಂಡು ಲೋಕಪಾಲಕಿ ಎಂದೆನಿಸಿದಂತಹ ಕಾಳಿಕಾಂಬೆಯನ್ನು ಅನವರತವೂ ಭಜಿಸುವವನು ನಾನು. ಅಳಿಯ ಭಕ್ತರು. ಹೌದು. ಓಹ್, ಅಷ್ಟೇ ಅಲ್ಲ, ಅವಳ ಅನುಗ್ರಹದ ಮೂಲಕವಾಗಿ ಸರ್ವ ಸಿದ್ಧಿಗಳನ್ನು ವಿದಿತ ಮಾಡಿಕೊಂಡವನು, ಸಿದ್ಧಿತ ಮಾಡಿಕೊಂಡವನು ನಾನಿದ್ದೇನೆ. ಹೌದೇ? ಆದರೆ ಒಂದುಂಟು ನೋಡು, ಯಾವುದೇ ಆಗಲಿ ಈ ಪ್ರಪಂಚದಲ್ಲಿ ಸದ್ವಿನಿಯೋಗವಾಗಬೇಕು, ಮತ್ತೊಬ್ಬರಿಗೆ ಅದರಿಂದ ಅನುಕೂಲವನ್ನು ಒದಗಿಸಿಕೊಡಬೇಕು. ನೀರು ಹರಿದು ಬರುವಂತೆ ವಿದ್ಯೆ ಎನ್ನುವುದು ಒಬ್ಬರಿಂದ ಒಬ್ಬರಿಗೆ ಹರಿದು 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 ಬರಬೇಕು ಅಲ್ವೇ? ಒಂದು ಮರವಾದರೂ ತಾನು ಬಿದ್ದು ಹೋಗುವ ಮೊದಲು ಒಂದಿಷ್ಟು ಬೀಜಗಳನ್ನು ಭೂಮಿಯಲ್ಲಿ ಉತ್ಪಾದನ ಮಾಡಿ ಬೇಕಾದಂತ ಮತ್ತೆ ಚಿಗುರೊಡಿಸುತ್ತದೆ ಅಲ್ವೇ? ಮತ್ತೆ ಅದು ಬೆಳೆಯುವ ಹಾಗೆ ಮಾಡುತ್ತದೆ. ವಿದ್ಯೆಯು ಹಾಗೆ ನಮ್ಮಲ್ಲಿದ್ದವರನ್ನು ಮತ್ತೊಬ್ಬರಿಗೆ ಒದಗಿಸಿಕೊಡಬೇಕು. ಧನ ಸಂಪತ್ತೇ ಆಗಲಿ, ಭೂಮಿಯೇ ಆಗಲಿ, ಸಕಲ ಐಶ್ವರ್ಯಗಳೇ ಆಗಲಿ, ಹಾ. ಅದು ವಿನಿಯೋಗವಾಗದೇ ಇದ್ರೆ ಏನಾದರೂ ಪ್ರಯೋಜನ ಉಂಟೆ ಹೇಳು? ಇಲ್ಲವೇ ಇಲ್ಲ. ಎಲ್ಲವನ್ನು ಸಿದ್ಧಿ ಮಾಡಿಕೊಂಡಂತಹ ಕರಗತವಾದಂತಹ ವಿದ್ಯೆಗಳನ್ನು ಮತ್ತೊಬ್ಬನಿಗೆ ತಾರೆ ಏರಬೇಕು ಗುರುವರಿಯನಾಗಿ ಅಂತ ನನ್ನ ಆಶೆ ಆಕಾಂಕ್ಷೆ ಇತ್ತು. ಅದನ್ನು ಧರಿಸಿಕೊಳ್ಳುವುದಕ್ಕೂ ಸಾಮರ್ಥ್ಯವನ್ನು ಹೊಂದಿದವನೇ ಆಗಬೇಕೋ ಬೇಡವೇ ಹೇಳು? ಬೇಕೇ ಬೇಕು. ಅದಕ್ಕೆ ಅರಸುತ್ತಾ ಬಂದಾಗ ನಿನ್ನ ಮಗನನ್ನು ನಾನು ನೋಡಿ ಅವನ ಉಪಚರ್ಯೆಯನ್ನು ಗಮನಿಸಿದಾಗ, ಅಂಗಸೌಷ್ಠವವನ್ನು ನೋಡಿದಾಗ, ದೇಹ ಪ್ರಕೃತಿ ಪ್ರತಿಯೊಂದನ್ನು ನೋಡಿದಾಗ ಇವನು ಅದನ್ನು ಅಭ್ಯಾಸ ಮಾಡುವುದಕ್ಕೆ ಸಮರ್ಥ. ಎಲ್ಲಿಗೆ ಹೋಗುದು ತಡಿಯ? ಏನೇ ಅಲ್ಲ, ಸಮರ್ಥ ಇರಬಹುದು ಸ್ವಾಮಿ. ಆದ ಕಾರಣ ಅವನನ್ನು ನೀನು ನನ್ನ ಜೊತೆಯಲ್ಲಿ ಕಳುಹಿಸಿಕೊಟ್ರೆ ನನ್ನ ಕರಕಮಲ ಸಂಜಾತನಾಗಿ ಯಾವುದನ್ನು ಅವನ ಅಪೇಕ್ಷೆ ಇದೆಯೋ ಅದನ್ನು ಈಡೇರಿಸುವುದಕ್ಕೆ ನಾನು ಸಿದ್ಧ. ಸ್ವಾಮಿ, ಏನು ಮಕ್ಕಳು ಕೀರ್ತಿವಂತರಾಗುತ್ತಾರಂತಂದ್ರೆ ಯಾವ ಹೆತ್ತ ತಾಯಿ ಸಂತೋಷ ಪಡೆಯುವುದಿಲ್ಲ ಹೇಳಿ? ಸರಿ, ಸತ್ಯವೇ ಹೌದು. ಮಗನ ಭವಿಷ್ಯ ಉಜ್ವಲವಾಗಬೇಕೆನ್ನುವಂತ ಕನಸು ನನಗೂ ಇದೆ. ಆದರೆ ಯೋಚನೆ ಮಾಡಿ, ಈ ಮಗು ಹುಟ್ಟುವಂತ ಕಾಲದಲ್ಲಿ ಅವನ ತಂದೆ ಅಂದ್ರೆ ನಮ್ಮವರಂತ ಘಟೋತ್ಕಚ ನನ್ನ ಜೊತೆಯಲ್ಲಿ, ಹಾಗಾದ್ರೆ ಕಾರ್ಯಾರ್ಥಿಗಳಾಗಿ ಹೋದವರು
ಮರಳಿ ಮನೆಯನ್ನು ಸೇರುತ್ತಿರುವಂತಹ ಹೊತ್ತಿನಲ್ಲಿ ನಾ ಹೆತ್ತ ನನ್ನ ಮಗನನ್ನು ಅವರಿಗೆ ತೋರಿಸಿ ಅವರ ಕಣ್ಣುಗಳಲ್ಲಿ ನಾನು ಆನಂದವನ್ನು ಕಾಣಬೇಕೇ ಬೇಡುವೆ. ನಮ್ಮ ಮಗ ನಮ್ಮ ವಂಶವನ್ನು ಉಳಿಸುವ ನಮ್ಮ ಕುಲವನ್ನು ಬೆಳೆಸುವವನು ಎನ್ನುವ ಹಾಗೆ ಅವರು ಹೆಮ್ಮೆಯಿಂದ ಬೀಗುತ್ತಿರುವಂತಹ ಆ ಮುಖವನ್ನು ನಾನು ಕಾಣಬೇಕೇ ಬೇಡುವೆ. ಹಾಗಾದರೆ ಬಂದಿರುವಂತ ಅವರು ನಮ್ಮ ಮಗ ಇಲ್ಲಿ ಅಂತ ಕೇಳಿದ್ರೆ ಅವರಿಗೆ ನಿರಾಶೆ ಉಂಟು ಮಾಡುವುದಕ್ಕಾಗುತ್ತದೆ. ಆದ್ರಿಂದ ಅವರು ಬರಲಿ, ಆ ಬಳಿಕ ಕಳಿಸಿಕೊಡುವೆ. ಮಾತೆಯಾಗಿ ನಿನ್ನ ಒಡಲಿನ ಮರ್ಮವನ್ನು ನಾನು ಅರ್ಥವಿಸಿಕೊಂಡೆ ತಾಯಿ. ಆದರೆ ಯೋಚಿಸಿ ನೋಡು, ಘಟೋತ್ಕಜನೇನು ನಿನಗೆ ಗಂಡನಾಗಿರಬಹುದು, ನನಗೆ ಅನ್ಯನೇ ಹೇಳು. ನನಗೂ ಪರಿಚಯಸ್ಥನೇ ಅವ. ನನ್ನ ಸ್ಥಾನ ಮಾನ ಘನತೆ ಗೌರವವನ್ನು ಗುರುತಿಸಿದವನು ಅವನಿದ್ದಾನೆ. ನೀನು ಅವನು ಬಂದರೆ ಅವನಲ್ಲಿ ಒಂದು ಹೇಳಬಹುದು. ಹೇಗೆ? ವಿಜಯ ಮುನಿಗಳ ಸನಿಹಕ್ಕೆ ಹೋಗಿದ್ದಾನೆ ನಮ್ಮ ಕುವರ ಸಾಗರ ಕ್ಷೇತ್ರಕ್ಕೆ ಹೇಳಿದ್ರೆ ನನ್ನ ನಿನಗಿಂತ ಹೆಚ್ಚಿನ ಸಂತುಷ್ಟ ಮನೋಭಾವನೆಯನ್ನು ಅವನು ಹೊಂದುತ್ತಾನೆ. ಕಾಣಬಹುದಾದ್ರೆ ಅಲ್ಲಿಗೆ ಬರಬಹುದು. ಓಹೋ, ನೇರವಾಗಿ ಆಶ್ರಮಕ್ಕೆ ಶಿಷ್ಯರೇ ಗುರುವನ್ನು ಹುಡುಕಿಕೊಂಡು ಹೋಗಬೇಕು. ಆದ್ರೆ ನಿನ್ನ ಸೌಭಾಗ್ಯ ಕಂದ, ಪೂಜ್ಯರಾದಂತ ಗುರುಗಳೇ ನಿನ್ನ ಬಳಿಗಾಗಿ ಒದಗಿ ಬಂದಿದ್ದಾರಂತಾದ್ರೆ ಇದು ಸರ್ವ ಸಿದ್ಧಿಯನ್ನು ಪಡೆಯುವಂತ ಹಂಬಲ ನಿನಗೆ, ಅದನ್ನು ಪೂರ್ಣವಾಗಿ ಸಿದ್ಧಿಸಿಕೊಂಡಿರುವಂತ ಮಹಾತ್ಮರೇ ಹುಡುಕುತ್ತಾ ನಿನ್ನ ಬಳಿಗೆ ಬಂದಿದ್ದಾರಂತಾದ್ರೆ ಖಂಡಿತ ದೈವ ಯೋಗವಲ್ಲದೆ ಇನ್ನೇನೂ ಅಲ್ಲ. ಸರಿ ಮಗು, ಕೀರ್ತಿವಂತನಾಗು ಮಗ. ಕ್ಷಣ ಕ್ಷಣಗಳಲ್ಲಿಯೂ ನಾವು ವಿದ್ಯೆಯನ್ನು ಸಂಪಾದಿಸಬೇಕು. ಕಣ ಕಣಗಳಲ್ಲಿಯೂ ಸಂಪತ್ತನ್ನು ನಾವು ಗಳಿಸಿಕೊಳ್ಳಬೇಕು. ಹೊತ್ತು ಎನ್ನುವಂಥದ್ದು ಕಳೆದು ಹೋಯಿತು ಅಂತಾದ್ರೆ ಮತ್ತೆ ಬಾರದು ಮಗ. ಆ ಒಂದೊಂದು ಹೊತ್ತಿನಲ್ಲಿಯೂ ಈ ಸಣ್ಣ ವಯಸ್ಸಿನಲ್ಲಿ ಬೇಕಾದ ವಿದ್ಯೆಯನ್ನು ನೀನು ಆರ್ಜಿಸಿಕೊಂಡೆ ಅಂತಾದ್ರೆ ಕೀರ್ತಿವಂತನಾಗುತ್ತೆ, ಸಿದ್ಧಿ ಪುರುಷನಾಗುತ್ತೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಸರಿ, ಗುರುಗಳಿಗೆ ವಿಧೇಯನ ಅಂತ ಶಿಕ್ಷನಾಗಿ ಬೇಕಾದಂತ ಎಲ್ಲಾ ಸಿದ್ಧಿಯನ್ನು ಹೊಂದಿ ದೈವಿ ಕೃಪೆಗೆ ಪಾತ್ರನಾಗಿ ಕೀರ್ತಿವಂತನಾಗು ಕುಮಾರ. ಕೀರ್ತಿವಂತನಾಗು. ನಾನು ಈ ಮಗನನ್ನು ಹೆತ್ತ ತಾಯಿ, ಆದ್ರೆ ನೀವು ಹಾಗೆ ಗುರುಗಳಾಗಿದ್ದೀರಿ. ಗುರುವಾದವರು ಪ್ರಪಂಚದಲ್ಲಿರುವ ಸಕಲ ಜೀವರಾಶಿಗಳನ್ನು ಮಾತ್ರ ಹೃದಯದಿಂದಲೇ ಕಾಣಬೇಕು. ಅಂಥವನು ಮಾತ್ರವೇ ಗುರುವಾಗುವುದಲ್ಲ. ಹಾಗಾದ್ರೆ ನನ್ನ ಕಂದನನ್ನು ಮತ್ತೊಂದು ತಾಯಿಯ ಮಡಿಲಿಗೆ ಇಡುವಂತೆ ನಿಮ್ಮ ಮಡಿಲಿಗೆ ಒಪ್ಪಿಸುತ್ತಾ ಇದ್ದೇನೆ. ಈ ಹುಡುಗನನ್ನು ಬೆಳಗಿಸುವಂತ ಹೊಣೆಗಾರಿಕೆ ನಿಮಗೆ ಬೇಸರಿಸಿದರೂ ಕಳವಳಗೊಳ್ಳದಿರು. ನಿನ್ನ ಮಗನನ್ನು ಯೋಗ್ಯ ಗುರುವಿನಲ್ಲಿಗೆ ಸಲ್ಲಿಸಿ. ಬಾಲಕನ ಒಡಗೂಡಿಯೇ ದರೆಜಲದಿ ಸಂಗಮದ ಗುಪ್ತ ಕ್ಷೇತ್ರಕ್ಕೆ ಬಂದು ಅನುಯಿದನು ವಿಜಯ ಬಾಲಕಗೆ. ಮಗನೇ ಭರ್ಭರಿಕ, ಗುರುವರ್ಯ, ಅಮ್ಮನಿಂದ ಬೀಳ್ಕೊಂಡು ನಾವು ಈ ಕಡೆಗೆ ಬಂದವರು. ಅವನಿ ಸಾಗರ ಸಂಗಮ ಕ್ಷೇತ್ರದಲ್ಲಿ ಮಿಂದು ಶುಚೀರ್ಭೂತನಾದೆ. ನನಗೆ ತಿಳಿದಿರುವಂತಹ ಸಕಲ ಯೋಗ ವಿದ್ಯೆಗಳನ್ನು ಸಿದ್ಧಿವಿದ್ಯೆಗಳನ್ನು ನಿನಗೆ ಧಾರೆ ಎರೆದವನಿದ್ದೇನೆ. ಸಂತೋಷ. ಅಷ್ಟೇ ಅಲ್ಲ, ಈ ಪ್ರಪಂಚಕ್ಕೆ ಮೊದಲಿದ್ದ ಬರ್ಭರಿಕರಲ್ಲ, ವಿಶಿಷ್ಟವಾದ ಬರ್ಭರಿಕರಾಗಿ ನೀನು ಕಂಗೊಳಿಸಿದೆ. ಹೇಗೆ? ಮಾತೆಯಾದಂತಹ ಕಾಳಿಕಾ ಮಾತೆಯ ಅನುಗ್ರಹ ನಿನಗಾಯಿತು ನೋಡು. ಸರ್ವಸಿದ್ಧಿಗಳನ್ನು ಆ ಈಶ್ವರಿ ನಿನಗೆ ಈ ಹೊತ್ತಿನಲ್ಲಿ ದಯಪಾಲಿಸಿದವಳಿದ್ದಾಳೆ. ಈ ಪ್ರಪಂಚದಲ್ಲಿ ವ್ಯಕ್ತಿಯಾಗಿ ಶಕ್ತಿಯಾಗಿ ಬಾಳುವುದಕ್ಕೆ ಬದುಕುವುದಕ್ಕೆ ಬೆಳಗುವುದಕ್ಕೆ ಸಾಮರ್ಥ್ಯವನ್ನು ಹೊಂದಿದವನು ನೀನು ಕಂದ. ಅಷ್ಟೇ ಅಲ್ಲ, ಅವಳಿಂದಲೇ ದತ್ತವಾದಂತಹ ಅಕ್ಷಯ ಖಡ್ಗ, ಈ ಖಡ್ಗವನ್ನ ನಿನಗೆ ದಯ. ವಿಶಿಷ್ಟವಾದಂತಹ ಗುಣವುಳ್ಳಂತಹ ಅಕ್ಷಯ ಖಡ್ಗವಿದು. ಈ ಖಡ್ಗವನ್ನು ಧಾರಣೆ ಮಾಡಿ ಎಂತಹ ವೈರಿಯನ್ನು ನೀನು ಎದುರಿಸಿದೆ ಎಂದಾದರೂ ಅವನನ್ನು ಸಂಹರಿಸಬಲ್ಲಂತಹ ಸಾಮರ್ಥ್ಯ ನಿನ್ನ ಪಾಲಿಗೆ ಬದುಕುತ್ತದೆ. ಸರಿ, ಅಷ್ಟೇ ಅಲ್ಲ, ಯಾವುದೇ ಯುದ್ಧದಲ್ಲಿಯೂ ಬರುವಂತಹ ಫಲಿತಾಂಶ ಇಂತಹುದೇ ಎನ್ನುವುದನ್ನು ಯಾರಿಂದಲೂ ನಿರ್ಣಯ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅದು ತಿಳಿಯಬೇಕು ಅಂತಾದ್ರೆ ಅಂತಿಮದಲ್ಲಿ ಮಾತ್ರ ಅಲ್ಲವೇ? ಆದರೆ ಈ ಖಡ್ಗ ಧಾರಣೆ ಮಾಡಿದಂತಹ ನಿನಗೆ ಅದು ತಿಳಿಯುತ್ತದೆ. ಯಾಕೆ? ಖಡ್ಗದ ಮಹಿಮೆ ಅಂತಹುದು. ಮುಂದೊದಗಬಹುದಾದಂತಹ ಫಲಿತಾಂಶವನ್ನು ಹಿಂದೆ ನಿರ್ಣಯಿಸುವ ಸಾಮರ್ಥ್ಯ ಈ ಖಡ್ಗಕ್ಕಿದೆ. ಮಗನೇ, ಎಲ್ಲವನ್ನು ದಯಪಾಲಿಸಿ ಆಯಿತು. ದೇವಿಯ ಅನುಗ್ರಹಕ್ಕೆ ನೀನು ಪಾತ್ರನಾದವನಿದ್ದೀಯ. ಆದರೆ ನಾನು ಸ್ವಲ್ಪ ತರಾತುರಿಯಲ್ಲಿದ್ದೇನೆ. ಅಂದ್ರೆ ನಾನು ತಪಶ್ಚರ್ಯೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳಬೇಕು. ಇಷ್ಟರವರೆಗೆ ಆರ್ಜಿಸಿದಂತಹ ಪುಣ್ಯ ಫಲವ ನಿನಗೆ ದಾರ ಎರೆದೆ. ಇನ್ನೂ ಪುಣ್ಯ ಫಲವನ್ನು ನಾನು ಸಿದ್ಧಿಸಿಕೊಳ್ಳಬೇಕು ಅಂತ ಆಶೆ ಇದೆ. ಆದರೆ ಈ ಪರಿಸರ ಇದೆಯಲ್ಲ, ಅವನಿ ಸಾಗರ ಸಂಗಮ ಕ್ಷೇತ್ರ, ಇಲ್ಲಿಗೆ ಒಬ್ಬನ ಕಾಟ ಅತಿಯಾಗಿ ಆಗುತ್ತಾ ಇದೆ. ಗಜಕರ್ಣನೆನ್ನುವಂತಹ ರಕ್ಕಸ ಆಗಾಗ ಇಲ್ಲಿಗೆ ದಾಳಿಯನ್ನು ಮಾಡುವುದರ ಮುಖಾಂತರವಾಗಿ ಯಾಗ ಯಜನಾದಿಗಳನ್ನು ಹಾಳುಗಡಹುತ್ತಾ ಇದ್ದಾನೆ. ಇಲ್ಲಿ ನಡೆಯುವಂತಹ ಸತ್ಕೃತಗಳಿಗೆ, ಸದ್ಧರ್ಮಗಳಿಗೆ, ಸತ್ಕಾರ್ಯಗಳಿಗೆ ಅಡ್ಡಿಯಾತಂಕವನ್ನು ಒಡ್ಡುತ್ತಾ ಇದ್ದಾನೆ. ಅವನಿಂದ ಬರಬಹುದಾದಂತಹ ಯಾವುದೇ ಅಡ್ಡಿಯಾತಂಕಗಳಿದ್ದರೂ ಅದಕ್ಕೆ ನೀ ತಡೆಯೊಡ್ಡಬೇಕು. ಅನುಮಾನಿಸದಿರಿ ಗುರುಗಳೇ, ನೀವು ಮಾಡುವಂತ ಕಾರ್ಯಕ್ಕೆ ಸ್ವಲ್ಪವೂ ಲೋಪ ಬಾರದೆ ಇರುವ ಹಾಗೆ ಜಾಗರೂಕನಾಗಿ ಕಾಯುವ ಹೊಣೆಗಾರಿಕೆ ನನಗೆ.
ಸರಿ ಮಗನೇ ಬಾ. ವರವ ಪಡೆಯುವುದ ದೇವಿ ಅನುಗ್ರಹದಿ ವೀರ ಈ ಅವನೇ ಸಾಗರ ಸಂಗಮ ಕ್ಷೇತ್ರದಲ್ಲಿ ರಾಕ್ಷಸವೇನ ಗಜಕರ್ಣ ನಾಮಧೇಯಕನಾಗಿ ಬೆಳೆಯುತ್ತಾ ಇದ್ದೇನೆ. ನನ್ನ ಹೊಟ್ಟೆ ನೋಡಿದ್ರು ಎಷ್ಟೋ ಋಷಿಮುನಿಗಳ ಮಾಂಸ ಹೊಟ್ಟೆ ಒಳಗುಂಟು, ಎಷ್ಟೋ ದನ ಕರುಗಳ ಮಾಂಸ ಹೊಟ್ಟೆ ಒಳಗುಂಟು. ಆದ ಕಾರಣವೇ ನನಗೆ ಹೆಸರೇ ಗಜಕರ್ಣ. ಒಂದಲ್ಲ ಎರಡಲ್ಲ ಕೆಲವಾರು ಬ್ರಾಹ್ಮಣರನ್ನು ಹಿಡಿದು ತಿಂದವರಿದ್ದೇನೆ. ಮಾತ್ರ ಅಲ್ಲ, ಅಲ್ಲಿ ನಡೆಯುತ್ತಾ ಇದೆಯಲ್ಲ ಹೋಮ ಹವನ, ಆ ಹವನಕ್ಕೆ ಋಷಿ ಮುನಿಗಳು ಎಂತೆಂತಹ ಸುವಸ್ತುಗಳನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ತಲೆ ಸರಿ ಉಂಟು ಅವರಿಗೆ. ಒಳ್ಳೆಯ ತುಪ್ಪ ತಿಂದು ತೇಗುವುದು ಬಿಟ್ಟು ಅದನ್ನು ಅಗ್ನಿಗೆ ಆಹಾರವನ್ನು ಮಾಡ್ತಾರಲ್ಲ, ಇವರನ್ನು ಬಿಡಬಹುದಾ? ಬಿಡಬಾರದು. ಅದಕ್ಕಾಗಿ ಕಾಡುತ್ತಾ ಇದೆ ಋಷಿಯಾಶ್ರಮ. ಅಲ್ಲಿಗೆ ತೆರಳಿ ನೋಡೋಣ. ಎದುರುಗಡೆ ಬಂದು ನಿಂತ್ರೆ ಯಾರವ? ಒಬ್ಬ ಚೋಟುದ್ದ ಬಾಲ, ಕೈಯಲ್ಲಿ ಏನೋ ಆಯುಧವನ್ನು ಗಮನಿಸ್ತಾ ಇದ್ದಾನೆ. ಭಯಂಕರವಾದಂತಹ ಆಯುಧ. ಏನು ತೀವ್ರತೆ, ಏನು ಪ್ರಕಾಶಮಾನ. ಕಣ್ಣು ಬಿಡುವುದಕ್ಕಾಗುವುದಿಲ್ಲ, ಕೈಕಾಲು ಆಡಿಸುವುದಕ್ಕಾಗುವುದಿಲ್ಲ, ಮೈ ಬೆವರ್ತಾ ಇದೆ. ಏನೋ ಕಾರಣ? ಇವನನ್ನು ಹೀಗೆ ಎದುರಿಸುವುದಕ್ಕೆ ಸಾಧ್ಯ ಇಲ್ಲ. ಬೇರೆ ಏನಾದ್ರೂ ಉಪಾಯ ಮಾಡಿ ಇವರ ಸಮ್ಮುಖವನ್ನು ಸೇರಿಕೊಳ್ತಾರೆ. ಮಣಮಠ ಮಂತ್ರವ ಬಾಯುಳು ಪಠಿಸುತ್ತ ಕಪಟದ ಯೋಗಿಯು ನುಡಿತುದ ಮಣ್ಣ ಮಠ 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 ಮಣ್ಣ 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 ಕಪಟದ ಯೋಗಿಯು ನಡೆದುಂದ, ಕಪಟದ ಯೋಗಿಯು ನಡೆದುಂದ. ಮನ ಮನ ಬಾಯುಳು ಬಡಿಸುತ್ತ ಕಪಟದ ಯೋಗಿಯು ನಡೆದುಂದ. ಜೈ ಶಂಕರ್ ಪೋಳೆ. ನಮಸ್ಕಾರ. ನಮ್ಮ ಪರಿಚಯ ಐತೆ? ಇಲ್ಲಲ್ಲ, ಅಷ್ಟು ಸುಲಭದಲ್ಲಿ ನಿಮಗೆ ನನ್ನ ಪರಿಚಯ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಬದುಕಿನಲ್ಲಿ ಅದ್ಭುತವಾದಂತಹ ಸಾಹಸವನ್ನು ಮಾಡಿದವ ನಾನು. ಅದ್ಭುತವಾದಂತಹ ಸಾಹಸವನ್ನು ಮಾಡಿದವ ನಾನು. ಸಂತೋಷ. ಕೇಳುದಿಲ್ಲ, ನಾನು ಇಲ್ಲಿ ಮಾತಾಡಿದ್ರೆ ನಿಮಗೆ ಕೇಳುವುದಿಲ್ಲ ಅಂತ. ಹಾಗಾಗಿ ಎಲ್ಲರ ಹಾಗೆ ನಾನಲ್ಲ, ಭಯಂಕರ ಯೋಗ ಸಿದ್ಧಿಯನ್ನು ನಾನು ಮಾಡಿದವ. ಈಗ ಕೇಳ್ತಾ ಉಂಟು. ಯೋಗ ಸಿದ್ಧಿಯನ್ನು ಮಾಡಿದ್ದರಿಂದಲೇ ಅಪಾರವಾದಂತಹ ಸಾಧನೆಯನ್ನು ಮಾಡಿದ್ದು. ಏನೆಲ್ಲ ಸಾಧನೆ ಮಾಡಿದ್ರು? ಎಲ್ಲರ ಹಾಗೆ ನಾನಲ್ಲ. ಅದು ಗೊತ್ತಾಯ್ತು. ನೀವು ಒಂದ್ಸರಿ
ಸಾಧಾರಣ 70 ವರ್ಷಗಳ ಹಿಂದೆ 70 ವರ್ಷಗಳ ಹಿಂದೆ ತಪಸ್ಸನ್ನಾಚರಿಸಬೇಕೆನ್ನುವ ಉದ್ದೇಶದಿಂದ ತಪ್ಪಿಸಿಕೊಂಡಲ್ಲ, ತಪಸ್ಸನ್ನಾಚರಿಸಬೇಕೆನ್ನುವ ಉದ್ದೇಶದಿಂದ ಎತ್ತರವಾದಂತಹ ಹಿಮಾಲಯವನ್ನು ಏರಿದಾಗ ನನಗೆ ಸೆಕೆಯಲ್ಲಿ ತಡ್ಕೊಳ್ಳಿಕ್ಕಾಗಲಿಲ್ಲ. ನೀವು ದೇವರಾಣೆ ಹೇಳಿ ಅಲ್ಲೇ ಹೋದದ ಬೇರೆ ಎಲ್ಲ ಹೋದ್ರ? ಇಲ್ಲ, ಅಲ್ಲೇ ಹೋದದ್ದು. ಹಿಮಾಲಯದಲ್ಲಿ ಭಾರಿ ತಂಪು ಅಂತೇಳಿ ಹೇಳ್ತಾರೆ, ನೀವು ಸೆಕೆ ಅಂತೀರಿ ಮಾರ್ರೆ. ಮೈಯಲ್ಲಿ ಬೆವರಿಳಿತಾಯ್ತು ಸ್ವಾಮಿ, ಮೇಲಿಂದ ಹನಿ ಬಿದ್ದು. ಮಂಡೆ ಬೇಕು, ಮಂಡೆ. ಬರೀ ಮಂಡೆ ಇದ್ರೆ ಸಾಲದು, ಒಳಗಡೆ ಸ್ವಲ್ಪ ಬೇಕು ಎನ್ನುವ ಕಾರಣಕ್ಕಾಗಿಯೇ ತಪಸ್ಸನ್ನು ಮಾಡಿದವ ನಾನು. ಎತ್ತರವಾದಂತಹ ಗೋಳಿ ಮರದ ಮೇಲೆ ಕೂತ್ಕೊಂಡು ಕಾಲನ್ನು ಮೇಲೆ ಮಾಡಿ ತಲೆಯನ್ನು ಕೆಳಗಾಕಿ ಕೆಳಗೆ ಗಿಡ್ಡ ಮೆಣಸಿನ ಹೊಗೆಯನ್ನು ಹಾಕಿ ನಿರಂತರವಾಗಿ 70 ವರ್ಷಗಳ ಸೇವನೆಯನ್ನು ಮಾಡಿ ಈ ದೇಹವನ್ನು ಕೃಶವಾಗಿರಿಸಿಕೊಂಡವ ನಾನು. ಸುಳ್ಳಲ್ಲ, ಕೆಳಗಡೆ ಹೊಗೆ ಹಾಕಿದ್ದು ಮೇಲಿಂದ ನುಸಿ ಬರ್ತಾ ಇತ್ತು ಅದಕ್ಕೆ. ಹಾಗಾಗಿ ನನ್ನನ್ನೆಲ್ಲರೂ ಕರೀಲಿಕ್ಕೆ ಶುರು ಮಾಡಿದ್ದಾರೆ. ಹರಿಹರ ಜಿಲ್ಲೆ ಹಿರಿಯೂರು ತಾಲೂಕು ಸುರ್ಗೋಡು ಸಂಸ್ಥಾನದ ಅರ್ಥವರಿದ ಅರ್ಧನಾರೀಶ್ವರ ಹಾಗೂ ವಿಮಲಾನಂದ ಪಾನ್ಪರಕ ಗುಡ್ಕಾನಂದ ಅಂತ ನನ್ನನ್ನು ಕರೀತಾ ಇದ್ದಾರೆ. ನಿಮ್ಮ ಹೆಸರು? ಹೌದೌದು. ಹಾಗಾದ್ರೆ ನಾನು ಯಾರು ಅಂತ ಹೇಳಿಯೇ ಗೊತ್ತಾಗಲಿಲ್ಲ. ಬಹಳಷ್ಟು ಜನಗಳು ಇಲ್ಲಿ ಓಡಾಡ್ತಾ ಇದ್ದಾರೆ. ಅವರ ಹಳೆಯ ಮಾಂಸವನ್ನು ತಿಂದು ನನ್ನ ಹಲ್ಲೆಲ್ಲ ತುಕ್ಕಿಡಿದಿದೆ. ವಿಶೇಷವಾದಂತಹ ಮಾಂಸವನ್ನು ತಿನ್ನಬೇಕೆನ್ನುವ ಉದ್ದೇಶದಿಂದಲೇ ಈ ರೂಪವನ್ನು ಧರಿಸಿ ಬಂದಿದ್ದೇನೆ ನಾನು. 8 ವಿಧದ ವಿಕಾರಗಳನ್ನು ಮಾಡುವ ಸಾಮರ್ಥ್ಯ ನಮಗುಂಟು. ಆದ್ದರಿಂದಲೇ ನಾನು ಯಾರು ಗೊತ್ತಾಯ್ತಾ? ಗಜಕರ್ಣ 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 ದಾನವ ನಾನೇ. ಅಲ್ಲಿ ಒಬ್ಬ ಹುಡುಗ ಕೂತಿದ್ದಾನೆ, ಅವನನ್ನು ತಿನ್ನಬೇಕು ಅನ್ನೋ ಮನಸ್ಸುಂಟು. ಆದ್ರೆ ಅವನ ಕೈಯಲ್ಲಿ ಒಂದು ಕತ್ತಿ ಇದೆ. ಅದರ ಪ್ರಭೆಯಿಂದ ನಮಗೆ ಆಚೀಚೆ ಹೋಗ್ಲಿಕ್ಕೆ ಆಗುದಿಲ್ಲ. ಹೇಗಾದ್ರೂ ಮಾಡಿ ಅವನನ್ನು ಮೋಸ ಮಾಡಿ ಕತ್ತಿಯನ್ನು ಎಳೆತಂದು ನನ್ನ ಬದುಕಿನ ಸಾರ್ಥಕತೆಯನ್ನು ತೋರಿಸಬೇಕಂತಿದ್ದೇನೆ. ಹೋಗ್ತೇನೆ ಅಲ್ಲಿಗೆ ನೇರವಾಗಿ. ಕಂಗೊಳಿಸ್ತಾ ಇದ್ದಾನೆ. ಹಾಗಾದ್ರೆ ಇವನನ್ನು ಹತ್ರ ಹೋಗಿಯೇ ಮಾತಾಡಿಸಿ ಒಳ್ಳೇದು. ಏ ಹುಡುಗ, ಏನ್ ಇಷ್ಟೊತ್ತಿಂದ ಕೂತಿದ್ಯಾ? ಯಾರ್ದು ನಿನ್ನ ಅಪ್ಪನ ಮನೆಯಾ? ಇಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ. ಯಾರ್ದು ನಿನ್ನ ಅಪ್ಪನ ಮನೆಯಾ? ನಿನ್ನ ಅಪ್ಪ ಯಾರ? ನಿನ್ನ ಅಜ್ಜ ಯಾರ? ಎಲ್ಲ ನಿಮ್ಮ ಕುಟುಂಬವೇ ಆಯ್ತಾ? ಮಾತಾಡ. ಬಟಾಣಿ ಗೊತ್ತುಂಟ ನಿನಗೆ? ಮುಳ್ಳಾಣಿ ಗೊತ್ತುಂಟ? ಚಿಟ್ಟಾಣಿ ಗೊತ್ತುಂಟ? ಗೊತ್ತುಂಟೇನ? ಅದರಲ್ಲಿ ನೀ ಯಾವುದು? ಬಟಾಣಿಯ, ಮುಳ್ಳಾಣಿಯ, ಚಿಟ್ಟಾಣಿಯ? ಯಾರು ನೀನು? ಏ ಹುಡುಗ, ಮಾತಾಡ. കുഞ്ഞേ ആറ് മോനെ എവിടുന്നാ വന്നത്? നിന്റെ പേരെന്ത്? എന്തിട്ട് പറ്റി വന്നിട്ട്? ഇവിടെ വരുമ്പോ എത്രയെല്ലാം കറക്റ്റായി, പോകുമ്പോ എത്ര കിട്ടുന്നു? മിണ്ടറാ అర్థం ఎవరురా నువ్వు? ఇప్పుడు ఏం చేస్తావు? ఇప్పుడు నేను మటమట చెప్పున్నారు. నేనెవరుంటా నీకు గుర్తులేదు, నేనెవరుంటా నీకు గుర్తులేదు. నేనెవరుంటా ಗೊತ್ತಾ? జమీందారు పంపిన జమీందారు అమ్మాయిలు. చెప్పురా చెప్పు. कोण रे तू? तो कंचंत ಇಲ್ಲ रे मेगल गुत्ता सतुका आणि तोंड कशा पळीತಾರೆ. उळे रे उळे साहेबा उळे काय तुका सरी नाव तुका उळे रे. अंग्रिटी అవుతులా మూల్తులా తిర్తువాల మిచ్చువాల కళ్ళు గుండి పోతు చిత్తులు ಆಗಿಲ್ಲ. ಗುಂಡಿ ತುಳು ಆಗಿಲ್ಲ. ಇದು ಆಗುದಿಲ್ಲ. ಹಾಗಾದ್ರೆ ಇವನ ಸ್ವಸ್ಥೇಜವನ್ನು ಕಳ್ಕೊಂಡಿದ್ದಾನೆ. ಏನ್ ಮಗಾಯಿ ನಿನ್ನ ಅಮ್ಮೇರಿಯ ನಿನ್ನ ಅಪ್ಪೇರು ಇಲ್ಲಿಗೆ ಬೈದಿನಿ ಮನಿಯ ನನಗೆ ಬೇಗ ಬೇಲೆಜ್ಜ
ready, put over the little or so ready for Filipina. Later, I hear, Nala, area, Ania, Anamara, Antitula, Intitula, Titula, Mitula, Titula, Lagitula, Lakia, Laki, ಮೋಶೆವಿನಿಗೆ ಯಾವ ಭಾಷೆ ಬರುವುದಿಲ್ಲ. ಇವನ ಸ್ಪರ್ಶ ಜ್ಞಾನವನ್ನೇ ಕಳ್ಕೊಂಡಿದ್ದಾನೆ. ಹಾಗಾಗಿದೆ ಸಂದರ್ಭ ನೋಡಿ ಇವನ ಕತ್ತಿಯನ್ನು ಎಳೆದು ಹೊಡೆದು ನೋಡು. ಅಲ್ಲ, ನೀನು ಬರೇ ಕಪಟಿ ಅಲ್ಲ, ಎಲ್ಲವೋ ಧೂರ್ತ. ಇಲ್ಲ ಪದೇ ನೀವು ಎರಡೆರಡು ಜನ ಕೂತ್ಕೊಂಡು ನನ್ನನ್ನು ಮಂಗ ಮಾಡೋದ ನೀವು. ನಿಮಗೆ ಬೇರೆ ಜನ ಯಾರು ಸಿಗಲಿಲ್ವಾ? ಹೆಣ್ಣನ್ನು ಏನಂದೆ? ಧೂರ್ತ. ತರವಲ್ಲಿ ಹೆಣ್ಣನ್ನು ಧೂರ್ತನಂದೆಯ, ಅವಿವೇಕಿ, ಅಜ್ಞಾನಿ, ಅನ್ನಶತ್ರು, ಭೂಭಾರಕ, ಇದೆಲ್ಲವೂ ನೀನೇ. ಎಲ್ಲನೂ ಭೂಭಾರಕರೆಂದೆಯ. ನಿಮಗೆ ದ್ವಂದ್ವ ಕೊಟ್ಟಕ್ಕೆ ತೊಂದರೆ. ಅವ್ರ ಬಾಯಿ ತೆರಿತಾರೆ, ಇವ್ರ ಕಾಯಿದೆ, ಇವ್ರ ಬಾಯಿ ತೆರಿತಾರೆ, ಅವ್ರ ಕಾಯಿದೆ. ನಿಮ್ಮೊಳಗೆ ಇವ್ರದ್ದು ಅವ್ರದ್ದು ಮುಗಿಲೇ ಇಲ್ಲ. ಹಾಗಾಗಿ ಸಮಯವನ್ನು ಹಾಳು ಮಾಡುವಷ್ಟು ವ್ಯವಧಾನ ನನಗಿಲ್ಲ. ಇದು ನಿನಗೆ ಕೊಡ್ತೀನಿ ಶಾಪ. ಚಾಪೆ ಹಾಕಿ ಮಲ್ಕೋಲಿ. ಚಾಪೆ ಚಾಪೆ ಆಗ ಮಲಗಿದವನನ್ನು ಎಬ್ಬಿಸಿದ್ದಾರೆ. ಇಲ್ಲಿ ಬಳಸಬೇಡ. ಏನು ನೀನ್ ಇಲ್ಲಿಗೆ ಬರುವ ಕಾರಣ ಏನೆನ್ನುವುದು ನನಗೆ ಗೊತ್ತಿಲ್ವಾ? ನೀನು ನನ್ನ ಕೈಯಲ್ಲಿರುವಂತ ಈ ಖಡ್ಗವನ್ನು ಅಪಹರಿಸುವುದಕ್ಕಾಗಿ ಬಂದ ಮಲ್ವಾ? ನೀನು ಏನು ಎಷ್ಟು ನಿನ್ನ ಮಾಯೆಯನ್ನ ಹರಿಯುವುದಕ್ಕೆ ನಾನಿದ್ದೇನೆ. ಮುನ್ನಡೆದು ಬರ್ತಿ ಅಂತಾದ್ರೆ ನಿನ್ನ ಕೊಲ್ಲದ ಬಿಡ.
ನೀರು ಮುಳುಗುಳಗಯ್ಯವೇ ಹೌದೇನೋ ನಿನ್ನ ಕೈಯಲ್ಲೊಂದು ಪ್ರಭಾವಿತವಾದಂತಹ ಆಯುಧ ಉಂಟು. ಅಕ್ಷಯ ಖಡ್ಗ. ಏನು ನಮ್ಮನ್ನೆಲ್ಲ ಬೆದರಿಸ್ತಾ ಇದೆಯಾ? ನಾನೊಂದು ವೇಷ ಮಾಡಿ ಬರುವ ಅಂತ ಆ ಕಡೆಗೆ ತೆರಳಿದ್ರೆ ನನ್ನ ವೇಷವನ್ನು ವಿಫಲ ಮಾಡ್ತೀಯ? ಅನುಮಾನವೇ ಇಲ್ಲ. ಏನು ನಮಗೆ ಅದಲ್ಲ, ಎಷ್ಟೆಷ್ಟೋ ದೊಡ್ಡ ವೇಷ ಮಾಡಿ ಅನುಭವ ಉಂಟು. ಇರ್ಬೇಕು. ಹಾಗಿದ್ದು ನನ್ನ ಎದುರಲ್ಲಿ ಮಾತಾಡ್ತೀಯ? ವೇಷವನ್ನು ಹರಿದು ನಿಲ್ಲಿಸುವವರು ಯಾರು ಸಿಗಲಿಲ್ಲ ಕಾಣ್ತದೆ. ಇವತ್ತು ನಾನು ಸಿಕ್ಕಿದೆ. ಎಲ್ಲ ಇಂದು ನಿನ್ನ ಜೊತೆ ಯಾರು ನನ್ನ ಪೌರುಷ ಏನು ಎನ್ನುವುದನ್ನು ತೋರಿಸ್ತಾರೆ. ಹೌದಾ? ನೀನು ಯಾರು ಅಂತ ಕಳವನ್ನ ಬೆನ್ನಟ್ಟಿ ಬಂದೆ. ಅವನನ್ನ ಕೊಂದು ಕಡೆ ಇದೆ. ಆದ್ರೆ ಒಂದು ಸ್ಥಳ ಯಾವುದು ಅಂದ್ರೆ ಅರ್ಥ ಆಗುವುದಿಲ್ವಲ್ಲ. ಅದೇನದು ಆ ಕಡೆಯಲ್ಲೊಂದು ದೇಗುಲ ಕಾಣ್ತಾ ಉಂಟು. ಯಾರೋ ಇತ್ತಿಂದ ಓಡಾಡ್ತಾ ಇದ್ದಾರೆ. ತಿಳಿದುಕೊಳ್ಳಬೇಕು ಅಂತ ಅಲ್ಲಿಗೆ ಉರಗರಾಜನ ತರಳೆ ವಾಸನೆ ಉರಗರಾಜನ ತರಳೆ ವಸಲೆ ಉರಗವೇಣಿಯರೊಡನೆ ಉರಗಭೂಷಣ ಹರಮಲಿಂಗವ ಉರಗಭೂಷಣ ಹರಮಲಿಂಗವ ಸ್ಮರಿಸುತ್ತೀರ್ಗಳು ಹಾಡುತ್ತ ಉರಗಭೂಷಣ ಹರಮಲಿಂಗವ ಸ್ಮರಿಸುತ್ತೀರ್ಗಳು ಪಾಡುತ್ತ ಪರಿಹರಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಮುರುಘರಾಯನ ಮಗಳಾಗಿರುವ ನಾನು ಎಲ್ಲ ನಾಗವೇಣಿಯನ್ನು ಕೂಡಿಕೊಂಡು ಬಂದದ್ದು ಹರನಾಲಯಕ್ಕೆ ಪೂಜಿಸಬೇಕೆನ್ನುವ ಕಾರಣಕ್ಕಾಗಿ. ತಡೆಯಾಕೆ ಅರ್ಚಿಸೋಣವಂತೆ, ಭಜಿಸೋಣವಂತೆ, ಹಾಡಿ ಕುಣಿಯೋಣವಂತೆ. ದೇವಾ ನಾಗಭೂಷಣ ಶಂಕರ ಶಶಿಧರ ಗಜ ಜನ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಗರ ಜಯ ಪರಮೇಶ್ವರನೇ ಜಯ ಪರಮೇಶ್ವರನೇ. ಶಂಕರ ಶಶಿಧರ ಗಜ ಜನ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ವರಗರ ಗೌರಿ ಮನೋಗರ ಜಯ ಪರಮೇಶ್ವರನೇ ಸುಂದರ ಸ್ವರಗರ ಗೌರಿ ಮನೋಗರ ಜಯ ಪರಮೇಶ್ವರನೇ. ಜಯ ಜಯ ಶಂಕರನೇ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ಪರಮೇಶ್ವರನೇ. ಶಂಕರ ಶಶಿಧರ ಗಜ ಜನ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಗರ ಗೌರಿ ಮನೋಗರ ಜಯ ಪರಮೇಶ್ವರನೇ. ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ. ಓಂ ಓಂ ದಿನ 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 ಈಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಈಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ. ಶೂಲಿಕ ಪಾರ್ಥಿತಿ ನೇತ್ರ ತ್ರಯಂಬಕ ಜಯ ಮೃತ್ಯುಂಜಯನೇ ಶೂಲಿಕ
ಮೂರ್ತಿ ತ್ರಿನೇತ್ರ ತ್ರಯಂಬಕ ಜಯ ಮೃತ್ಯುಂಜಯನೇ ಭಕುತಿಗೆ ಬೇಗನೆ ಒಲಿಯುವ ದೇವನ್ ಜಯ ತ್ರಿಪುರಾಂತಕನೇ ಭಕುತಿಗೆ ಬೇಗನೆ ಒಲಿಯುವ ದೇವನ್ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆಕ್ಷಣ ನೀಡು ಸಾಂಬ ಸದಾ ಶಿವನೇ ಬೇಡಿದ ವರಗಳ ಆಕ್ಷಣ ನೀಡುವ ಸಾಂಬ ಸದಾ ಶಿವನೇ ಶಂಕರ ಶಶಿಧರ ಗಜ ನಿರ್ಮಾಪರ ಗಂಗಾಧರ ಗರನೇ ಸುಂದರ ಸ್ಮರಗರ ಗೌರಿ ಮನೋಗರ ಜಯ ಜಯ ವಿಶ್ವೇಶ್ವರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸ ವಿಷವನ ಕುಡಿದ ಕರುಣಾಸಾಗರನೇ ಲೋಕವ ರಕ್ಷಿಸ ವಿಷವನ್ನೇ ಕುಡಿದ ಕರುಣಾಸಾಗರನೇ 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 ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಬಾಲಕನೇ ಲೋಕವ ರಕ್ಷಿಸ ವಿಷವನ್ನೇ ಕುಡಿದ ಕರುಣಾಸಾಗರನೇ ಶಂಕರ ಶಶಿಧರ ಗಜ ನಿರ್ಮಾಪರ ಗಂಗಾಧರ ಗರನೇ ಸುಂದರ ವರಗರ ಗೌರಿ ಮನೋಗರ ಜಯ ಪರಮೇಶ್ವರ ಜಯ ಜಯ ಶಂಕರನೇ ಜಯ ವೀರಕರನೇ ಒಬ್ಬೊಬ್ರು ಒಂದೊಂದು ದಿಕ್ಕನ್ನು ಹಿಡಿದು ಓಡ್ತಾ ಇದ್ದಾರೆ. ಹೌದು ಹೌದು. ನೀವ್ಯಾಕೆ ಕಂಗಲಾಗದೆ ಇರ್ತೇವೆ ನಾವು. ನೀವ್ಯಾಕೆ ಕೈಕಾಲು ಬಿಡು? ಅಯ್ಯೋ ಕೈಕಾಲು ಬಿಡುದು ಅಂತಿದ್ರೆ ಅದು ಗಜಕರ್ಣ 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 ಆದ್ರೆ ಹೀಗೆಲ್ಲ ಮಾಡು. ನಮ್ಗೆ ಹೆಸರು ಕೇಳಿದ್ರೆ ಹೆದರಿಕೆ ಅಲ್ಲ, ಹೇಸಿಗೆ ಹೌದು ಹೆದರಿಕೆ ಹೌದು. ಯೋಚನೆ ಮಾಡ್ಬೇಕಾದದಿಲ್ಲ. ಅಂದ್ರೆ ಅವನ ಭೀತಿಗೆ ಒಳಗಾದವರು ನೀವು ಅಂತ ಆಯ್ತು. ಹೌದಪ್ಪ, ಅವ ಯಾವ್ಯಾವ ರೂಪದಲ್ಲಿ ಎಷ್ಟು ಬರ್ತಾನೆ, ಹೇಗೆ ಬರ್ತಾನೆ, ಎಲ್ಲಿ ಬರ್ತಾನೆ ಅಂತ ಗೊತ್ತಾಗುದಿಲ್ಲ. ಅಯ್ಯೋ ಅದಕ್ಕೆ ಹೆದರುದು ನಾವು.
ನೀವೆಲ್ಲ ಅದೇ ಅದೇ ಹೆದರಿದ್ದು. ಆ ಮಾಯಾ ರಕ್ಕಸನ ಉಪಟಳಕ್ಕೆ ಒಳಗಾದ ಕಾರಣದಿಂದಲಾಗಿ ಸುತ್ತಮುತ್ತ ಬರುವವರಲ್ಲ ಅಂತವರೆನ್ನುವ ಹಾಗೆ ನೀನು ಭಾವಿಸಿಕೊಂಡ್ರೆ ಅಪರಾಧ ಅಲ್ಲ. ಹಾವನ್ನ ಕಂಡು ಹೆದರಿದವ ಹಗ್ಗವನ್ನ ಕಂಡಾಗಲೂ ಹೆದರ್ತಾನಂತೆ, ಕರಡಿಯನ್ನು ನೋಡಿ ಹೆದರಿದವ ಕಲ್ಲನ್ನು ನೋಡಿದಾಗಲೂ ಹೆದರ್ತಾನಂತೆ. ಅದ್ಯಾಕೆ ಈಗ ನನ್ನನ್ನು ನೋಡಿದಾಗ ನಿಮಗೆ ಅನಿಸಿದ್ದು ಆ ರಕ್ಕಸ ಅಂತ ಭಾವಿಸಿದ್ರ? ನಮಗೆ ಯಾರೇ ಪರಪುರುಷ ಇಲ್ಲಿಗೆ ಬಂದ್ರು ಗಜಕರ್ಣ ಬಂದಾಗ ಸುಮ್ಮನೆ ಉಳಿ ಹಾಗಲ್ಲ. ಆಯಾಕಾರ ನೋಡುವುದೇ ನಾವು ಹ್ಯಾಕ್ ಬರ್ತಾನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಯ್ಯೋ ಆ ಗಜಕರ್ಣ ಅಲ್ವಾ? ನಿನ್ನ ಅನುಮಾನ ದೂರವಾಗ್ಬೇಕಾ? ಬೋಲ್ ನೋಡು. ಅതെಂತದ್ದು ಪರ್ವತ ಅಲ್ಲ ಮತ್ತೆಂತದ್ದು? ಆ ಗಜಕರ್ಣ ಬುಡದ ಕಡಿದ ವೃಕ್ಷದ ಹಾಗೆ ದೊಪ್ಪನೆ ಬಿದ್ದಿದ್ದಾನೆ. ಹೌದು, ಅವನ ದೇಹವ ಅನುಮಾನವೇ ಇಲ್ಲ. ಅವನಿಗೇನಾಯ್ತು? ಅವನಿಗೆ ಗಜಕರ್ಣಿಗೆ ಮಾಯಾ ಅವನನ್ನು ಕೊಂದಿಹನಲ್ಲ, ಮಾಯಾವಿಯನ್ನು ಕೊಂದದ್ದು ನಾನು. ಅವನನ್ನು ಅಟ್ಟಿಸಿಕೊಂಡು ಬಂದೆ, ಅವನನ್ನ ಇಲ್ಲಿ ಕೊಂದು ಕಳೆದೆ. ಆದ್ರೂ ಒಂದು ಸಮಸ್ಯೆ ಆಯ್ತು. ಅವನನ್ನ ನಾನೇನು ಕೊಂದಿದ್ದೇನೆ, ಬಂದ ನಿಂತ ಸ್ಥಳ ಯಾವುದು ಅಂತ ಗೊತ್ತಾಗ್ಲಿಲ್ಲ. ಹೇಳ್ತೀರಾ? ಪುಣ್ಯಾತ್ಮ, ನಿಮ್ಮ ಮಹದುಪಕಾರ ಮಾಡಿದೆ, ಅನುಮಾನವೇ ಇಲ್ಲ. ಅಂದ್ರೆ ಮಾತಿನಲ್ಲಿ ನಂಬುಗೆ ಮೂಡಿತು, ಮಾತಿನಲ್ಲಿ ನಂಬುಗೆ ಮೂಡಿತು. ಸೋತಳಂಗನೆ ಶೂರನ ರೂಪಾತಿಶಯ ಸೌಜನ್ಯ ಸಾಗಸ ಸೂರ್ಯ ಸಮಪ್ರಭೆಗೆ ಸೋತಳಂಗನೆ ಶೂರನ ರೂಪಾತಿಶಯ ಸೌಜನ್ಯ ಸಾಗಸ ಸೂರ್ಯ ಸಮಪ್ರಭೆಗೆ ಆತನಾರೆಂದರಿವ ಮನದ ಕಾತುರತೆಯುಳು ಸಿಲುಕಿ ಸತಿಯರ ರಾತ ಮಧ್ಯದಿ ದೈನ್ಯತೆಗಿಂದ ಶಿರಬಾಗಿ ಆರು ನೀನೆಲೆ ವೀರ ಗದಿ ಕಾದೋಗಿ ಕತಕ ತೊದಿನ ಗದಿ ಕುತ ಅಗದಲೈ ಅಗದಲೈ ಯಾರು ನೀನೆಲೆ ವೀರ ಯಾರು 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 ನೀನೆಲೆ ವೀರ ಮಗಮೇರು ಸಮ ಗಂಭೀರ ಮಗಮೇರು ಸಮ ಗಂಭೀರ 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 ಮಾರಗರನು ಕೃಪೆ ತೋರಿದ ನಿಲ್ಲಿಗೆ ಮಾರ ಅರನು ಕೃಪೆ ತೋರಿದ ನಿಲ್ಲಿಗೆ ಸೇರಿ ಉದ್ದೇತರ ಕಾರ್ಯವಿದೈತೆ ತೋರಿದ ನಿಲ್ಲಿಗೆ ಸೇರಿ ಉದ್ದೇತರ ಕಾರ್ಯವಿದೈತೆ ಮಾರಗರನು ಕೃಪೆ ತೋರಿದ ನಿಲ್ಲಿಗೆ ಸೆರೆಯುವುದೇ ತರ ಕಾರ್ಯವಿದೈತೆ ಯಾರು ನೀನೇಲೇ ವೀರ ಮಗಮೇರು ಸಮ ಗಂಭೀರ ಗಂಭೀರ
ಮಾನಗರನು ಕೃಪೆ ತೋರಿದ ನಿಲ್ಲಿಗೆ ಸೇರಿವುದೇ ತರಕಾರ್ಯವಿದೈಸೆ ಸೇರಿವುದೇ ತರ ಕಾರ್ಯವಿದೈಸೆ ಯಾರು ನೀನೆಲೆ ವೀರ ಮಗಮೇರು ಸಮ ಗಂಭೀರ ನೀನೆಲೆ ವೀರ ಗಂಭೀರ ಆ ಆ ಆ ಆ ಮಾನಗರನು ಕೃಪೆ ತೋರಿದ ನಿಲ್ಲಿಗೆ ಸೇರಿವುದೇ ತರಕಾರಿ ವಿದೈಸೆ ಯಾರು ನೀನೆಲೆ ವೀರ ಆ, ಆ, ಯಾರು ನೀನೆಲೆ ವೀರ ಮಗಮೇರು ಸಮ ಗಂಭೀರ ನಿಜವಾಗಿ ನಾನು ಅವನನ್ನ ಕೊಂದು ಇಲ್ಲಿವರೆಗಾಗಿ ಬಂದೆ. ಬಂದ ನಂತರದಲ್ಲಿ ಒಮ್ಮೆಲೆ ಕತ್ತೆತ್ತಿ ಕಣ್ಣರಳಿಸಿ ಕಂಡ್ರೆ ಈ ಬಂದು ನಿಂತ ಸ್ಥಳ ಯಾವುದು ಅನ್ನೋದೇ ನನಗೆ ಅರ್ಥ ಆಗ್ಲಿಲ್ಲ. ದಯಮಾಡಿ ನಿಮಗೆ ತಿಳಿದದ್ದೇ ಸತ್ಯ ಹೌದು ಅಂತಾದ್ರೆ, ನೀವು ಇಲ್ಲಿಯವರೇ ಹೌದು ಅಂತಾದ್ರೆ ಈ ಸ್ಥಳ ಯಾವುದು ಅಂತ ನಮಗೆ ಬೇಕು. ಅಯ್ಯೋ ಹೇಳೋಣ ಅದಕ್ಕೆ ಅಂತೆ ನಿನ್ನಂತವನಿಗಲ್ದೆ ಇನ್ಯಾರಿಗೆ ಹೇಳುವುದು ಅಲ್ವಾ? ಸತ್ಯ ಹೇಳ ಏನು ಮೊದಲಾಗಿ ನಿನಗೆ ಕೃತಜ್ಞತೆಗಳು. ಯಾಕೆ ನಾವು ಇಷ್ಟೋ ದಿವಸ ದೇವರನ್ನ ಧ್ಯಾನಿಸಿ ಭಜನೆಯನ್ನು ಕೈಗೊಂಡಿದ್ದೇವೆ, ಆರಾಧನೆಯನ್ನು ಮಾಡಿದ್ದೇವೆ. ಖಂಡಿತ. ಆದ್ರೆ ಫಲ ರೂಪದಲ್ಲಿ ನೀನು ಬಂದಿದ್ದೀಯಾ ಅಂತ ನಾವೀಗ ಭಾವಿಸಿಕೊಳ್ತಾ ಇದ್ದೇವೆ. ಅಂದ್ರೆ ದೇವರು ಹಾಗೆ ಪ್ರತ್ಯಕ್ಷ ದೇವರೇ ಬಂದು ಹಿಡಿಯುವುದಲ್ಲ, ದೇವರ ರೂಪವಾಗಿ ಯಾರನ್ನು ಕಳಿಸಿಕೊಡ್ತಾನೆ. ಹಾಗಾಗಿ ಬಂದಂತಹ ಅಂತವರನ್ನ ದೇವರ ಸ್ವರೂಪ ಅಂತ ನಂಬಿ ನಾವು ನಡ್ಕೊಳ್ತೇವೆ. ನಮ್ಮ ಭಾವನೆಗೆ ಸರಿಯಾಗಿ ಅವರು ವಸ್ತು ಅಂತ ಹೇಳಿದ್ರೆ ಸಾಕು, ನಮ್ಮದೆಲ್ಲ ಈಡೇರ್ತದೆ, ಇಲ್ಲಿವರೆಗೆ ಈಡೇರಿದೆ ಅಲ್ವಾ? ಹಾಗಾಗಿ ದೇವ ಸ್ವರೂಪಿಯಾಗಿ ಬಂದಿರುವಂತಹ ನಿನಗೆ ಮೊದಲು ನಮಸ್ಕಾರ. ಶುಭವಾಗಲಿ, ಶ್ರೇಯಸ್ಸಾಗಲಿ. ಅಯ್ಯ ಪುಣ್ಯಾತ್ಮ, ಮಹಾಮೇರು ಸಹ ನಿನ್ನ ಗಾಂಭೀರ್ಯವನ್ನು ಕಂಡಾವಾಗ ಅಚಲವಾಗಿರುವಂತಹ ಮಹಾಮೇರು ಯಾವ ಗಾಂಭೀರ್ಯನ ಹೊಂದಿರ್ತದೆಯಾ, ಪರ್ವತಕ್ಕೆ ಅದೊಂದು ಗುಣ ಇರ್ತದೆ ಅಂತ ಗಾಂಭೀರ್ಯಕ್ಕೆ ಹೋಲಿಸ್ತಾರೆ. ಹಾಗೆ ಅಂತಹ ವಿಶೇಷ ಗಾಂಭೀರ್ಯವುಳ್ಳಂತಹ ನೀನು, ಮುಖದಲ್ಲಿರುವಂತಹ ವೀರ್ಯ ವರ್ಚಸ್ಸು ಅದನ್ನೆಲ್ಲ ಕಂಡಾವಾಗ ಬಹುಶಃ ಯಾವುದೊಬ್ಬ ಉನ್ನತ ಕುಲದವನಿರಬೇಕು, ಔನ್ನತ್ಯವನ್ನು ಹೊಂದಿರುವಂತಹ ನಿನ್ನ ಪದವಿ ಆಗಿರಬೇಕು. ನೀನು ಯಾರು, ಎಲ್ಲಿಂದ ಬಂದವ, ಇಲ್ಲಿಗೆ ಯಾಕೆ ಬಂದವ, ನಿನ್ನ ವಿವರವನ್ನು ಕೇಳಬೇಕು ಅಂತ ಆಸೆ ಆಗ್ತದೆ. ಇದು ಪುರ ಯಾವ್ದು ಗೊತ್ತಾಗ್ಲಿಲ್ಲ. ಇಲ್ಲ, ನಾವು ಬುಸುನು ಕೂಡ ನೋಡಿದ್ರೆ ಗೊತ್ತಾಗ್ಲಿಲ್ಲ ನಿಂಗೆ. ಅಲ್ಲ, ನೀನ್ ಈ ರೀತಿ ಎಲ್ಲ ಬುಸುಗೇಡು ಅಂತ ಮನಸ್ಥಿತಿಯವಳು ಅಲ್ಲ. ಈಗ ನನ್ನ ಎದುರಿಗೆ ನಿನ್ನನ್ನು ಕಂಡವಾಗ ಸ್ವಲ್ಪ ಬುಸು ಬುಸು ಆಯ್ತು ಇವತ್ತು. ಹೌದೌದು. ಸುಬ್ರಹ್ಮಣ್ಯ ಅಲ್ವಾ? ಓ, ನೀನು ಆಜಾತ್ಯವಳು, ನಾಗಕನ್ನಿಕೆ ಆಗಿರುವಂತ ನಮಗೆ ಬುಸು ಗುಡುದು ಸಹಜ ಸ್ವಭಾವ. ಹಾಗೆ ಇದು ನಾಗಲೋಕ. ನಿನ್ನ ಹೆಸರು? ನನ್ನ ಹೆಸರು ವತ್ಸಲೆ ಎನ್ನುವುದಾಗಿ. ಎಟ್ಸಲೆ? ಎಟ್ಸಲ ಅಲ್ಲ, ವತ್ಸಲ. ವತ್ಸಲ, ವತ್ಸಲೆ, ವತ್ಸಲಿ ಅಲ್ಲ, ವತ್ಸಲೆ, ವತ್ಸಲೆ, ವತ್ಸಲ, ವತ್ಸಲ. ಹೌದೌದು. ಈ ಕಾರ ಹಿಂಗಾಗ್ತದೆ ಅಂತದೆಲ್ಲ ಆಗುದಿಲ್ಲ, ಕೇಳಬೇಕಿರಲಿ.
ವತ್ಸಲೀಯ ವತ್ಸಲ. ಹಾಗಾಗಿ ವತ್ಸಲ ಅನ್ನುವ ನಾಮವನ್ನು ಹೊಂದಿದವಳು. ನೀನ್ ಯಾರು ಹೇಳಬಹುದಾ ಈಗ ಈಗಲಾದ್ರೆ? ನನ್ನ ಪೂರ್ವ ವಿವರ ನಿನಗೆ ಬೇಕಾ? ಹೌದು, ಅದನ್ನ ಕೇಳ. ಮುರಗಾಸುರನ ಪುತ್ರಿ ಮೌಲ್ಯಜನು ಭರದೆ, ಮುರಗಾಸುರನ ಪುತ್ರಿ ಮೌಲ್ಯಜನು ಭರದೆ, ಪೂರ್ವಾಪರ ನಿನಗೆ ಬೇಕು ಅಂತಾದ್ರೆ ನಾವು ದಾರಿ ತಪ್ಪಿ ಬಂದವರಲ್ಲ, ಸರಿಯಾದ ದಾರಿಯಲ್ಲೇ ಮುನ್ನಡೆದು ಅವನಿಗೊಂದು ವ್ಯವಸ್ಥೆ ಮಾಡುವುದಕ್ಕಾಗಿ ಬಂದಾಗ ನಾನು ಭೂಲೋಕದವ. ಭೂಲೋಕದವರ? ಹೌದೌದು. ನನಗೆ ನಿಮ್ಮ ಆಯಾಕರ ಕಂಡವಾಗ ಆಗ ಅನಿಸಿತ್ತು ಭೂಲೋಕದ ಇರಬೇಕು ನೀವು. ಹಾಗಿದ್ರೆ ನೀನು ಗ್ರಹಿಸಿದ ಹಾಗೆ ನಾನು ಕುಲೀನ ಮನೆತನದವನೇ ಹೌದು. ಅಯ್ಯೋ, ಮುಖ ನೋಡಿದ್ರೆ ಗೊತ್ತಾಗ್ತದೆ ಅಲ್ವಾ? ಒಂದ ನಿಮ್ಮ ತಂದೆಯ ನಿಮ್ಮ ಅಜ್ಜನ ಒಳ್ಳೆ ಹೆಸರು ಮಾಡಿದವರೇ ಆಗಿರ್ಬೇಕು. ಅನುಮಾನವೇ ಇಲ್ಲ. ಚಂದ್ರವಂಶ ಕೇಳಿರ್ಬಹುದು ನೀವು. ಕೇಳಿದ್ದೇವೆ ನಾವು. ಆವಿರ್ಭಾವಕ್ಕೆ ಬಂದವರು ಪಾಂಡವರು. ಅದರಲ್ಲಿ ಧರ್ಮರಾಯನಿಗೆ ತಮ್ಮ, ಅರ್ಜುನ ನಕುಲ ಸಹದೇವರಿಗೆ ಅಣ್ಣ, ಮರುತ ಸಂಭವ, ಶತಗಜತ್ರಾಣಿ, ಅಂದ್ರೆ ನೀನೇ ಮೂಲ 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 ಉಂಟು. ಮೂಲ ದೇವರೇ ನಿಮ್ ಪರಿಚಯ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರೆ ವರ್ಷಗಟ್ಟಲೇಬೇಕು. ಅಲ್ಲ, ಅಷ್ಟೆಲ್ಲ ಹೇಳುದಿಲ್ಲ, ಈಗ ಬೇಕಾಗುವಷ್ಟನ್ನೇ ಹೇಳ್ತೇನೆ. ಅದೇ ನೀ ಯಾರು ಅಂತ ಹೇಳಿದ? ಆ ಭೀಮ ಹಿಡಿಂಬಿಯರಿಗೆ ಕಂದ ವೀರ ಘಟೋತ್ಕಚ. ವೀರ ಘಟೋತ್ಕಚ ಅಂದ್ರೆ ನೀನ? ಅವನು ನಾನು. ಮತ್ತೆ ನೀವು ಹುಲ್ಲಾಕು ಮೊದಲು ಹಗ್ಗಾರ್ಕೊಳ್ಳುದು ಯಾಕೆ? ಅಯ್ಯ, ನೀ ಅಷ್ಟೆಲ್ಲ ಉದ್ದ ಮಾಡುದು ಯಾಕೆ? ಅಯ್ಯೋ, ವಿಷಯ ಹೇಳ್ಬೇಕು ಅಂತಾದ್ರೆ ಅಷ್ಟು ಉಂಟು ಅಂತ ಹೇಳಿದ್. ನಿಮ್ದು ಮಂತ್ರಕ್ಕಿಂತ ಉಗುಳೆ ಹೆಚ್ಚಾದ್ರೆ ನಾವು ಹಾಗೆ ಈಗ ಪ್ರಾರಂಭ ಆಗುವುದು. ಆ ಹಿಡಿಂಬೆ ಅವರಿಗೆ ಮಗನಾದಂತಹ ಘಟೋತ್ಕಜ, ಘಟೋತ್ಕಜ ಹಾಗೂ ಕಾಮಕಂಠಿಯರಿಗೆ ಮಗ ವೀರ ಬರ್ಬರಿಕ ನಾಮಕನು ನಾನು. ನಾನು ಓ ಪುಣ್ಯಾತ್ಮ, ಇನ್ನೊಂದು 3-4 ಉಂಟು ನೋಡ್ತೇನೆ. ಇಲ್ಲ ಇಲ್ಲ ಅಲ್ಲೇ ಮುಗಿಸ್ಬಿಟ್ಟೇನೆ. ನಮ್ಗೆ ಹೆಚ್ಚು ಕಡಿಮೆ ಇಲ್ಲ ಇಲ್ಲ, ಈಗ ನನ್ನದೇ ವಿಚಾರ ಇಲ್ಲ. ನೀನು ನನ್ನ ಹೆಸರು ಬರ್ಬರಿಕ ಎನ್ನುವ ಹಾಗೆ. ಇಲ್ಲೇ ಹತ್ತಿರದಲ್ಲಿರುವಂತಹ ಅವನಿಸಾಗರ ಸಂಗಮ ಕ್ಷೇತ್ರದಲ್ಲಿ ವಿಜಯಮುನಿಗಳ ಆಶ್ರಮದಲ್ಲಿ ಅವರ ಶಿಷ್ಯನಾಗಿ ನಾನು ಇದ್ದವ. ಅವರ ಸೇವೆ ಮಾಡ್ತಾ ಇದ್ದೆ. ಗುರುಗಳ ಸೂಚನೆ ಪ್ರಕಾರವಾಗಿ ಇವನನ್ನ ಕೊಂದು ಕಳೆದೆ. ಈಗ ದಯಮಾಡಿ ನಿಮ್ಮಿಂದ ಒಂದು ಉಪಕಾರ ಆಗಬೇಕು. ಉಪಕಾರ ಯಾಕೆ ಬಾ ಅಂದ್ರೆ ನಿಮಗೆ ಬಂದಿರುವ ಕಷ್ಟವನ್ನ ಪರ್ಯಾಯವಾಗಿ ನಾನು ಪರಿಹರಿಸಿದ್ದು. ನಮಗೆ ನಮ್ಮ ಲೋಕಕ್ಕೆ ಬಂದ ಕಷ್ಟವನ್ನೇ ಪರಿಹರಿಸಿದ್ದೆ. ಈಗ ನನಗೆ ತಿರುಗಿ ಹೋಗೋದಕ್ಕೆ ಒಂದು ದಾರಿ ತೋರಿಸಿಕೊಡ್ತೀರಾ? ದಾರಿ ತೋರಿಸಬೇಕು, ಹೌದು. ಆದ್ರೆ ಒಂದು ಏನು, ದಾರಿ ತೋರಿಸಿದ್ರೆ ನೀ ಹೋಗ್ಬಿಡ್ತೀಯಲ್ಲ, ನಿನ್ನನ್ನು ಕಳಿಸಿಕೊಡೋದಕ್ಕೆ ಮನಸ್ಸೇ ಇಲ್ಲ ನನಗೆ. ಹಾಗಾಗಿ ನಿನ್ನನ್ನು ಮಾತಾಡ್ತಲೇ ಇರಬೇಕು ಅಂತ ಆಸೆ. ನಿನ್ನ ರೂಪಿಗೆ ಸೋತೆನು ಮಾರನ ಅತಿಯನ್ನು ಸೈರಿಸದಾದೆನೋ ತಾಗಡ್ ಗದರ್ ಕಡ ದಿನ್ನ ತಾಗಡ್ ಗದರ್ ಕಡ ದಿನ್ನ ರೈ ತರ್ಗಡ ದಿನ್ನದೈ ದಿನತ ದಿನದೈ ಗಿಡದ ನಿನ್ನ ರೂಪಿಗೆ ಸೋತೆನು, ನಿನ್ನ ರೂಪಿಗೆ ಸೋತೆನು. ನಿನ್ನ ರೂಪಿಗೆ ಸೋತೆನು, ನಿನ್ನ ರೂಪಿಗೆ ಸೋತೆನು. ಮಾರನ ಹತಿಯನ್ನು ಸೈರಿಸದಾದೆನು, ಮಾರನ ಹತಿಯನ್ನು ಸೈರಿಸದಾದೆನು. ನಾ ಸೋತೆನು ಸೈರಿಸದಾದೆನು, ನಾ ಸೋತೆನು ಸೈರಿಸದಾದೆನು. ಪುಣ್ಯವಂತನೇ ಎನ್ನ ಬಯಕೆಯ ಸಲ್ಲಿಸಲು, ಪುಣ್ಯವಂತನೇ ಎನ್ನ ಬಯಕೆಯ ಸಲ್ಲಿಸಲು. ಮುನ್ನ ಮಾರ್ಗವ ತೋರುವೆ ನಾ ಬೇಡುವೆ, ಬಯಕೆಯ ಸಲ್ಲಿಸಲು
ಅದ್ರ ಒಂದು ಏನು ತಿರುಗಿ ಹೋಗುವುದಕ್ಕೆ ನನಗೊಂದು ದಾರಿ ತೋರಿಸಿಕೊಟ್ರೆ ಮಹದ್ ಉಪಕಾರ ನಿಮ್ಮಿಂದ ಆಗ್ತದೆ. ಹೇಗೆ ದಾರಿ ತೋರಿಸುವ? ಹೋಗುವುದಕ್ಕೇನು ಏನು ಬದುಕಿಗೆ ದಾರಿ ತೋರಿಸುವ. ಹೌದಾ? ಆಹಾ, ಅನುಮಾನವೇ ಇಲ್ಲ. ಅಂದ್ರೆ ಅರ್ಥ ಆಗ್ಲಿಲ್ಲ ನನಗೆ. ನಾವೆಲ್ಲ ಹಾಗೆ ಬದುಕಿನ ದಾರಿಯನ್ನ ಕಂಡುಕೊಂಡವರು ನಾವು ತಿರುಗಿ ಹೋಗುವುದಕ್ಕೆ ದಾರಿ ಬೇಕು ಅಂತ ಕೇಳು. ಬಹಳ ಕುತೂಹಲವನ್ನು ಕೆರಳಿಸಿರಬಾರದು. ಏನು ಆವಾಗ ಬೇಸರ ಬರ್ತದೆ. ಹಾಗಾಗಿ ಕುತೂಹಲ ಅನ್ನುವಾಗಲೇ ನಾವು ವಿಷಯ ಹೇಳ್ಬಿಡ್ಬೇಕು ಅಲ್ವಾ? ನನ್ನ ಸ್ವಭಾವ ಅಂತೂ ಹಾಗೆ. ಸತ್ಯ ಹೇಳ, ದಾರಿ ತೋರಿಸುವ ಮೊದಲು ನಿನ್ನ ಈ ರೂಪಾತಿಶಯವನ್ನು ಕಂಡು ಸೋತು ಹೋದವನು ನಾನು. ಹೌದಪ್ಪ, ನೀಯನ್ನ ವರಿಸಲು ಮುನ್ನ ಮಾರ್ಗವ ತೋರುವೆ. ತೊರೆದಿಯ ಕಾಯದ ಸರ್ವ ಸುಗಂಗಳ ಗುರುತರ ಹೊಣೆಗಾಗಿ, ತೊರೆದಿಯ ಕಾಯದ ಸರ್ವ ಸುಗಂಗಳ ಗುರುತರ ಹೊಣೆಗಾಗಿ, ಗುರುತರ ಹೊಣೆಗಾಗಿ ಕರುಣಿಯ ಅಂಗಿಗೆ ತಿರುಗಿದು ಬರುವದ ತೆರಳುವೆಯನು ದೇಸು, ತೊರೆದಿಯ ಕಾಯದ ಸರ್ವ ಸುಖಂಗಳ ಗುರುತರ ಹೊಣೆಗಾಗಿ ಮಹತ್ತರವಾದಂತ ಕಾರ್ಯಭಾರವನ್ನು ಅಲ್ಲ ನನ್ನ ಜೀವನದಲ್ಲಿ ಒಂದು ಸಿದ್ಧಿಯನ್ನು ಗಳಿಸಬೇಕೆನ್ನುವಂತ ತೀರ್ಮಾನದಲ್ಲಿ ಇರುವಂತವ ನಾನು. ಯಾವುದೇ ಕಾರಣಕ್ಕೆ ಹೆಣ್ಣಿನ ಬಲೆಗೋ ಮೋಹಕ್ಕೋ ಒಳಗಾಗುವವ ನಾನಲ್ಲ. ದಯಮಾಡಿ ಹೇಳ್ತೇನೆ, ನಿನ್ನ ಪ್ರೀತಿಯನ್ನ ಹಾರ್ದಿಕವಾಗಿ ಸ್ವೀಕರಿಸುವ ಬದಲು ಪ್ರೀತಿಯಿಂದಲೇ ಅದನ್ನು ತಿರಸ್ಕರಿಸ್ತೇನೆ. ಬೇಸರ ಮಾಡಬಾರದು, ತಿರುಗಿ ಹೋಗುವುದಕ್ಕೆ ದಾರಿ ತೋರು. ಬಿಡೆ ನಾನಿನ್ನನ್ನು ಹೊರಗರ ನಿಯಮಿಸಿ, ಬಿಡೆ 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 ನಾನಿನ್ನನ್ನು ಹೊರಗರ ನಿಯಮಿಸಿ ಇಡುವೆನು ಬಂಧನದಿ, ನಿನ್ನ ಇಡುವೆನು ಬಂಧನದಿ. ಕಡುದೈತೆ ದಿನ ಬೇಡಿದರೆಲ್ಲಯ, ಕಡುದೈತೆ ದಿನ ಬೇಡಿದರೆಲ್ಲಯ ಕೊಡಿದಿ ಕಳಿಸಿದೆಯ. ಏನು ನಾಗರಾಜನಿಗೆ ಮೊದಲು ನಾನು ನಿನ್ನ ಕೈ ಕಾಲುಗಳಿಗೆ ಬೇಕಾದಂತಹ ಯಾವ ಲಾಭದ ವ್ಯವಸ್ಥೆ ಮಾಡ್ತೇನೆ. ನಾನು ನಿನ್ನಲ್ಲಿ ಇಟ್ಕೊಳ್ತೇನೆ. ಅದೆಲ್ಲ ನೀನು ಹೋಗುವ ದಾರಿಗೆ ಗುಸುಗುಡುವ ಹಾವನ್ನು ಇಡ್ತೇನೆ. ಬಂದು ನನ್ನ ಮದುವೆ ನನ್ನ ಆಸೆ ಹಿಡಿದಿರುವಂತ ಅಕ್ಷಯ ಕಟಕದಿಂದಲವಾಗಿ ನಿಮ್ಮ ಇಡೀ ಅಹಿಲೋಕದ ಸೊಟ್ಟು ಬರುವೆ ಅಂತೂ ನನ್ನನ್ನು ನೀನು ತಿರಸ್ಕರಿಸ್ತಾನೆ. ಪ್ರೇಮ ಎನ್ನುವಂಥದ್ದು ವಿಫಲವಾಯ್ತು ಅಂತ ಆದ್ರೆ ಕ್ರೋಧವಾಗಿ ಮಾರ್ಪಡ್ತದೆ. ಕ್ರೋಧ ಆದ್ಮೇಲೆ ಬೇಯ್ತಾ ಇದ್ದೇನೆ. ಮೊದಲ ನಮ್ಮ ಮುಖ ಮೇಲೆ ಬುಸು ಕೊಡ್ತಾ ಉಂಟು. ಹೌದಾ? ಇದಾ ನನ್ನ ಆಸೆಯನ್ನು ಈಡೇರಿಸಿರುವಂತಹ ನೀನು ಯಾವ ವಿದ್ಯೆ ಕಲ್ತಿದ್ದಿರುವಂತಹ ಅಹಂಕಾರದಲ್ಲಿದ್ದೀಯಾ? ಆ ವಿದ್ಯೆ ಎಂದು ಬೀಳಿದ ಸತಿಯ ಮಾತಿಗೆ ನೊಂದುಗುಳುತೀಶ್ವರಿಯ ಜ್ಞಾನದಿ ಬಂದ ಗುಹೆಯ ಮಾರ್ಗವನರಸುತ್ತ ಹೋಗುತ್ತಿರಲಿತ್ತ. ಈಗ ತಾನೇ ಜೀವನವನ್ನು ರೂಪಿಸಿಕೊಳ್ಳಬೇಕಿರುವಂತ ಹಂಬಲದಲ್ಲಿರುವಂತ ನನ್ನ ಪಾಲಿಗೆ ಇವಳ ಶಾಪವೆನ್ನುವುದೇ ಮುಳುವಾಗಿ ಹೋಯಿತು. ನನ್ನ ಭವಿಷ್ಯದ ಬೆಳಕೆನ್ನುವುದು ಕಾರ್ಗತ್ತಲೆತ್ತ ಸರಿಯುವುದಕ್ಕೆ ಮುಂದಾಗಿ ಹೋಯಿತು. ಇವಳ ಶಾಪ ನನ್ನನ್ನು ತಟ್ಟೀತು. ಇಲ್ಲ ಇಲ್ಲ, ಯಾವತ್ತು ನೊಂದ ಹೆಣ್ಣಿನ ಶಾಪ ತಟ್ಟೀತೆ ಬಿಟ್ರೆ ಕಾಮಾಂಧ ಹೆಣ್ಣಿನ ಶಾಪ ತಟ್ಟಲಿಕ್ಕೆ ಸಾಧ್ಯ ಇಲ್ಲ. ಚಂಡಿಕೆಯ ಆರಾಧಕ ನಾನು, ಕಾಳಿಯ ಆರಾಧಕ ನಾನು. ಆ ತಾಯಿಯನ್ನ ಸ್ಮರಿಸ್ತೇನೆ, ದಾರಿಯನ್ನ ಹಿಡಿದು ಮುಂದೆ ಸಾಗ. ಜಟಾಸುರನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಹೋದೆ. ದುಷ್ಟ ಬಲಗಾರಕದಿಂದ ನಡೆಯಿತು ಅಂತ ಜಟಾಸುರನನ್ನು
ಎಷ್ಟಿದೆ. ಆದ್ರೆ ಏನು ಮಾಡೋಣ ಹೇಳಿ, ಅವರನ್ನು ಕೊಂದ ಫಲವು ನನ್ನ ದೇಹಕ್ಕೆ ಮಲಿನವಾಗಿದೆ. ಆ ಮಲಿನವಾದಂತಹ ರಕ್ತವನ್ನು ಶುದ್ಧೀಕರಿಸಿಕೊಳ್ಬೇಕಾದ್ರೆ ಒಂದು ಪುಣ್ಯ ನದಿ ಕಾಡ್ತಾ ಇದೆ. ಆ ನದಿಗೆ ಹಾರಿ ನನ್ನ ದೇಹವನ್ನು ಶುದ್ಧೀಕರಿಸಿಕೊಳ್ತೇನೆ. ಯಾರೋ ದುರ್ಮತಿ ಕೊಳದಿಂದ ಮೇಲಕ್ಕ ಬಳಸಬೇಕಾದಂತಹ ತೀರ್ಥಕ್ಷೇತ್ರದಲ್ಲಿ ರಕ್ತಸಿಕ್ತವಾದಂತಹ ನಿನ್ನ ದೇಹವನ್ನ ತೊಳೆದುಕೊಳ್ಳುವುದಕ್ಕೆ ಮುಂದಾಗ್ತಾ ಇದೆಯಲ್ಲ, ಮೇಲೆದ್ದು ಬರ್ತೀಯಾ ಕೆಳದು ಬಿಸಾಡಬೇಕಾ? ಯಾರು ವರದಾನ ಕೊಟ್ಟವರು ನಿನಗೆ? ನನ್ನನ್ನು ವಿಚಾರಿಸುವಂತಹ ವ್ಯಕ್ತಿತ್ವವನ್ನು ನಿನಗೆ ಯಾರು ಕೊಟ್ಟರು? ನಾನಿಲ್ಲಿ ಕ್ಷೇತ್ರದ ರಕ್ಷಣೆಗಿದ್ದವ. ಹರಿಯುವಂತಹ ನೀರನ್ನು ತಡೆಯುವವರು ಯಾರಿಲ್ಲ. ಹರಿಯುವಂತಹ ನೀರಿನಲ್ಲಿ ಸ್ನಾನವನ್ನು ಮಾಡಬಾರದು ಅಂತ ಹೇಳಿದವರಿಲ್ಲ. ಅದಲ್ಲದೆ ಇದನ್ನು ತಡೆಯುವುದಕ್ಕೆ ಅಧಿಕಾರ ನಿನಗೆ ಕ್ಷೇತ್ರ ರಕ್ಷಕರಾದ್ರೆ, ನದಿಯನ್ನು ತಡೆಯುವುದಕ್ಕೆ ನೀನಲ್ಲ ಜನ. ಕ್ಷೇತ್ರದ ಪಾವಿತ್ರ್ಯತೆಯನ್ನು ಕಾಪಾಡಬೇಕಾದದ್ದು ಕ್ಷೇತ್ರ ಪಾಲಕರಾದ ನನ್ನ ಕರ್ತವ್ಯ. ನಾನು ನನ್ನ ತನವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ದೊಡ್ಡವನಾಗಿ ದೊಡ್ಡತನ ಮೆರೆಯುವುದನ್ನು ಬಿಟ್ಟು ದೊಡ್ಡನಾಗಿ ವರ್ತಿಸುವುದಕ್ಕೆ ಸಿಡಿಲರಗಿದ್ದು ನಮಗೆ ಸಿಂಪಡಿದ ಪಡೆದ ತನುಜ ಹೈಡಿಪ್ಪಗಳು ಗಟ್ಟಿನ ತಡೆದ ಯಾರು ನೀ ಕ್ಷಾತ್ರ ತೇಜವು ಬ್ರಹ್ಮ ವರ್ಚಸ್ಸು, ಯಾರು ನೀ ಕ್ಷಾತ್ರ ತೇಜವು ಬ್ರಹ್ಮ ವರ್ಚಸ್ಸು, ಕ್ರೂರಿ ರಕ್ತದರ ತಾಮಸವು ತೋರುತ್ತಿದೆ ಮುಖದಿ ದೈವಿ ಶಕ್ತಿ ನಾಲ್ಕರನೇ, ಯಾರಿಂದಲವತರಣವಾಯ್ತು ಆಗುವುದು ಅನರ್ಥ. ಅದು ನಿನ್ನಿಂದ ಆಗಬಾರದು ಎನ್ನುವ ಕಾರಣಕ್ಕಾಗಿಯೇ ತಡೆದಿದ್ದೇನೆ. ಕೈ ಸೋತು ಧರೆಯ ಮೇಲೆ ಹೊರಗಿರುವಂತಹ ವ್ಯಕ್ತಿಯ ಮೇಲೆ ಎರಗುವುದಕ್ಕೆ ಮುಂದಾಗ್ತಾ ಇದೆಯಲ್ಲ, ನಾನಾಡುವ ಮಾತನ್ನ ಪ್ರೀತಿಯಿಂದ ಕೇಳು. ನಿನ್ನನ್ನು ನೋಡಿದಾಗ ಆಶ್ಚರ್ಯ ಆಯಿತು. ಬ್ರಹ್ಮ ತೇಜಸ್ಸು, ಕ್ಷಾತ್ರ ವರ್ಚಸ್ಸು, ದೈವಿ ಕಳೆ, ರಕ್ಕಸರ ತಾಮಸ ಗುಣ, ಈ ಚತುರ್ವಿಧವಾದಂತಹ ವ್ಯಕ್ತಿತ್ವ ನಿನ್ನಲ್ಲಿ ತೋರ್ಪಡಿಸುತ್ತಾ ಇರುವುದರಿಂದ ಯಾರಿಂದಲೂ ಅವತರಣ ಆಯಿತು? ಯಾರ ಮಗ ನೀನು? ಹೌದು, ಚತುರ್ವೇದ ಗುಣದ ನೆಲೆಯುಟ್ಟು ಬಹುದು ಚತುರ್ವಿಧ ಗುಣದ ನೆಲೆಯುಟ್ಟು ಬಹುಮಮತೆಯಿಂದ ಸಂತೈಸಿ ಬಹುಮಮತೆಯಿಂದ ಸಂತೈಸಿ ಗುಹಗ ದುಷ್ಕರ್ಮಿಯನ್ನು ಉಪಚರಿಸಲೇನು ವಿಹಗ ಸಂಬಂಧ ಗುಣದ ನೆಲವುಂಟು, ತಿಳಿಯುವ ತಲೆಯೂ ನಿನಗುಂಟು ಅಂತ ಭಾವಿಸಿಕೊಳ್ತೇನೆ. ಅಲ್ಲದೇ ಇದ್ರೆ ನನ್ನಲ್ಲಿರುವಂತ ವಿಶೇಷತೆಯನ್ನು ಗುರುತಿಸಿ ಆಡುವವ ಯಾರು ಕೇಳಿದರೆ ಅರೆ ಕ್ಷಣದ ಮೊದಲು ನೀನು ಮಾಡಿದಂತಹ ಕಾರ್ಯ ಯಾವುದು ಎನ್ನುವುದನ್ನ ಯೋಚಿಸಲೇಬೇಕು. ಲೋಕದಲ್ಲಿ ಅಪರಾಧ ಮಾಡುವ ತಪ್ಪಿಗಿಂತ
ಅಪರಾಧ ಮಾಡಿದವನನ್ನ ಪಾಲಿಸುವುದು ಪೋಷಿಸುವುದು ಅದಕ್ಕಿಂತ ದೊಡ್ಡ ತಪ್ಪೆನಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಈಗಾಗಲೇ ಕ್ಷೇತ್ರಕ್ಕೆ ಅಪಚಾರ ತರುವಂತ ಕಾರ್ಯವನ್ನು ಮಾಡಿದಂತಹ ಎಷ್ಟೇ ಬುದ್ಧಿ ಹೇಳಿದರು ಕೇಳದಿದ್ದ ಕಾಲಕ್ಕೆ ಮತ್ತು ತಾನು ಬೇಡದಿದ್ದದ್ದನ್ನು ಮಾಡ್ತೇನೆ ಅಂತ ಹೇಳಿದ ವ್ಯಕ್ತಿಯ ಕತ್ತನ್ನು ಕತ್ತರಿಸುವ ಕಾಲಕ್ಕೆ, ಶಿಕ್ಷಿಸುವುದಕ್ಕೆ ಬಿಡದೆ ಬಂದು ರಕ್ಷಿಸುವ ಕಾಲಕ್ಕೆ ನಿನ್ನಂಥವನಲ್ಲಿ ನನ್ನ ಇರುವಿಕೆಯನ್ನು, ನನ್ನ ಪರಿಚಯವನ್ನು ಹೇಳಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಅಗತ್ಯತೆ ನನಗೆ ಕಾಣ್ತಾ ಇಲ್ಲ. ನಿನ್ನಲ್ಲಿ ಮಾತಲ್ಲ, ನಿನ್ನ ಮುಖ ನೋಡುವುದಕ್ಕೂ ಇಷ್ಟ ಇಲ್ಲ. ತಿರುಗಿ ನೋಡಿದ ಉಭಯ ವೀರರ ಪುತ್ರವಾತ್ಸಲ್ಯ ಭರಿತವಾಯಿತು. ಮರುತಜಗೆ ಬತ್ತವನ ತನಯಗೆ ಪುತ್ರವಾತ್ಸಲ್ಯ ಭರಿತವಾದುದು. ಬರ್ಬರೀಕನ ನಿರುಕಿದರೆ ಕಾಗ್ರ ಚಿತ್ತದಿ ಕರುಣಾಕರಗೆ ಘಟೋತ್ಕಜನು ಹಂಬಲಿಸುತ್ತಿಂದ ಪೋಗದಿರಲು ಮುತ್ತು ನಿಲ್ಲೊಂದು ಕ್ಷಣ. ಅನುರಾಗವು ಪಡಿಸಿತು ನೋಡಿ ನಾದಣಿವೆ. ಯೋಗಾನು ಬಂದವ ತಿಳಿಯನು ನುಡಿ, ಯೋಗಾನು ಬಂದವ ತಿಳಿಯನು ನುಡಿ. ಸತ್ಯವಾಗಿ ನೀ ಯಾರೆನ್ನ ಹೃದಯ ವಂಚಿಪೆಯ. ಯೋಗಾನು ಬಂದವ ತಿಳಿಯನು ನುಡಿ ಸತ್ಯವಾಗಿ ನೀ ಯಾರೆನ್ನ ಹೃದಯ ವಂಚಿಪೆಯ. ಕಂದ ಕಣ್ಣರಿಯದೇ ಇದ್ದರೂ ಕರುಣರಿಯುತ್ತದೆ ಎನ್ನುವುದು ಸತ್ಯ. ಅಲ್ಲದೆ ಇದ್ರೆ ನಿನ್ನನ್ನು ಕಂಡಾಗ ಯಾವುದೋ ಅನುರಾಗ ಭಾವ, ನಿನ್ನನ್ನು ನೋಡಿದಾಗ ಯಾವುದೋ ಒಂದು ಸೆಳೆತ, ನಿನ್ನನ್ನು ಬಿಟ್ಟಿರಲಾರೆ ಎನ್ನುವಂತಹ ಮಿಡಿತ. ಆ ಕಾರಣಕ್ಕಾಗಿ ನೀನು ಯಾರು ಎನ್ನುವುದನ್ನು ತಿಳಿಯಬೇಕು ಎಂಬ ಆಶಯ ನನಗೆ. ಹೇಳು ಕಂದ, ಎಲ್ಲಿಂದ ಬಂದವ, ನೀನು ಯಾರು, ನಿನ್ನ ಅಪ್ಪ ಅಮ್ಮ ಯಾರು, ನಿನ್ನ ಪೂರ್ಣ ಪರಿಚಯ ಹೇಳು. ಜನಕನೆಂದೆನ್ನುವ ಭಾವದಿಂ ಅರುಗುವೆ ಜನಕ ಎಂದೆನ್ನುವ ಭಾವದಿಂ ಅರುಗುವೆ. ಜನುಮದಾತನು ಭೀಮಸುತ ಘಟೋತ್ಕಜನು. ಜನನಿ ಮೌರ್ವಿಯು ಸರ್ವ ವಿದ್ಯಾದಾಯಕಿ. ಜನನಿ ಮೌರ್ವಿಯು ಸರ್ವ ವಿದ್ಯಾದಾಯಕಿ. ಪೂಜ್ಯ ಮುನಿವರೆಯ ವಿಜಯನೆಂದೆರಗಿ ಭಿನ್ನೈತೆ. ಯಾವ ಭಾವದಿಂದ ನೀನು ಪ್ರಶ್ನಿಸಿದ್ದು ಮಗ ಎನ್ನುವ ಭಾವನೆಯಲ್ಲಿ ನೀನು ಆಡಿದ್ದೇ ಹೌದು ಅಂತಾದ್ರೆ, ಜನಕನೆನ್ನುವ ಭಾವದಿಂದ ನಾನು ಕಾಣ್ತೇನೆ. ಲೋಕದಲ್ಲಿ ಹುಟ್ಟಿದಂತಹ ಹೆಣ್ಣು ಮಗುವನ್ನ ವೃದ್ಧೆಯಾಗಿ ಸಾಯುವ ಕಾಲಕ್ಕೂ ಅಮ್ಮ ಅಂತ ಕರೆಯುವ ಸಂಸ್ಕಾರ ಉಂಟು ನಮಗೆ. ಹಾಗಂತ ಹುಟ್ಟಿಸಿದವನನ್ನ ಬಿಟ್ಟು ಮತ್ತೊಬ್ಬನನ್ನ ಅಪ್ಪ ಅಂತ ಕರೆಯುವ ಸಂಸ್ಕಾರ ನಮ್ಮದಲ್ಲ. ಯಾಕೋ ನಿನ್ನ ಮಾತುಗಳನ್ನ ಕೇಳ್ತಾ ಇದ್ದದ್ದೇ ಹೌದು ಅಂತಾದ್ರೆ ಇಲ್ಲಿಂದ ಹೋಗಬೇಕು ಅಂತ ಮನಸ್ಸಾಗುವುದಿಲ್ಲ. ನಿನ್ನಲ್ಲಿ ಮಾತನಾಡುವುದಕ್ಕೆ ಇಷ್ಟ ಇಲ್ಲದೆ ಹೋದದ್ದಲ್ಲ, ತೀಕ್ಷ್ಣವಾದಂತಹ ನಿನ್ನ ದೃಷ್ಟಿಯನ್ನ ಎದುರಿಸಿ ನಿನ್ನ ಮುಖಕ್ಕೆ ಮುಖ ಕೊಟ್ಟು ಮಾತಾಡುವ ಯೋಗ್ಯತೆ ನನಗೆ ಇಲ್ಲದೆ ಇದ್ದದರಿಂದ ಹೊರಟು ನಿಂತವ ನಾನಿದ್ದೇನೆ. ಇದುವರೆಗೆ ನನ್ನ ಜೀವನದಲ್ಲಿ ಯಾವುದನ್ನ ಬೇಕು ಬೇಕು ಅಂತ ಹಪಹಪಿಸುತ್ತಾ ಇದ್ದೇನೋ, ಯಾವುದನ್ನ ಕಾಣಬೇಕು ಅಂತ ಜಾತಿಕ ಪಕ್ಷಿಯಾಗಿ ಕಾಯುತ್ತಾ ಇದ್ದೇನೋ, ಅದೆಲ್ಲವನ್ನು ನಿನ್ನ ಮಾತಿನಿಂದ ನಿನ್ನಿಂದ ನಾನು ಕಾಣ್ತಾ ಇದ್ದೇನೆ.
1000 ಸರಪಣಿಯಿಂದ ಸುತ್ತಿದರೂ ತುಂಡರಿಸಿಕೊಂಡು ಹೋಗ್ತೇನೆ ಎನ್ನುವಂಥ ವಿಶ್ವಾಸ ಉಂಟು. ವಾತ್ಸಲ್ಯಪೂರಿತವಾದಂಥ ಭಾವಪೂರಿತವಾದಂಥ ಮಾತಿನಿಂದ ನನ್ನನ್ನು ಕಟ್ಟಿ ಹಾಕಿದರೆ ಅದನ್ನು ಕತ್ತರಿಸಿಕೊಂಡು ಹೋಗುವುದಕ್ಕೆ ಸಾಧ್ಯ ಇಲ್ಲ. ಪರಿಚಯವನ್ನು ಕೇಳ್ತಾ ಇದ್ದೀರಲ್ಲ, ಹೇಳುವುದಕ್ಕೆ ಹೆಮ್ಮೆ ನನಗುಂಟು. ಆರ್ಯಾವರ್ತದಲ್ಲಿ ಚಂದ್ರಾನ್ವಯದಲ್ಲಿ ಪ್ರಾವಿರ್ಭಾವಕ್ಕೆ ಬಂದವರು ಪಾಂಡವರು ಲೋಕಮುಖದಲ್ಲಿ ಧರ್ಮದ ಮೂರ್ತಿಗಳು ಅಂತ ಕಾಣಿಸಿಕೊಂಡವರಿದ್ದಾರೆ. ಧರ್ಮರಾಯನಿಗೆ ತಮ್ಮ, ಅರ್ಜುನ ನಕುಲ ಸಹದೇವರಿಗೆ ಅಣ್ಣ, ಶತಕಜತ್ರಾಣಿ ಭೀಮಸೇನ ಹಾಗೂ ರಕ್ಕಸಗನ್ನಿಕೆಯಾದಂಥ ಹಿಡಿಂಬಿಯರ ಅಂಗಸಂಗದಿಂದ ಪ್ರಪಂಚದ ಬೆಳಕನ್ನು ಕಂಡವ ಘಟೋತ್ಕಜ ಹಾಗೂ ಕಾಮಕಟಂಕಟಿಯರ ದಾಂಪತ್ಯ ಜೀವನದ ಪ್ರತೀಕವಾಗಿ ಪ್ರಪಂಚದ ಬೆಳಕನ್ನು ಕಂಡಂತಹ ನಾನು ಮೌರ್ವಿಯ ಗರ್ಭದ ಅರ್ಪಕನಾದ್ದರಿಂದ ನಾನು ಪರ್ಪರೇಕ. ನೀನು ನನ್ನ ಮಗ ಎನ್ನುವಂತ ಭಾವ ಪರವಶತೆಗೆ ನಾನು ಮುಂದಾದದ್ದೌದು. ಅದುವೇ ಸತ್ಯವಾಗಿ ಹೋಯಿತು ಮಗನೇ. ನೀನು ಹೇಳಿರುವಂತಹ ಭೀಮ ಸುಕುಮಾರ ಘಟೋತ್ಕಜ ಬೇರೆ ಯಾರಲ್ಲ, ನಾನು ನಿನ್ನ ಜನ್ಮಕ್ಕೆ ಕಾರಣೀಕರ್ತನಾದವ. ಇದು ನನ್ನ ಪಾಲನ ಮಹಾ ನವಮಿ ಅಂತ ಹೇಳಿದ್ರೆ ತಪ್ಪಾಗುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಬದುಕಿನಲ್ಲಿ ಯಾರನ್ನ ದೇವರು ಅಂತ ನಾನು ಭಾವಿಸಿದ್ದೇನೋ ಇಂತಹ ಪ್ರದೇಶದಲ್ಲಿ ನಿಮ್ಮನ್ನ ಕಂಡದ್ದು ನನ್ನ ಪಾಲಿನ ಸುಯೋಗ ಅಂತ ಭಾವಿಸಿಕೊಳ್ತೇನೆ. ಅದಕ್ಕಿಂತಲೂ ಸಂತೋಷ ಪಡುವ ಮತ್ತೊಂದು ವಿಷಯ ಉಂಟು. ಯಾವುದಪ್ಪ? ಚಂದ್ರ ವಂಶದಲ್ಲಿ ಉದ್ಭವಕ್ಕೆ ಬಂದವ, ಅದಕ್ಕೆ ಮತ್ತೊಂದು ಹೆಸರು ಎನ್ನುವುದಾಗಿ ವಿಜೃಂಭಿಸಿದವ ಅಂತ ಹೇಳಿದೆಯಲ್ಲ. ಶತಗಜತ್ರಾಣಿ ಭೀಮಸೇನ. ಆ ಭೀಮಸೇನರು ಬೇರೆ ಯಾರಲ್ಲ. ಯಾರಪ್ಪ? ಆ ಕಡೆಯಲ್ಲಿ ಹೊರಗಿದ್ದಾರಲ್ಲ, ಅವರ ನಿನ್ನ ಅಜ್ಜ ಭೀಮಸೇನರು. ಬಾಯಿ ತೆರೆದು ನನ್ನನ್ನು ನುಂಗಬಾರದಾಗಿತ್ತು. ಆಕಾಶವೇ ದೊಪ್ಪನೆ ಬಂದು ನನ್ನ ತಲೆಯ ಮೇಲೆ ಬಿದ್ದು ಯಾಕೆ ನನ್ನ ಆಯುಷ್ಯವನ್ನು ಮುಗಿಸಬಾರದು ಕೇಳ್ತೇನೆ. ಲೋಕದಲ್ಲಿ ಧರ್ಮದ ಮೂರ್ತಿ ಎನಿಸಿಕೊಂಡಂತಹ ಶತಗಜತ್ರಾಣಿ ಭೀಮಸೇನರು ಒಂದು ಕಾಲಕ್ಕೆ ಧರ್ಮರಾಯನಿಗಿಂತಲೂ ಬಲದಿಂದ ತಾನು ಶ್ರೇಷ್ಠ ಎನ್ನುವುದನ್ನು ಹಿಡಿಂಬ ವಿವಾಹದಲ್ಲೇ ತೋರಿಕೊಟ್ಟವರಿದ್ದಾರೆ. ಅಂಥವರ ಮೇಲೆ ಕತ್ತಿಯನ್ನು ಎತ್ತಿ ಅವರ ನೆತ್ತಿಯನ್ನು ಸಿಲ್ಲುವುದಕ್ಕೆ ಹೋದ ಕಾಲಕ್ಕೆ ನನ್ನಂಥವು ಮತ್ತೆ ಈ ಪೃಥ್ವಿಯಲ್ಲಿ ಉಳಿಯಬೇಕಾದಂತಹ ಅಗತ್ಯ ಉಂಟಾ? ನನ್ನಂತಹ ಪಾಪಿ ಪ್ರಪಂಚದಲ್ಲಿ ಉಳಿಯುವುದು ಸರಿಯಲ್ಲ. ನಾನೊಬ್ಬ ಧರ್ಮ ಕಾರ್ಯವನ್ನು ಅಡ್ಡಯಿಸುವಂತಹ ವಿರೋಧಿಯ ಸಾಲಿನಲ್ಲಿ ನಿಲ್ಲುವುದಕ್ಕೆ ಸಾಧ್ಯ ಉಂಟು. ಸುಡಲಿ ತನ್ನಯ ಬದುಕು. ನನ್ನಂಥವರಿಗೆ ಶಿಕ್ಷೆ ಕೊಡುವುದಕ್ಕೆ ಅವರಿಗೆ ನಾವು ಅವಕಾಶವನ್ನು ಮಾಡಿಕೊಟ್ಟದ್ದೇ ಹೌದು ಅಂತಾದರೆ ನನ್ನಿಂದ ಅವರಿಗೆ ಪಾಪ ಅಂಟುವುದು ನನಗೆ ಇಷ್ಟ ಇಲ್ಲ. ನಾನು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನ ನಾನೇ ಕೊಟ್ಟುಕೊಳ್ತೇನೆ. ದೇವಿಯಿಂದ ದತ್ತವಾದ ಖಡ್ಗಕ್ಕೆ ಶಿರವನ್ನು ತಿಳಿಯದ ಪರಾಧಕ್ಕೆ ಶಿಕ್ಷೆಯ ತಿಳಿಯದ ಪರಾಧಕ್ಕೆ ಶಿಕ್ಷೆಯ ಇಳೆಯೋಳ್ ಅನುಭವಿಸಿದವರ ಕಾಡಿನೋ ಎಲೆ ಮಗನೇ ನಾಡೆ ಕೇಳು ಪಿಡಕುಲ ತಿಲಕನೀತ ಎಲೆ ಮಗನೇ ನಡೆ ಕೇಳು ಪಿಡಕುಲ ತಿಲಕನೆಯಿಂದ ಎಲೆ ಮಗನೇ ನಾಡೆ ಕೇಳು
ಆತ್ಮಹತ್ಯೆ ಒಂದೇ ಉತ್ತರವಲ್ಲ. ಸಾಧಿಸಬೇಕಾದ್ದು ಮನುಷ್ಯನ ಧರ್ಮ. ಸಾಧನೆಯಲ್ಲಿ ಫಲ ಕಾಣಬೇಕಾದ್ದು ನಿನ್ನಂತವನ ಕರ್ಮ. ಆದ್ರೆ ನನ್ನ ಮಗನ ಮಗ ನೀನು ಅಂತ ತಿಳಿಯುವುದಕ್ಕೆ ತಡ ಆಯ್ತು. ಅಪ್ಪ ಮಗ ಸೇರಿ ಜೊತೆಯಲ್ಲಿ ಕೂಡಿಕೊಂಡು ನನ್ನನ್ನು ಅಲ್ಲಿ ಜೀವಂತ ಕೊಂದ್ರಿ. ನೆನಪುಂಟ ಮತ್ತೆ ನಾನು ಸಾಯ್ಲಿಕ್ಕೆ ಅಂತ ಹೊರಟದ್ದು. ನೀನು ಸಾಯ್ಲಿಕ್ಕೆ ಅಂತ ಹೊರಟಾಗ ನಾನು ತಡೆದೆ ಅಲ್ಲ. ನಾನು ಬಿದ್ದಾಗ ಇವ ನಿನ್ನಲ್ಲಿ ಮಾತಾಡಿದ್ರೆ ನನ್ನೊಂದು ಎಚ್ಚರ ತಪ್ಪಿ ಬಿದ್ದಿದ್ದೀರಿ. ಅಜ್ಜ ಉಪಚಾರ ಮಾಡಿದ್ದೇನೆ, ನಿಮ್ಗೆ ಗೊತ್ತಾಗ್ಲಿಲ್ಲ. ನಿಮ್ಮನ್ನ ಯಾರಾದ್ರೂ ಕೊಲ್ಲಿಕ್ಕೆ ಸಾಧ್ಯ ಉಂಟಾ? ನಿಮ್ಮನ್ನು ಕೊಲ್ಲಬೇಕು ಅಂತ ವಿಷದ ಲಡ್ಡು ತಿನ್ನಿಸಿ ನಿಮ್ಮ ಕೈಕಾಲು ಕಟ್ಟಿ ಸರೋವರಕ್ಕೆ ಹಾಕಿದ ಕಾಲಕ್ಕೆ ನೀವು ಸಾಯದೆ ಮತ್ತೆ ಎದ್ದು ಬಂದು ಗತ್ತಿ ನಿಂತ ಎದ್ದು ನಿಂತವರು. ಅರಗಿನಾಲಯದಿಂದ ಎಲ್ಲರನ್ನು ಉಳಿಸಿದವ ಆ ಪರಾಕ್ರಮವನ್ನು ನೀವು ತಿಳಿದುಕೊಂಡಿದ್ದೀರಿ. ಆದ್ರೆ ಇನ್ನೂ ಕೆಲವು ವರ್ಷ ಹೀಗೇ ಇರ್ತೀರಿ. ನಿನ್ನ ಇಚ್ಛೆಯಂತೆ, ನಿಮ್ಮೆಲ್ಲರ ಅಭಿಪ್ರಾಯದಂತೆ, ನಿಮ್ಮೆಲ್ಲರ ಪ್ರೀತಿಯ ಕೊಡುಗೆಯಂತೆ ಹೀಗೆ ಇದ್ದು ಆಲೋಕವನ್ನು ಸೇರಿದ್ರೆ ಸಾಕು. ನೀವು ಒಂದೇ ಕಡೆಗೆ ಸಲ್ಲುವವರಲ್ಲ. ನೀವು ಆ ಕಡೆಗೂ ಸಲ್ತೀರಿ, ಈ ಕಡೆಗೂ ಸಲ್ತೀರಿ. ಎಲ್ಲಾ ಕಡೆಗೆ ಸಲ್ಲುವವರು ನೀವಾದ್ದರಿಂದ ನಿಮಗೆಲ್ಲೂ ಸೋಲಿಲ್ಲ ಅಂತ ನೀವು ತಿಳಿಬೇಕು. ಅದಕ್ಕೆ ಕಾರಣ ಒಂದೇ ಮಗ. ಏನು? ಎರಡು ಕಡೆಯಲ್ಲಿ ಗೆಲ್ಲಬಲ್ಲವ ನಾನು ಎಂಬುದನ್ನು ನಿಮ್ಮಂತವರು ತಿಳಿದುಕೊಂಡದ್ದರಿಂದ ಮಾತ್ರ ನಾನು ಎರಡು ಕಡೆಗಾಗುವುದು. ನಾವು ಹಾಗಾಗಿ ನಿಮ್ಮ ದಾರಿಯಲ್ಲೇ ಹೋಗುವ ಅಂತ ಆಗ್ಲಿ. ಬಹಳ ಸಂತೋಷವಾಯ್ತು. ಆದ್ರೆ ಆತ್ಮಹತ್ಯೆ ಒಂದೇ ಉತ್ತರವಲ್ಲ ಮಗ. ಮತ್ತೆ ನೀನು ಬದುಕಬೇಕು, ಬದುಕಿ ನೀನು ಸಾಧಿಸಬೇಕು. ಸಾಧಿಸಬೇಕಾದ ಅದೆಷ್ಟೋ ಇದೆ. ಆದ್ದರಿಂದ ನೀನು ಮಾಡಿದ್ದು ತಪ್ಪೆಯ. ಹೌದು. ಹಾಗಾದ್ರೆ ತಪ್ಪಿಗೊಂದು ಶಿಕ್ಷೆ. ಈ ಕತ್ತಿ ಉಂಟಲ್ಲ ಅದನ್ನು ಕೆಳಗೆ 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 ನನಗಿಂತ ದೊಡ್ಡ ಹೋಯ್ತು. ಕೈಯೆರಡು ಮೇಲೆ ಎತ್ತಿದ್ಯಾ? ಮಾಡಬೇಕು. ಸಮಾಧಾನ ಆಯ್ತು. ಯಾವ ಶಿಕ್ಷೆ ಕೊಟ್ಟು ಬಿಡ್ತೀರಿ ಅಂತ ಇಲ್ಲ, ಖಂಡಿತ ಇಲ್ಲ. ಶಿಕ್ಷೆ ಕೊಡುವುದಕ್ಕೆ ನಾನು ಯಾರು? ಶಿಕ್ಷೆಗೂ ರಕ್ಷೆಗೂ ರಕ್ಷಕನಾಗಿರುವಂತಹ ಪಕ್ಷಿವಾಹನನ ಕರುಣೆ ನಮ್ಮ ಮೇಲೆ ಇರುವಲ್ಲಿವರೆಗೆ ಯಾವ ಕಷ್ಟವೂ ನಮಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಕರುಣಾಮಯ ಆದಂತಹ ಅನುಗ್ರಹದಾತರಾದಂತಹ ಕೃಷ್ಣನಲ್ಲಿ ಈ ಸಂತೋಷದ ವಿಷಯವನ್ನು ಹೇಳಬೇಕು. ನೀವೆಲ್ಲರೂ ನನ್ನ ಜೊತೆಯಾಗಿ ಬರಬೇಕು. ಧರ್ಮಪುತ್ರನಾದಂತಹ ಧರ್ಮರಾಯನ ಬಳಿಗೆ ಹೋಗಿ ನಡೆದಂತಹ ಘಟನೆಗಳನ್ನು ವಿವರಿಸಬೇಕು. ಹೋಗೋಣವೇ? ಕೃಷ್ಣನ ಶ್ರೀ ಮನೋಹರ ಕೃಷ್ಣನಾಗಿ ಭೂಮಿ ಭಾರವ ಇಳುವನೋ ಸುಧ ಭೂಮಿ ಭಾರವ ಇಳುವನೋ ಸುಧ ಸೈನ್ಯ 2 ತಂಡ 11 ಅಕ್ಷೋಹಿಣಿಗಳ ಕೌರವರ ಸೈನ್ಯ ಒಂದೆಡೆಯಲ್ಲಿ, ಆದರೆ 7 ಅಕ್ಷೋಹಿಣಿಯ ಸೈನ್ಯ ನಮ್ಮದು ಪಾಂಡವರದ್ದು ಸೈನ್ಯ ಇನ್ನೊಂದೆಡೆಯಲ್ಲಿ. ಆಲೋಚನೆ ಮಾಡುವುದು ನಾಳೆ ಅಂತಾದರೆ ಸಂಗ್ರಾಮ. ನಾನೊಂದು ಭಾಷೆಯನ್ನು ಕೊಟ್ಟಿದ್ದೇನೆ, ಚಕ್ರಧಾರಿಯಾಗಿ ಯುದ್ಧವನ್ನು ಮಾಡುವುದಿಲ್ಲ. ಅದು ನಾಳೆಗಲ್ವ ಯುದ್ಧ ಅಂತಾದರೆ? ನಾನು ಆಲೋಚನೆ ಮಾಡುವುದು ಹೀಗೆ, ನಮ್ಮ ಚಕ್ರಕ್ಕೆ ಅವಕಾಶ ಉಂಟಾ? ಅದು ಇವತ್ತು ಮಾತ್ರ. ಅವಕಾಶ ಬರ್ತದ ಇಲ್ವ ಅಂತ ನಿರೀಕ್ಷೆಯಲ್ಲಿ ಇರುವುದು ಹೌದು. ನಾಳೆ ಯುದ್ಧ, ಕೆಲವು ವಿಚಾರ ತಿಳಿಬೇಕಲ್ಲ ಧರ್ಮಜ.
ತಂದುದಾಯ್ತು. ಕಾಲ ಕಾಲಕ್ಕೆ ನಮ್ಮ ಎಚ್ಚರಿಸಿ ರಕ್ಷಿಸುವುದು ಹೇಳು ನಮಗೆ ಲಾಜ್ಯ ಎನ್ನಲು. ಎಚ್ಚರಿಸಿ ಹೇಳಿ. ಭಗವಾನ್ ಶ್ರೀಕೃಷ್ಣ, ಧರ್ಮರಾಯ, ನಿನ್ನ ಆದೇಶದಂತೆಯೇ ನಾವು ವ್ಯವಹಾರ ಮುಂದುವರಿಸಿಕೊಂಡು ಹೋದರೆ ಹೌದು, ಇದುವರೆಗೆ ಸಾಗಿ ಬಂದ ವಿಷಯ ಎಲ್ಲವರಿಗೂ ತಿಳಿದದ್ದೇ ಆಗಿದೆ. ಮುಂದೇನು ಮತ್ತೇನು ಅನ್ನುವುದರ ಬಗ್ಗೆ ಸರಿಯಾದ ಸಲಹೆ ಸೂಚನೆ ನೀನೇ ಕೊಡಬೇಕಲ್ಲದೆ ಮತ್ತೆ ಬೇರೆ ದಾರಿ. ಸಲಹೆ ಸೂಚನೆಯನ್ನು ಕೊಡಬೇಕೆಂದೇ ಕರೆದವನಿದ್ದೇನೆ. ಅಪ್ಪಣೆ ಆಗಬೇಕು. ಎಲೆ ಧರ್ಮಜಾತ ಲಾಲಿಪೂತು ಎಲೆ ಧರ್ಮಜಾತ ಲಾಲಿಪೂತು ಭೀಮ ಪನುಗುಣಾದಿಗಳೆಲ್ಲ ಒಲಿದು ಭೀಮ ಪನುಗುಣಾದಿಗಳೆಲ್ಲ ಒಲಿದು ವೈರಿ ಮೋಹನದ ಸಾಹಸವ ವೈರಿ ಮೋಹನದ ಸಾಹಸವ ಕೇಳ್ದೆ ಭಾರತವನ್ನು ಗೆಲ್ಲುವ ಕೇಳ್ದೆ ಭಾರತವನ್ನು ಗೆಲ್ಲುವ ಸೋರಿ ಆತ್ಮಜ 5 ದಿನ ಸೋರಿ ಆತ್ಮಜ 5 ದಿನ ಭೀಷ್ಮತಾನೊಂದು 3 ದಿನದಲ್ಲಿ ಗುರು ಸುತ ಹೀರಣ್ಯಾಗ್ರವ ಗೆಲ್ಲುವ ನಿಮಿಷದಿ ಎಲೆ ಧರ್ಮಜಾತ ಲಾಲಿಪುದು ಭೀಮ ಪನುಗುಣಾದಿಗಳೆಲ್ಲ ಒಲಿದು ಓ ಧರ್ಮನಂದನ, ಅಯ್ಯ, ಸಲಹೆ ಸೂಚನೆಗಳ ಅವಶ್ಯಕತೆ ಇದ್ದದ್ದು ಹೌದು, ಅಗತ್ಯ ಇಲ್ಲ ಅಂತಾದ್ರೆ ಸಮರ ಆಗಬೇಕು. ಅಷ್ಟೇ ಅಲ್ಲ, ಸಿಂಹಾಸನ ನಮ್ಮ ಪಾಲಿಗಾಗಬೇಕು. ಉದ್ದೇಶ ಹಾಗುಂಟು ಅಲ್ವಾ? ಆ ಉದ್ದೇಶ ನೆರವೇರಬೇಕು ಅಂತಾದ್ರೆ ನಿಜವಾಗಿ ನನ್ನ ಮಾರ್ಗದರ್ಶನ ಬೇಕು. ನಾ ತೋರಿಸಿದ ದಾರಿಯಲ್ಲಿ ನೀವು ನಡೆಯಲೇಬೇಕು. ಇದುವರೆಗೆ ಸಾಗಿ ಬಂದದ್ದು ಹಾಗೆ ಮುಂದೆ ಬದಲಾಯಿಸುವ ಪ್ರವೃತ್ತಿ ನಮ್ಮದ್ದಲ್ಲ. ನನಗೂ ವಿಶ್ವಾಸವೂ ಉಂಟು. ಆ ಕಾರಣಕ್ಕಾಗಿ ನಿಮ್ಮ ಜೊತೆ ಇದ್ದವ ನಾನಲ್ವಾ? ಓ ಧರ್ಮನಂದನ, ಆಲೋಚನೆ ಮಾಡಿ ನೋಡಿ. ನಮ್ಮದೊಂದು ಪಕ್ಷ, ಆ ಕಡೆಯಲ್ಲೊಂದು ಪಕ್ಷ. ಹಾಗಿದ್ರೆ 7 ಅಕ್ಷೋಹಿಣಿಯ ಸೈನ್ಯದ ಬಲ ಹೆಚ್ಚು, 11 ಅಕ್ಷೋಹಿಣಿಯ ಸೈನ್ಯದ ಬಲ ಹೆಚ್ಚು. ಸಂಖ್ಯಾಬಾಹುಳ್ಯದಿಂದ ಅವರಲ್ಲಿಯೇ ಹೆಚ್ಚು. ನೋಡಿದ್ರೆ ಅವರಲ್ಲಿಯೇ ಹೆಚ್ಚುಂಟು. ಜೊತೆಗೆ ಅಲ್ಲಿರುವವರೇನು ಸಾಮಾನ್ಯದವರ? ಅಲ್ಲವೇ ಅಲ್ಲ. ಮುತ್ತಜ್ಜಲಾಗಿರುವಂತಹ ಭೀಷ್ಮಾಚಾರ್ಯರು, ಜೊತೆಗೆ ಕರ್ಣನಿದ್ದಾನೆ, ದುಶ್ಯಾಸನನಿದ್ದಾನೆ, ಉಭಯ ಕುಲ ಬಿಲ್ಲೋಜರಾಗಿರುವಂತಹ ದ್ರೋಣಾಚಾರ್ಯರಿದ್ದಾರೆ, ಗುರುಸುತ ಅಶ್ವತ್ಥಾಮ. ಅವರೆಲ್ಲ ಕೌರವನಿಗೆ ಭರವಸೆ ನುಡಿಗಳನ್ನು ಆಡಿದ್ದಾರಂತೆ. ಎಲ್ಲ ನಾವು ತಿಳಿದ ವಿಚಾರ, ಇದು ಒಳಗುಟ್ಟಿನ ವಿಚಾರ ಅಂತ ಹೇಳ್ತಾರೆ. ವೈರಿಯ ಬಲ ಏನು ಅಂತ ತಿಳಿದಾಗ ಆಗ್ತದೆ. ನಾವು ಮಾನಸಿಕವಾಗಿ ಸಿದ್ಧರಾಗುವುದಕ್ಕೆ ಆಗಬೇಕು ಅಂತಲೇ ನಿಮ್ಮನ್ನ ಕರೆಸಿಕೊಂಡದ್ದು. ಅಲ್ಲಿರುವಂತಹ ಮುತ್ತಜ್ಜ ಭೀಷ್ಮಾಚಾರ್ಯರು 3 ದಿನದೊಳಗೆ ಹವವನ್ನು ನಾನು ಜಯಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ. ಜೊತೆಗೆ ಕರ್ಣನು 5 ದಿನದಲ್ಲಿ, ದ್ರೋಣಾಚಾರ್ಯರು 1 ದಿನದಲ್ಲಿ, ಗುರುಸುತ ಅಶ್ವತ್ಥಾಮ ಅರೆಗಳಿಗೆಯಲ್ಲಿ ಈ ಮಹಾಭಾರತ ಹವವನ್ನು ಜಯಿಸಿಕೊಡ್ತೇನೆ ಕೌರವ. ಧೈರ್ಯದ ನುಡಿಗಳು ಅವರ ಪಕ್ಷದಲ್ಲಿ ಹರಿದಾಡುತ್ತಾ ಇದ್ದದ್ದು ಹೌದು. ನನ್ನ ಸಮಸ್ಯೆ ಏನು? ಅವರೆಲ್ಲ ಅವನಿಗೆ ಅಷ್ಟು ಧೈರ್ಯ ಕೊಟ್ಟಿದ್ದಾರೆ ಅಂತಾರೆ. ಇಲ್ಲಿ ನನಗೋ ನಿನಗೋ ಧೈರ್ಯ ಕೊಡುವವರು ಯಾರು? ಯಾವ
ಕರುಣೆ ಇರಲು ನಾವೇನು ಮಾಡುವುದಕ್ಕೂ ಸಿದ್ಧ. ಆದ್ರೆ ಒಬ್ಬೊಬ್ಬರಲ್ಲಿ ಕೇಳುವುದು ನಿನ್ನ ಮನೋಧರ್ಮ. ಏನಾಗಬೇಕೆಂಬ ನಿರ್ಧಾರವನ್ನು ನೀನು ಈ ಮೊದಲೇ ತಕ್ಕೊಂಡಾಗಿದೆ. ಆದ್ರೆ ನಮ್ಮ ಬಾಯಿಯಲ್ಲಿ ಏನು ಬರ್ತದೆ ಅಂತ ಈಗ ಒಂದೇ ಮಾತು, ನಿನ್ನ ಅನುಗ್ರಹ ಇದ್ರೆ, ನನ್ನ ಅಣ್ಣನ ಆಶೀರ್ವಾದ ಇದ್ರೆ ಒಂದೇ ಹಗಲಿನಲ್ಲಿ ಯುದ್ಧವನ್ನು ಚಿತ್ರಾಣಿ ಒಂದು ಹಗಲಿನಲ್ಲಿ, ನಿನ್ನ ಮಗ ರಾತ್ರಿಯ ರಾಜ ಒಂದು ರಾತ್ರಿಯಲ್ಲಿ ಮುಗಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಕೇಳಿದ್ದೇನೋ ಧರ್ಮರಾಯ? ಪ್ರತಿಯೊಬ್ಬರು ಅವರವರ ವಿಕ್ರಮವನ್ನ ತೋರ್ಪಡಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ನಿನ್ನ ಅಭಿಪ್ರಾಯ ಏನು? ಯಾರು ಎಷ್ಟೇ ಹೇಳಿ ನಾವು ಮಾಡ್ತೇವೆ ಅಂತ ಹೇಳುವುದು ಅಹಂಕಾರವಾಗ್ತದೆ ಸ್ವಾಮಿ. ಒಳ್ಳೆಯವರ ಒಡನಾಟದಿಂದ ಮಾನಸಿಕವಾದಂತ ಸ್ವಭಾವವನ್ನು ತಿದ್ದಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ನಮ್ಮನ್ನು ಕಾರಿಗೆ ಹಚ್ಚಿದ ಕೌರವ ನಮಗೆ ದೌಮ್ಯಾದಿಗಳ ಸಹವಾಸದಿಂದ ಮನಸ್ಸು ಬಹಳ ಸಿದ್ಧವಾಗಿದೆ. ಸಾಂಗತ್ಯ ಸರ್ವಂ ನಿಷ್ಫಲಮೇತ ದೇವನಿಯತಂ ದೈವಂ ಬಲಂ ಪರಬಲಂ ದುರ್ಬಲಂ. ದೈವ ಬಲವೇ ಬಲ, ಉಳಿದ ಎಲ್ಲಾ ಬಲವೂ ದುರ್ಬಲವೇ. ಆದ್ರಿಂದ ಇವರಿಗೆ ಒಂದು ಮನಸ್ಸಿನ ಹಿಡಿತ, ಹೀಗೆ ಮಾಡ್ತೇವೆ ಅನ್ನುವ ಧೈರ್ಯ ಅನ್ನುವುದು ದಿಶಕ್ತಿಗೆ ಸಂಬಂಧಪಟ್ಟದ್ದು. ಮತ್ತೊಂದು ಹೇಳಬೇಕು, ಈ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ತೇನೆ ಎಂಬಂತ ಛಲ. ಅಯ್ಯ, ಆಕ್ಷೇಪ ಅಲ್ಲ, ಯಾವುದು ಬೇಡ ಅನ್ನುವ ಕಾಡನ್ನೇ ಸೇರ್ಬೇಕು. ಅವನು ನಿರ್ವೀರ್ಯನಾಗಿ ಅಯ್ಯ ಪಾರತ್ರಿಕವಾದ ಶ್ರೇಯಸ್ಸನ್ನೇ ಬಯಸುತ್ತಾ ದಿನ ಕಳೆಯಬೇಕು. ಕೌಟುಂಬಿಕವಾದ ಜೀವನವನ್ನು ಸಾಗಿಸುವವನು ಆಶಾವಾದಿಯೇ ಆಗಿರ್ಬೇಕು. ಭೀಮ ಹೇಳಿದ್ದು ಅಹಂಕಾರ ಅಂತ ನಾ ಹೇಳುವುದು. ನಾನು ಅದನ್ನು ಹೇಳುವುದಿಲ್ಲ, ನನ್ನ ಸ್ವಭಾವ ಅಲ್ಲ. ಆದ್ರೂ ನಾವೇನಾದ್ರೂ ಒಳ್ಳೆಯ ಪ್ರಯೋಜನವನ್ನು ಪಡೆಯುತ್ತೇವೆ ಅಂತ ಆದ್ರೆ ಅದು ದೈವ ಬಲದಿಂದ ಅಲ್ಲ. ನಿನ್ನ ಜೀವನವೂ ಹಾಗೆ, ಸದಾ ಧರ್ಮದಾಚರಣೆಯಲ್ಲಿಯೇ ಇದ್ದವ ನೀನು. ಇನ್ನೊಂದೊಂದು ಮಾತು ನುಡಿ ಮುತ್ತಿದ್ದ ಹಾಗೆ. ನೋಡಿದೇನೋ, ಪ್ರತಿಯೊಬ್ಬರು ವಿಕ್ರಮವನ್ನ ತೋರ್ಪಡಿಸ್ತಾ ಇದ್ದಾರೆ. ಬರೇ ನಮ್ಮಲ್ಲಿರುವವರಿಗೆ ಅಲ್ಲವೇ ಅಲ್ಲ, ಸೇರಿರುವಂತಹ ಸಕಲರಿಗೂ ಮುಕ್ತಾವಕಾಶ ಉಂಟು. ಇವರೆಲ್ಲ ಬಂದು ಅಭಿಪ್ರಾಯವನ್ನು ಬಗೆ ಬಗೆಯ ವಿಕ್ರಮವನೆಂದರು ನಗುನರನು ನಸನಗೆ ಏಳಿಲ್ಲ. ವಿಗಡ ಮೌರ್ವಿನಗಾಗೈಸಿ ನಗುತ್ತೆಂದ ಭಾವನಗೆ ವಿಗಡ ಮೌರ್ವಿನ ಗಗಗೈಸಿ ನಗುತ್ತೆಂದ ಮಾಧವಗೆ ಬಳಿರೆ ಬವರವಾದುದು ಕಂಡೆಯ ಶ್ರೀ ಲಲನೆಯ ರಸ ಲಲನೆ
ಪುರವಿದೇನು ಅಳಿದರಿಲ್ಲ ಪುರವಿದೇನು ಪಲುಗುಣಾದಿ ವೀರರೆಲ್ಲ ಬಳಲಿ ಬಳಲಿ ಸೋತರಲ್ಲ ಪಲುಗುಣಾದಿ ವೀರರೆಲ್ಲ ಬಳಲಿ 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 ಸೋತರಲ್ಲ ಬಳಿರೆ 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 ಪವರವಾಗುವುದು ಬಳಿರೆ ಬಳಿರೆ ಭವರವಾದುದು ಶ್ರೀಲಲನೆಯ ರಸಧುರವಾಗೆಲಿದುದು ಉಳಿದರ್ಯಾರು ಕಾಂಬುದೇನು ಅಳಿದರಿಲ್ಲ ಧುರವಿದೇನು ಪಲುಗುಣಾದಿ ವೀರರೆಲ್ಲ ಬಳಲಿ ಬಳಲಿ ಸೋತರಲ್ಲ ಬಳಿರೆ ಉಳಿದರಾರು ಕಾಂಬುದೇನು ಅಳಿದರಿಲ್ಲ ದುರವಿದೇನು ಪಲುಗುಣಾದಿ ವೀರರೆಲ್ಲ ಬಳಲಿ ಬಳಲಿ ಸೋತರಲ್ಲ ಬಳಿರೆ 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 ಭವರವಾಗುವುದು ಗಂಟೆಯಾಗಿ ನನಗೆಲ್ಲಿದುದು ಭವರವಾಗುವುದು ನಾನು ಆ ಕಡೆ ಈ ಕಡೆ ಎಲ್ಲ ನೋಡುವುದು ಯಾರೋ ಬಂದಿದ್ದಾರೆ ಯಾರು ಅಂತ ಸರಿಯಾಗಿ ಕಾಣುವುದಿಲ್ಲ ಆಮೇಲೆ ಹತ್ತಿರ ಬಂದಾಗ ತಿಳಿಯಿತು ಬಂದದ್ದು ಮತ್ಯಾರು ಅಲ್ಲ ನಮ್ಮಲ್ಲಡಕವಾಗಿದ್ದಂತ ಪ್ರತಿಭೆಯೇ. ನಾನು ಬಂದದ್ದು ಮುಖ್ಯ ಅಲ್ಲ, ನಾನು ಬಂದದ್ದು ಉಳಿದವರಿಗೆ ಕಂಡಿದೆ ಎನ್ನುವುದನ್ನು ನಾನು ಕಂಡಿದೆ. ನಾನು ಬಂದದ್ದು ಕಣ್ಣಿಗೆ ಕಂಡಿದೆಯಾ? ಹೌದು ಹೌದೌದು, ಕಣ್ಣಿಗೆ ಕಂಡಿದೆಯಾ? ನಮಗೆ ಕಣ್ಣಿಗೆ ಕಾಣಬೇಕಾದದ್ದು. ನಾ ಸರಿಯಾಗಿ ಗ್ರಹಿಸುವುದೇ ಯಾವುದನ್ನ ಅಂದ್ರೆ ನಮ್ಮವ್ರು ಯಾರು ಬರ್ತಿದ್ದಾರೆ ಇಲ್ವ ಅಂತ. ಮತ್ತೆ ನಮ್ಮಲ್ಲಿರುವಂತಹ ಪ್ರತಿಭೆಗೆ ನಾವು ಪ್ರೋತ್ಸಾಹ ಕೊಡಬೇಕೋ ಬೇಡವಾ? ಖಂಡಿತ. ಇಷ್ಟು ದಿನದವರೆಗೆ ನನಗೆ ತಿಳಿಯದೇ ಹೋಯ್ತು ನೋಡು, ನಮ್ಮಲ್ಲಿ ಇಂತಹದ್ದೊಂದು ಒಳ್ಳೆಯ ಪ್ರತಿಭೆ ಇದೆ ಅಂತ. ಹಾಗೆ ದೇವರೇ, ಅವಕಾಶ ಸಿಕ್ಕಾಗ ಮಾತ್ರ ಪ್ರತಿಭೆಗಳು ಪ್ರದರ್ಶನಕ್ಕೆ ಬರುವುದಕ್ಕೆ ಸಾಧ್ಯ ಉಂಟು. ಇವತ್ತಿನ ಈ ಅವಕಾಶಕ್ಕೆ ಧನ್ಯವಾದ. ನೀಲಮೇಘ ಶ್ಯಾಮನಿಗೊಂದು ಅನಂತ ಧನ್ಯವಾದವನ್ನು ನಾವು ಕೊಡಲೇಬೇಕು. ಇವತ್ತು
ಪ್ರತಿಭೆಯನ್ನ ಗುರುತಿಸುವ ನೀಲಮೇಘ ಶ್ಯಾಮ ಅಲ್ಲದೇ ಇದ್ರೆ ಈ ಶ್ರೀರಂಗನ ರಂಗವೊಂದು ಇಷ್ಟು ವಿಜೃಂಭಣೆಯಿಂದ ಮುಂದುವರಿಯುವುದಕ್ಕೆ ಸಾಧ್ಯ ಉಂಟಾ ಕೇಳ್ತೇನೆ. ಸಾಧ್ಯವೇ? ಹಾಗಾದ್ರೆ ದೇವ್ರೇ, ಬೆಳಿರೆ ಬೆಳಿರೆ ಬೆಬರವಾದುದು ಕಂಡೆಯ ಶ್ರೀ ಲಲನೆಯ ರಸ ದುರಬಗೆನಿದುದು. ಹೋರಾಟ ಆಗ್ಲಿಲ್ಲ, ಜಯ ಅಪಜಯ ಇತ್ಯರ್ಥವಾಗಲಿಲ್ಲ. ಆದ್ರೂ ಒಬ್ಬೊಬ್ಬರ ಪರಿಸ್ಥಿತಿ ನೋಡು. ಯುದ್ಧದ ನಂತರದಲ್ಲಿ ಕೊಡುವ ಭಾವನೆಯನ್ನ ಅವರ ಮುಖದಲ್ಲಿ ಪ್ರಚುರಪಡಿಸ್ತಾ ಇದ್ದಾರೆ. ಫಲುಗುಣಾದಿ ವೀರರಲ್ಲ, ಬಳಲಿ ಬಳಲಿ ಸೋತರಲ್ಲ. ಪಾಪ ಒಬ್ಬೊಬ್ರು ಬಳಲಿ ಬಳಲಿ ಹೋಗಿದ್ದಾರೆ. ಯುದ್ಧವೇ ಆಗಲಿಲ್ಲ, ಆದ್ರೂ ಸೋತರಲ್ಲ ಅಂತ ಹೇಳ್ತೇವೆ. ಹೌದಪ್ಪ, ಇವರಿಗೆ ಈಗಲೇ ಹೇಗಿದ್ದಾರೆ, ಇನ್ನು ಹೋರಾಟದಲ್ಲಿ ಏನು ಮಾಡ್ತಾರೆ. ಹಾಗಾಗಿ ಇವರನ್ನ ಕಟ್ಟಿಕೊಂಡ್ರೆ ನನಗೆ ಜಯ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಇವರನ್ನ ಬಿಡು. ಆದ್ರೆ ಒಂದು, ಅವರೆಲ್ಲ ನಾವು ಹೋಗಿ ರಣವನ್ನ ಜಯಿಸಿಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅವರೆಲ್ಲ ಹೋಗುದು ಬೇಡ, ಬಿಡು ಬಿಡು ಅಂತ ಹೇಳ್ತಾ ಇದ್ದಿ. ಬಂದು ತಾವೇನು ಮಾಡ್ತೀರೋ ನೋಟು. ಸಾಹಸ ತೋರುವೆ ಅಂದ್ರೆ ಜಯದ ಸಿರಿಯ ರೂಢಿಪತಿಯ ಪದಕ್ಕೆ ನೀಡುವೆ. ಅವರೆಲ್ಲ ಹೋಗುವುದು ಬೇಡ, ನಾನೇ ಹೋಗ್ತೇನೆ. ನೀನೇ ಹೋಗ್ತೀಯ ಅಂತ ನನ್ನ ಕೃಪೆಯ ಬೇಡಲಾರೆ. ಹಾಗಾಗಿ ಪರಪರೀಕರಿಗೆ ಅವಕಾಶ ಕೊಡು. ಏನು ಹೇಳಲ್ಲ ಮರುಳಾದೆ ಏನಯ್ಯ ವೈರಿ ಮೋಗರದಲ್ಲಿ ಇರುವ ವೀರರ ಬಲ್ಲೆಯ, ಅಲ್ಲಿ ಇರುವ ವೀರರ ಬಲ್ಲೆಯ ಬಲ್ಲೆಯ ಬಲ್ಲೆಯ. ಗೆಲ್ವೆಯಂತು 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 ಮರುಳಾದೆಯೇನಯ್ಯ ವೈರಿ ಮೋಗರದಲ್ಲಿ
ನನಗೊಂದು ಅವಕಾಶವನ್ನು ಕೊಡು, ನಾನು ಗೆದ್ದು ತೋರಿಸ್ತೇನೆ. ನಿನಗೆ ಅವಕಾಶ ಕೊಡ್ತೇನೆ, ಅನುಮಾನವೇ ಇಲ್ಲ. ಅದರ ಜೊತೆಗೆ ಇದನ್ನು ಕೊಡ್ತೇನೆ ಅಂತ ಆದ್ರೆ ಬೇಡ 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 ಅಲ್ಲ, ನೀನು ಕೈ ಎತ್ತುವುದೇ ಬೇಡ. ನೀನು ಕೈ ಎತ್ತಿದ್ರೆ ನಮಗ ಅಪಾಯ ಅಂತ. ಯಾಕೆ ಅಪಾಯ ಮಾರಾಯ? ಯಾಕೆ ಕೇಳಿದ್ರೆ ನೀನು ಕೈ ಎತ್ತಿದ್ರೆ ಮತ್ತೊಬ್ಬರ ಕೈ ತೆಗಿಲಿಕ್ಕೆ ಹೊರಟವ ಅಂತ ಲೆಕ್ಕ. ಪೂರ್ವಕ್ಕೆ ನೋಡಿ ಪಶ್ಚಿಮದಲ್ಲಿ ಹಣ್ಣುದುರಿಸುವ ಯೋಗ್ಯತೆ ನಿನಗೆ ಮಾತ್ರ ಇರುವುದು. ಒಂದು ಕಡೆ ನೋಡಿ ಮತ್ತೊಂದು ಕಡೆ ಮಾತಾಡುವ ಯೋಗ್ಯತೆ ನಿನಗೆ ಮಾತ್ರ ಇರುವುದು. ರುಕ್ಮಿಣಿಯನ್ನ ತಲೆಯಲ್ಲಿರಿಸಿಕೊಂಡು ರುಕ್ಮನ ತಲೆ ಬೋಳಿಸಿದ ಪುಣ್ಯಾತ್ಮ ನೀನು. ನೀನು ಇಲ್ಲೇ ಇದ್ರು ನಿನ್ನ ಹದನದಲ್ಲಿ ಏನೆಲ್ಲ ನೆನೆತಿಯೇ ಹೇಳಲಿಕ್ಕೆ ಆಗುದಿಲ್ಲ. ಓಹೋ, ಹಾಗಾಗ ನಿನ್ನ ಕರುಣೆಯ ಕವಚ ನಮಗೆ ಬೇಡ, ಅದು ಪಾಂಡವರಿಗೆ ಮಾತ್ರ ಸಾಕು. ನಮ್ಮ ಬಗ್ಗೆ ಕೆಲವು ಅಧ್ಯಯನ ಮಾಡಿ ಬಂದಿದ್ದೀರಿ ಅಂತ. ನಿನ್ನ ಬಗ್ಗೆ ಅಧ್ಯಯನ ಮಾಡದೇ ಇದ್ರೆ ಬದುಕಲಿಕ್ಕೆ ಸಾಧ್ಯ ಉಂಟು. ಆದ್ರೆ ಒಂದು ನಿನಗೆ ಅವಕಾಶವನ್ನ ಕೊಡಬೇಕು. ಹೋಗಿ ವೈರಿಗಳ ರುಂಡವನ್ನ ಚೆಂಡಾಡ್ತೇನೆ. ಆದ್ರೆ ನಾನು ನಿನ್ನ ವಿಚಾರ ಕೇಳಿದಾಗ ನೀನು ಗುರುಮಟ್ಟದಲ್ಲಿ ಸರಿಯಾಗಿ 1 ವರ್ಷ ನೀನು ಅಧ್ಯಯನ ಮಾಡ್ಲಿಲ್ಲಂತೆ. ಮಾಡ್ಲಿಲ್ಲ, 1 ವರ್ಷ ಮಾಡ್ಲಿಲ್ಲ. ಎಷ್ಟು ಬೇಕು ಅಷ್ಟೇ ಮಾಡಿದ್ದೀನಿ. ಚೌಷಷ್ಟಿ ವಿದ್ಯೆಯನ್ನು ಅಷ್ಟೇ ದಿನದಲ್ಲಿ ಅಭ್ಯಾಸ ಮಾಡಿಕೊಂಡು ಬಂದವ ನೀನಂತೆ. 64 ವಿದ್ಯೆಗಳನ್ನು 64 ದಿನದಲ್ಲಿ ಕಲಿತು ಬಂದ. ಲೋಕದಲ್ಲಿದ್ದಂತ ಮಕ್ಕಳಿಗೆ ಗುರುಗಳು ದೇವರಂತೆ. ಲೋಕದಲ್ಲಿದ್ದ ಗುರುಗಳೇ ನಿನ್ನನ್ನು ಶ್ರೀಮನ್ನಾರಾಯಣ ಅಂತ ಕೊಂಡಾಡಿದವರಿದ್ದಾರಂತೆ. ಮತ್ತೆ ನಿನ್ನಲ್ಲಿ ನಾವೇನಾದ್ರೂ ಕೇಳಲಿಕ್ಕೆ ಉಂಟಾ? ಅಲ್ಲ, ನೀನು ಕೇಳಿದ್ರು ನಿನ್ನೆದ್ರಿಗೆ ನಾ ಮಾತಾಡ್ಲಿಕ್ಕೆ ಉಂಟಾ? ನನ್ನೆದ್ರಿಗಲ್ಲ, ನೀ ಯಾರೆದ್ರು ಮಾತಾಡುದಿಲ್ವೋ ಅವರು ಹೊಗೆ ಕಾಣ್ಲಿಕ್ಕೆ ಸಿದ್ಧನಾಗಿದ್ದೀಯ ಅಂತ ಲೆಕ್ಕ. ಹಾಗಲ್ಲ. ಯಾಕೆ ನಮ್ಮವರಾಗಿರುವಂತಹ ನೀನು ಹೋಗಿ ಪರಾಕ್ರಮವನ್ನು ಪ್ರಕಟಿಸ್ತೀ ಎಂಬಂತಹ ಧೈರ್ಯದ ನುಡಿಗಳು ಖಂಡಿತವಾಗಿ ಮೆಚ್ಚಲೇಬೇಕು. ಆದರೆ ಒಂದು ಇದು ಏನಾಯ್ತು? ಹುಡುಗಾಟಿಕೆ ಆಯ್ತಾ? ಹುಡುಗಾಟಿಕೆಯೂ ಆಗಲಿಲ್ಲ, ಮರುಳಾಟಿಕೆ ಆಯ್ತು. ಹೌದೇನೋ? ತಂದೆ ತಾಯಂದಿರಿಗೆ ಚಿಕ್ಕ ಮಗುವೊಂದು ಆಕಾಶದಲ್ಲಿ ಕಾಣುತ್ತಿರುವಂತಹ ಚಂದ್ರನನ್ನ ನಾನೀ ಕ್ಷಣದಲ್ಲಿ ತರ್ತೇನೆ ಅಪ್ಪ ಅಮ್ಮ ಅಂತ ಹೇಳ್ತದೆ. ಆಗ ತಂದೆ ತಾಯಂದಿರು ಸಂತೋಷ ಪಡ್ತಾರೆ. ಆಗ್ಲಿ ನಮ್ಮ ಮಗ ಇಷ್ಟಾದ್ರೂ ಹೇಳ್ತಾ ಇದ್ದಾನಲ್ಲ ಅಂತ. ನಾವು ಚಂದ್ರವಂಶದಲ್ಲಿ ಹುಟ್ಟಿದವರು, ನಾವು ಚಂದ್ರನನ್ನೇ ತಕೊಂಡು ಬೋರು ಬಿಟ್ಟರೆ ಅದನ್ನು ಹೇಳ್ಕೊಡ್ತಿರ್ಬೋರಲ್ಲ. ಹೇಳಲಿಕ್ಕೆ ಬರುವುದಿಲ್ಲ, ಚಂದ್ರನಲ್ಲೇ ಹೋದ್ರು. ಹೌದಪ್ಪ, ಅಲ್ಲ, ಮನಸ್ಸು ಮಾಡಿದ್ರೆ ಪ್ರಯತ್ನಶೀಲರು ಅಂತ. ಪ್ರಯತ್ನ ಅಂತೆ ಪರಮಾತ್ಮ ಲೋಕದಲ್ಲಿದ್ದಂತಹ ಮಾತು. ಆದರೆ ಒಂದು ಇಲ್ಲಿ ನೀನು ಈ ರೀತಿಯಾಗಿರುವಂತಹ ಸಾಹಸವನ್ನ ಪ್ರಕಟಿಸ್ತಿ, ಜೊತೆಗೆ ನನ್ನ ಕೃಪೆ ಬೇಡ ಅಂತ ಆದ್ರೆ ಅಲ್ಲ ಬರ್ಬರೀಕ ನಿನ್ನಲ್ಲಿ ಕೇಳುವುದು ಅಂತ ಯಾವ ಶಕ್ತಿ ನಿನ್ನಲ್ಲಿ ಅಡಕವಾಗಿದೆಯೋ? ಅಲ್ಲ, ನಾವು ಇನ್ನೊಂದು ಕೇಳಿದ್ದೇವೆ, ಪಾತಾಳಕ್ಕೆ ಹೋಗಿ ಕೋಟಿ ರಕ್ಕಸರನ್ನೆಲ್ಲ ಕೊಂದು ಬಂದಿದ್ದೀರಂತೆ. ಆ ಒಂದು ಧೈರ್ಯ ಸಾಕ ನಿಮಗೆ? ಇನ್ನೇನಾದ್ರೂ ವರಬಲ ಉಂಟೋ? ನಮ್ಮ ವರಬಲ ಬೇಡ ಅಂತ ಹೇಳ್ತಾ ಇದ್ದೀರಿ, ನಮ್ಮ ಕೃಪೆ ಬೇಡ ಅಂತ ಹೇಳ್ತಾ ಇದ್ದೀರಿ. ಹಾಗಿದ್ರೆ ಇನ್ನು ಯಾವ ವರಬಲ ಉಂಟು? ಇದೆಲ್ಲ ಕೇಳಿ ತಿಳಿಬೇಕು ಅಂತ. ನುಡಿದ ಮಾತಿಗೆ ಚಂಡಿಕಾಶರ ಖಡ್ಗ ಚಾಪುವ ನೋಡು ನಿಮಿಷದಲ್ಲಿ. ಪುಂಡರಿಕದಳ ನೇತ್ರ ಕೇಳೈ ಬಂಡನಾಯನ ನುಡಿದ ಭಾಷೆಗೆ ಚಂಡಿಕಾಶರ ಖಡ್ಗ ಚಾಪದಿಂದ ಮಹಾಭಾರತ ಯುದ್ಧದಲ್ಲಿ ಮುಂದೇನ ಆಗ್ತದೋ ಅದು ನಿಂದೆ ಮಾಡಿ ತೋರಿಸ್ತೇನೆ. ಹಿಂದೆ ಈ ಕ್ಷಣವ ನೋಡ್ತೀಯಾ? ಇದೋ ಇಲ್ಲಿ ನೋಡು. ಗುರ್ಗುರಿಕ ಏನ್ ಸಿದ್ಧ ಆಯ್ತು? ಸಿದ್ಧ ಆದದ್ದು ಹೌದು. ಯಾವುದು? 2 ತಂಡ ಕಾಣಿಸ್ತಾ ಉಂಟು ನನಗೆ. 2 ತಂಡ. ಅಬ್ಬಬ್ಬಬ್ಬಬ್ಬಬ್ಬ. 2 ತಂಡದಲ್ಲಿ ಯಾರೆಲ್ಲ ಇದ್ದಾರೆ? ಯಾರೆಲ್ಲ ಇದ್ದಾರೆ? ಭೀಷ್ಮರಿದ್ದಾರೆ, ಹೌದು. ದ್ರೋಣರಿದ್ದಾರೆ, ಇದ್ದಾರೆ. ಕೃಪರಿದ್ದಾರೆ, ಶಲ್ಯ ಇದ್ದಾರೆ, ಅಶ್ವತ್ಥಾಮನಿದ್ದಾನೆ, ಕರ್ಣ ಇದ್ದಾನೆ, ಧರ್ಮರಾಯನಿದ್ದಾನೆ, ಭೀಮ, ಅರ್ಜುನ ಇದ್ದಾನೆ, ನಕುಲನಿದ್ದಾನೆ, ಸಹದೇವನಿದ್ದಾನೆ, ಘಟೋತ್ಕಚನಿದ್ದಾನೆ, ದೃಷ್ಟದ್ಯುಮ್ನನಿದ್ದಾನೆ, ದ್ರುಪದನಿದ್ದಾನೆ, ದುರ್ಯೋಧನ, ದುಶ್ಯಾಸನ, ದುರ್ಲೋಚನ, ದುರ್ದರ್ಶನ, ದುಷ್ಟದರ್ಶನ, ದುರ್ಗರ್ಷ, ದುರ್ಮಶಣ, ದುಶ್ಶಳ, ದುಸ್ಸಲ, ದುರ್ಮದ, ದುರ್ಮುಖ, ದುರ್ವಿಗಾದ, ದುಷ್ಟರಾಜಯ, ದುರಾದುರ, ದೀರ್ಘಬಾಹು, ದೀರ್ಘರೋಮ, ದೃಢರಥ, ದೃಢಸಂಗಿ, ದುಷ್ಕರ್ಣ, ವಿಕರ್ಣ, ಕರ್ಣ, ಜಲಾಸಂಗಿ, ಜನಾಸಂದ, ವಿಂದ, ಅನುವಿಂದ, ನಂದ, ಉಪನಂದ, ಪ್ರಮತ, ಪ್ರಮತಿ, ಚಿತ್ರ, ಉಪಚಿತ್ರ, ತಾರುಮಿತ್ರ, ಚಾರುಮಿತ್ರ, ಚಿತ್ರಾಕ್ಷ, ಚಿತ್ರಬಾಣ, ರೌದ್ರವರ್ಮ, ಸುವರ್ಮ, ದೃಢವರ್ಮ, ದೃಢಹಸ್ತ, ದೃಢಪಾಣಿ, ಸುವರ್ಚನ, ಸುಲೋಚನ, ಸುನಾಭ, ಸುಷೇಣ, ಸುನಾಗಿ, ಸತ್ಯಸಂಗಿ, ಸೋಮಕೀರ್ತಿ, ಸತ್ಸುವರ, ಸತ್ಯ, ಸಮ, ಸಹ, ಕಥನ, ಕುಂಡಿ, ಕುಂಡಾಶಿ, ಕುಂಡದರ, ಕುಂಡಭೇದ, ಕುಂಡಶಾಯಿ, ಕವಾಟಿ, ಕುಡದರ, ಅನುದರ, ಅಪರಾಜಿತ, ಆದಿತ್ಯಕೇತ, ಅನ್ಯಬಾಹು, ಅಭಯನಾಭ, ಅನ್ಯದೃಶ್ಯ, ಅಲೋಲುಪ, ಅಯೋಬಾಹು, ಮಹಾಬಾಹು, ವೀರಬಾಹು, ವಿಡುರ, ವಿರಣ, ವಿರವ, ವಿವತ್ಸು, ವಿಕತ್ಸು, ವೀರ್ಯವಾನ, ವಿಕಚಾನನ, ವಿಶಾಲಾಕ್ಷ, ವಾಚಯೋಗ, ವಾಚವೇಗ, ವೀರ್ಯವಾನ, ಉಗ್ರಸೇನ, ಉಗ್ರಬಲ, ಉಗ್ರಾಯುಧ, ಭೀಮಬಲ, ಭೀಮರಥ, ಭೀಮವೇಗ, ಊರ್ಣನಾಭ, ವೃಂದಾರಕ, ನಾಗರತ್ನ, ಉಪಾಶೆ, ಉಳಾರೆ, ಸದಾ, ಶಲ, ಮಹತ್ತಾರ, ಮಹಣ ಎನ್ನುವಂತಹ 106 ಮಂದಿ ಕೌರವರನ್ನ ಪಾಂಡವರನ್ನ
ಸೃಷ್ಟಿಸಿದವ ಈ ಬರ್ಬರೀಕ. ಈಗ ಮೆಚ್ಚಲೇಬೇಕು. ಏನಂತ? ಊರಿಗೂ ಅವ್ರವ್ರ ಹೆಸರು ನೆನಪುಂಟು ಇಲ್ವೋ ಮಾರಾಯ? ನಿನಗೆ ನೆನಪುಂಟು? ಹೌದಾ? ಯಾಕೆ ಗೊತ್ತಾ? ಈ ಕ್ಷೇತ್ರದಲ್ಲಿ ಶ್ರದ್ಧೆ ಒಂದು ಉಂಟು ಅಂತಾದ್ರೆ ಕ್ಷೇತ್ರದ ಪ್ರಭಾವದಿಂದ ಯಾವುದೂ ಮರೆತು ಹೋಗುವುದಿಲ್ಲ ಎನ್ನುವಂತ ವಿಶ್ವಾಸಕ್ಕೆ ಬಂದವ ನಾನಿದ್ದೇನೆ. ಅನುಮಾನವೇ ಇಲ್ಲ. ಹಾಗಾದ್ರೆ ಮುಂದಿರುವ ನಿನಗೆ ಸಮಸ್ಯೆ ಮತ್ತೇನಲ್ಲ. ಅಲ್ಲಿ ಯಾವ ತಂಡ ಏನು ಅಂತದ್ದು ಇಂತ ಏನು ಅರ್ಥ ಆಗ್ಲಿಲ್ಲ. ಓ ಕೇಶವ ಕೇಶವ ದೋಷಿಗಳು ಏಕಶರಾದಿ ಕೊಲ್ವೆ ಶ್ರೀಕರ ಗೆಲುವೆ ಪ್ರಸಂಗವನ್ನು ಬಹಳ ಬೇಗ ಮುಗಿಸಿಕೊಡ್ತೇನೆ. ಹೇಗೆ? ಇದು ದೋಷಿಗಳ ತಂಡ, ಇದು ನಿರ್ದೋಷಿಗಳ ತಂಡ, ಇದು ಒಲಿಬೊಬ್ಬರ ತಂಡ, ಇದು ಉಳಿಬೊಬ್ಬರ ತಂಡ, ಇದು ಬರ್ಬರೀಕನ ನಿರ್ಣಯ. ನೀನು ಬರೇ ವಿಕ್ರಮಿ ಅಲ್ಲ, ಚಂಡ ವಿಕ್ರಮಿ ಬರ್ಬರೀಕ ಆದ್ರೆ ಒಂದು ಆ ಎರಡು ತಂಡದಲ್ಲಿ ಪ್ರತಿಯೊಬ್ಬರು ಇದ್ದಾರೆ, ಇಬ್ಬರು ಮಾತ್ರ ಇಲ್ಲ. ನಾವಿಬ್ರೆ, ನಮ್ಮಿಬ್ಬರ ಪಕ್ಷ ಯಾವುದು ಅದನ್ನ ತೋರಿಸಿಕೊಡ್ಬೇಕು. ಎನ್ನ ಕಥೆಯನ್ನು ನಿನ್ನ ಸ್ಥಿತಿ ನಾನ್ ಸಾಯ್ತೇನೆ, ಚಂಡಿಕ ವಿಜೃಂಭಿಸಿದ್ರೆ ನೀನು ಸಾಯ್ತೀನಿ. ಲೋಕದಲ್ಲಿ ಉಳಿಯುವುದು ಚಕ್ರವೇ. ಚಕ್ರವೇ ಚಕ್ರ ಸಂಹರಿಸಲು ಅತೀವ ದುಃಖವಾಯಿತು. ಯಾಕೆ ದುಃಖ? ಮತ್ತೆ ನೀನಲ್ಲ, ಈ ಪ್ರಪಂಚದಲ್ಲಿ ಬದುಕು ಯಾರೇ ಹುಟ್ಟಿರ್ಲಿ ಸಾಯ್ಲೇಬೇಕು. 1000 ವರ್ಷ ಬದುಕಿದ್ರು ಸಾವು ತಪ್ಪುವುದಿಲ್ಲ. ಹಿರಿಯರು ನಾವೆಲ್ಲ ಇರುವಾಗ ಕಿರಿಯರು ನಮ್ಮ ಮುಂದೆ ಈ ಲೋಕ ಯಾತ್ರೆಯನ್ನು ಮುಗಿಸುವಾಗ ನೋಡಿ ಹೇಗೆ ಸಹಿಸುವುದು, ಅದು ನಿನ್ನ ಕೈಯಿಂದ. ಖಿನ್ನ ಮನಸ್ಕನಾಗುವಂತಹ ಅವಶ್ಯಕತೆ ಇಲ್ವೇ ಇಲ್ಲ. ಈ ಬರ್ಬರಿಕ ನಮ್ಮವ ಅಂತ ಭಾವಿಸಿದ್ಯಾ? ಅಲ್ಲದೆ ಅಲ್ಲ, ಮತ್ಯಾರು? ಮೇಲಿನವ ಶಾಪಗ್ರಸ್ತ ನೀತ ಸೂರ್ಯವರ್ಚನೆಂಬಂತಹ ಗಂಧರ್ವ. ಅವನಿಗೆ ಶಾಪ ಬಂದದ್ದು ಹೇಗೆ? ಹಿಂದೊಂದು ಸಂದರ್ಭ, ಬ್ರಹ್ಮನ ಸಭೆಯಲ್ಲಿ ಭೂದೇವಿ ಬಂದು ಭೂಭಾರ ಹರಣವಾಗಬೇಕೆಂದು ಆ ಸಂದರ್ಭದಲ್ಲಿ ನಾನೇ ಅವಳಿಗೆ ಧೈರ್ಯವನ್ನಿತ್ತವ. ಇನ್ನು ಕೆಲ ಕಾಲದಲ್ಲಿ ಬಂದು
ಭೂಭಾರಣವನ್ನು ಮಾಡ್ತೇನೆ. ಆ ಸಂದರ್ಭದಲ್ಲಿ ಗರ್ವಭರಿತನಾಗಿರುವಂತಹ ಸೂರ್ಯವರ್ಚ ಕೆಲ ಕಾಲ ಎಲ್ಲ ಯಾಕೆ ಬೇಕು, ಅರೆಗಳಿಗೆಯಲ್ಲಿ ತೆರಳುತ್ತೇನೆ, ಇವನಿಂದ ಆಗುವುದಿಲ್ಲ, ನಾನು ಮಾಡಿ ಪೂರೈಸ್ತೇನೆ ಎಂದ. ಅದನ್ನು ಕೇಳಿರುವಂತಹ ಬ್ರಹ್ಮದೇವ ಕುಪಿತನಾದ, ಶಾಪವನ್ನ ಕೊಟ್ಟ, ಭೂಲೋಕದಲ್ಲಿ ರಕ್ಕಸ ಯೋನಿಯಲ್ಲಿ ನಿನಗೆ ಜನನ ಎಂದು. ಆಗ ಅವನಿಗೆ ಬೇಸರವಾಯಿತು. ಹುಸಿ ಶಾಪವನ್ನು ಯಾಚಿಸಿದಾಗ ಆ ಬ್ರಹ್ಮದೇವನೇ ಹೇಳಿದವನಿದ್ದಾನೆ. ಮುಂದೊಂದು ಸಂದರ್ಭದಲ್ಲಿ ಚಕ್ರಕ್ಕೂ ಚಂಡಿಗೆ ಇದಿರಾದಂತಹ ಸಂದರ್ಭ, ಚಕ್ರದಿಂದಲೇ ನಿನ್ನ ಶಾಪ ವಿಮೋಚನೆಯಾಗ್ತದೆ ಎಂದು. ಈಗ ಅವನ ಶಾಪ ವಿಮೋಚನೆ ಆದದ್ದು ಹೌದು, ಆದ್ರೆ ಏನ್ ಮಾಡೋಣ, ನಮಗೆ ಬೇಕಾದದ್ದು ಸಿಗಲಿಲ್ವಲ್ಲ, ಅದರ ಕುರಿತಾಗಿ ಆಲೋಚನೆ ಮಾಡಲೇಬೇಕು. ಸ್ವಾಮಿ ಧರ್ಮರಾಯ, ನಾನು ರಂಗದಲ್ಲಿ ಕಂಡು ಚಕಿತನಾದದ್ದು ಮಾತ್ರ ಅಲ್ಲ, ಮನಸ್ಸಿನಿಂದ ಕುಗ್ಗಿ ಹೋದದ್ದು. ಈ ನೇಪಥ್ಯದ ಸತ್ಯ ನನಗೇನು ಗೊತ್ತು, ನೀ ಹೇಳಿದ ಮೇಲೆ ಗೊತ್ತು. ಇನ್ನೂ ಕೆಲವು ಸತ್ಯ ನಿನಗೆ ಅರ್ಥವಾಗ್ಲಿಕ್ಕಿದೆ, ಇಲ್ಲಿಗೆ ಮುಗಿಲಿಲ್ಲ, ಇನ್ನು ಕೆಲವುಂಟು ನಿನಗೆ.